ಹೀಗೆ ಬಹಳಷ್ಟು ಸ್ಪಷ್ಟ ನಿದರ್ಶನ ನಮ್ಮ ಈ ಶಾಲೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಿಟ್ಟು. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಹಾಗೂ ಎಲ್ಲರ ಮಾತುಗಳಲ್ಲಿ ಜನಪ್ರಿಯತೆಯನ್ನು ಹೊಂದಿದಂತಹ ಮಾನ್ಯ ಕರ್ನಾಟಕ ಸರ್ಕಾರದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದಂತಹ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ನಮ್ಮೊಂದಿಗಿದ್ದಾರೆ. ಇವರ ಈ ಸರಳತೆಯ ಜೀವನವೇ ಅವರ ಸಾಧನೆಯ ಉತ್ತುಂಗಕ್ಕೆ ಏರಿಸಿದೆ ಎಂಬುದರೆ ತಪ್ಪಾಗಲಾರದು. ಹಾಗಾಗಿ ಸುಧಾಮೂರ್ತಿ ಅವರು ಹೇಳಿದಂತ ಈ ಮಾತು ಇವರ ಜೀವನಕ್ಕೆ ಬರದಂತ ಮುನ್ನುಡಿಯಾಗಿ ಪರಿಣಮಿಸಿದೆ. ಹಾಗಾಗಿ ಇಂತಹ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಇಂದು ಇವರಿಗೆ ಸಿಕ್ಕಿದಂತ ಅಧ್ಯಕ್ಷ ಸ್ಥಾನದ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸರಿಯಾದ ಸಮಯಕ್ಕೆ ತಮ್ಮ ಕೆಲಸದ ಜವಾಬ್ದಾರಿಯಲ್ಲಿದ್ದರೂ ಕೂಡ ನಮ್ಮ ಸಂಸ್ಥೆಯ ಮೇಲಿನ ಅಪಾರವಾದ ಪ್ರೀತಿ, ಹಾಗೆ ಶಿಕ್ಷಕರು ಯಾವತ್ತೂ ನಮ್ಮ ಮನೆಯವರೇ ಎಂಬ ಮೇಲಿನ ಕಾಳಜಿಯಲ್ಲಿ ನಾವು ಕೇಳಿದ್ದಕ್ಕೆ ಬಹಳ ಪ್ರೀತಿಯಿಂದ ತಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಇಂದು ನಮ್ಮೊಂದಿಗಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಇನ್ನು ಕಾರ್ಯಕ್ರಮವನ್ನು ಕೂಡ ನಾವು ನೆರವೇರಿಸಲಿದೆ. ಇದಕ್ಕಾಗಿ ಮೊದಲು ನಮ್ಮ ಅಧ್ಯಕ್ಷರಾದಂತಹ ಹಾಗೆ ಅವರ ಮಾತೃಶ್ರೀ ಅವರಾದಂತಹ ಪಿತೃರಾದಂತಹ ಹಾಗೆ ಎಲ್ಲ ನಮ್ಮ ಶಾಲೆಯ ಅಧ್ಯಾಪಕರಂದರು, ಕಾರ್ಯದರ್ಶಿಯವರನ್ನು, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿ ಮತ್ತು ಹಿರಿಯ ಸಹಾಯಕ ಶಿಕ್ಷಕರಾದಂತಹ ರವಿಕುಮಾರ್ ಕೋಡಿ ಇವರು ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳು ಮಿನುಗುತ್ತಿದ್ದರೂ ಆ ಕರಿ ಬಾನಂಗಳದಲ್ಲಿ ಚಂದ್ರನಿದ್ದರೆ ಮಾತ್ರ ಆ ನಕ್ಷತ್ರಕ್ಕೆ ಒಂದು ಸ್ಫೂರ್ತಿ, ಹಾಗೆ ಅದು ಚಂದ ಕಾಣೋದು. ಹಾಗೆ ಈಗ ಇಂತಹ ಭವ್ಯವಾದ ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂತಹ ಎಲ್ಲ ಗಣ್ಯಾತಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಈ ಶಾಲೆಯ ಬಳಗ, ಬಂಧು ಬಳಗ ಅಂತಲೇ ಹೇಳ್ಬೋದು, ಎಲ್ಲರೂ ಆಸೀನರಾಗಿದ್ದಾರೆ. ಮಾತು ಸಾಧನೆಯಾಗಬಾರದು, ಸಾಧನೆಯೇ ನಮ್ಮ ಮಾತಾಗಬೇಕು. ಹೌದು, ಜೀವನದಲ್ಲಿ ಮಾತು ಕೆಲವೊಮ್ಮೆ ನಾವು ಸಾಧನವಾಗಿ ಬಳಸ್ತೇವೆ, ಆದರೆ ಯಾರಿಗೂ ಕೂಡ ಅದನ್ನು ಸಾಧಿಸುವ ಛಲ ಇರುವುದಿಲ್ಲ. ಆದರೆ ಇಂದು ನಮ್ಮ ಕಣ್ಣೆದುರಿಗಿರುವಂತಹ ವ್ಯಕ್ತಿ ತನ್ನ ಸಾಧನೆಯನ್ನೇ ಮಾತನ್ನಾಗಿಸಿದಂತ ಹೆಗ್ಗಳಿಕೆಯನ್ನು ಹೊಂದಿದವರು. ಅವರ ಬಗ್ಗೆ ಹೇಳಿಕೋದ್ರೆ ಅಪಾರವಾಗಿದೆ. ಆದರೆ ಯಾವುದೇ ಒಂದು ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಶ್ರೀದೇವರ ಅನುಗ್ರಹ, ಅದರಲ್ಲೂ ಕೂಡ ವಿಘ್ನ ನಿವಾರಕನಾದಂಥ ಶ್ರೀ ವಿಘ್ನೇಶ್ವರನ ಆಶೀರ್ವಾದ ನಮಗೆ ಬಹಳಷ್ಟು ಅಗತ್ಯ. ಈ ನಿಟ್ಟಿನಲ್ಲಿ ಇದೀಗ ನಮ್ಮ ಅಧ್ಯಾಪಕ ವೃಂದದವರಿಂದ ಪ್ರಾರ್ಥನೆ. ವಿನಾಯಕ ನೀನು ವಿನಾ ಬ್ರೋಚುಟಕು, ವಿನಾಯಕ ನೀನು ವಿನಾ ಬ್ರೋಚುಟಕುವೆ ರೆವರುರ ವಿಘ್ನರಾಜ ವಿನಾಯಕ. ಸರಸೀರುಹಾಸ ನಾನುತ ಚರಣ ಸತತ ಮುಶ್ರುತ ಜನ ಸಂಕಟಹರಣ ಪರಮ ಕೃಪಾ ಸಾಗರ ಆ ಪರಮ ಕೃಪಾ ಸಾಗರ ವರ ಸುಗುಣ ಪಾಲಿತ ಜನ ಗೋಪಾಲದಾಸನು. ವಿನಾಯಕ ನೀನು ವಿನಾ ಬ್ರೋಚುಟಕು ವೇರೆವರುರ ವಿಘ್ನರಾಜ ವಿನಾಯಕ. ಆದಿವಂದಿತ ವಿಘ್ನ ವಿನಾಶಕನನ್ನು ಸ್ತುತಿಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಕೇವಲ ಸಭಿಕರಿದ್ದರೆ ಕಡಿಮೆಯನ್ನು ಬಹಳ ಗೌರವದಿಂದ ಅವರನ್ನು ಸ್ವಾಗತಿಸುವ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗೆ ಸ್ವಾಗತ ಭಾಷಣವನ್ನು ಮಾಡಲು ಬರ್ತಿದ್ದಾರೆ ನಮ್ಮವರೇ ಆದಂತಹ ಸಹ ಶಿಕ್ಷಕರಾದ ರಮೇಶ್ ಪೆರಾಡಿ ಇವರು.
ಈ ಒಂದು ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ರಿಗೂ ಶುಭ ಮಧ್ಯಾಹ್ನ ಹಾಗೂ ನನ್ನ ನಮಸ್ಕಾರಗಳು. ಬಹುಶಃ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಳೆದ 10-11 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ನಾವು ಗಮನಿಸುವಾಗ ನಮ್ಮ ಇಂದಿನ ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಜರುಗ್ತಾ ಇತ್ತು. ಬಹುಶಃ ಅದು ಎಲ್ರಿಗೂ ಮಾದರಿ ಆಗ್ತಾ ಇತ್ತು. ಆದರೆ ಈ ವರ್ಷ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೊರೋನಾ ಎಂಬ ಮಹಾಮಾರಿಗೆ ಬಲಿಯಾಗಿ ಮಕ್ಕಳ ಪೋಷಕರ ಅನುಪಸ್ಥಿತಿಯಲ್ಲಿ ಅಂತ ಅನಿವಾರ್ಯತೆ ಬಂದೊದಗಿದೆ. ದೇವರ ಸಮಾನರಾದಂತಹ ಮುಗ್ಧ ಮಕ್ಕಳ ಓಡಾಟವಿಲ್ಲ, ಪುಟ್ಟ ಪುಟ್ಟ ಹೆಜ್ಜೆಗಳ ಸಪ್ಪಳವಿಲ್ಲ, ಕಿಲಕಿಲ ನಗುವಿಲ್ಲ, ಚೀರಾಟ ಹಾರಾಟವಿಲ್ಲದೆ ಇಡೀ ಶಾಲಾ ಆವರಣವೇ ಪನಗುಡ್ತ. ಖಾಲಿ ಬೆಂಚುಗಳು, ಖಾಲಿ ಡೆಸ್ಕ್ಗಳು, ಕರಿಹಲಗೆ, ಹೀಗೆ ಮುದ್ದು ಮಕ್ಕಳ ಸ್ಪರ್ಶ ಬರುವಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇವೆ. ದೇವರೇ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಶಾಲೆಗಳು ಮತ್ತೆ ಪುನರಾರಂಭವಾಗಲಿ ಎನ್ನುವಂಥದ್ದೇ ನಮ್ಮ ಎಲ್ಲ ಶಿಕ್ಷಕ ವರ್ಗದವರ ಆಶಯ. ಬಹುಶಃ ಮಕ್ಕಳು ಅಥವಾ ಪೋಷಕರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ನಮ್ಮ ಅಧ್ಯಕ್ಷರು ಬಹಳ ಸಂತಸ ಪಡ್ತಾ ಇದ್ರು ಅಂತ ಅನಿಸ್ತಾ ಇದೆ. ನಮ್ಮ ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂತಹ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದುಟ್ಟು. ಇವರು ಕರ್ನಾಟಕದ ಘನ ಸರ್ಕಾರ ಅವರ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಗುರುತಿಸಿ ಅವರನ್ನು ರಾಜ್ಯ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮೊನ್ನೆ ತಾನೇ ಅಧಿಕಾರ ಸ್ವೀಕರಿಸಿ ಇಂದು ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತರು ನಾವು ಗಮನಿಸಬೇಕು, ಬಹಳ ಹಂತವಾಗಿ ತಮ್ಮ ಕಾರ್ಯಸಾಧನೆಯ ಮೂಲಕವೇ ಈ ಒಂದು ಅವರು ಏರಿದ್ದಾರೆ, ಈ ಪದವಿಗೆ ಏರಿದ್ದಾರೆ ಎನ್ನುವಂಥದ್ದು ನಮಗೆಲ್ಲರ ಬಹಳ ಹೆಮ್ಮೆಯ ವಿಚಾರ. ಗೌರವಾನ್ವಿತರೇ, ನಮಗಿದು ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಸಹ ಶಿಕ್ಷಕರಾದಂತಹ ಭಾಸ್ಕರ್ ಸರ್ ಇವರು ಬಂದು ಹೂಗುಚ್ಛ ನೀಡಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂತಹ ನಮ್ಮ ಅಧ್ಯಕ್ಷರ ತಾಯಿ ಶ್ರೀಮತಿ ರತ್ನಾವತಿ ಕೆ ಶೆಟ್ಟಿ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರ ಗೌರವ ಉಪಸ್ಥಿತಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅದೇ ರೀತಿಯಲ್ಲಿ ಕೊರಗಪ್ಪ ಕೆ ಶೆಟ್ಟಿ ಇವರ ಗೌರವ ಉಪಸ್ಥಿತಿ ನಮ್ಮ ಈ ವೇದಿಕೆಯಲ್ಲಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರ ಅತ್ತಿಗೆಯಾಗಿರುವಂತಹ ಶ್ರೀಮತಿ ಹೇಮಲತಾ ಇವರ ಹೇಮಲತಾ ಮೋಹನ್ ದಾಸ್ ಶೆಟ್ಟಿ ಇವರ ಗೌರವ ಉಪಸ್ಥಿತಿ ಇದೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಅವರು ನಮ್ಮ ಅಧ್ಯಕ್ಷರ ಬೆನ್ನೆಲುಬು. ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫುಲ್ಲಾಲ್ ಇವರು ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ರೀತಿಯಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀ ಅಬ್ದುಲ್ ಹಮೀದ್ ಇವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತದೊಂದಿಗೆ ಶ್ರೀ ರಾಕೇಶ್ ಸರ್ ಬಂದು ಅವರಿಗೆ ಹೂಗುಚ್ಛವನ್ನು ನೀಡಿ ಶಿಸ್ತಿನ ಸಿಪಾಯಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಹೀಮ್ ಹಮೀದ್. ಬಹುಶಃ ಅವರಿಗೆ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದ ಕೊರತೆ ಇನ್ನು ಮುಂದೆ ಸ್ವಲ್ಪ ಕಾಡಬಹುದು ಅಂತ ಹೇಳಿ ಬಯಸ್ತಾ ಇದೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ಅಧ್ಯಾಪಕರು ಸಹ ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶ್ರೀ ರವಿಕುಮಾರ್ ಕೋಡಿ ಇವರ ಗೌರವ ಉಪಸ್ಥಿತಿ ಇದೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ
ನುಡಿಸುವುದರೊಂದಿಗೆ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ತಮಗಿದು ಕೂಡ ಸ್ವಾಗತ. ಬಹಳ ಖುಷಿಯ ದಿನದಂದು ಗಳಿಗೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಏಕ ಶಬ್ದದಿಂದ ಒಕ್ಕರಳಿನಿಂದ ಎಲ್ಲರನ್ನು ಅಭಿನಂದಿಸುವ ಸಲುವಾಗಿ ಈ ವೇದಿಕೆಯಲ್ಲಿ ನಾವೀಗ ಆಸೀನರಾದಂಥ ಅತಿಥಿಗಳಿಂದ ಕೆಲವೊಂದು ಒಳ್ಳೆಯ ಮಾತುಗಳನ್ನು ಕೂಡ ನಾವು ಕೇಳಲು ಹಾತೊರಿತಿದ್ದೇವೆ. ಆದರೆ ಇವತ್ತಿನ ಈ ಕಾರ್ಯಕ್ರಮ ಅಭಿನಂದನಾ ಸಮಾರಂಭ, ಅದು ಕೂಡ ನಮ್ಮ ಶಾಲಾ ಅಧ್ಯಕ್ಷರು ತಮ್ಮ ಸಂಸ್ಥೆಯನ್ನು ಯಾವ ರೀತಿಯಾಗಿ ಅವರು ಬೆಳೆಸಿದರು, ಅವರು ಯಾವ ರೀತಿಯಾಗಿ ಸಮಾಜಮುಖಿಗಳಾದಂತಹ ಸೇವೆಗಳನ್ನು, ತಾನು ಬಯಸಿದ ಪ್ರಶಸ್ತಿಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಕೇವಲ ಸಜ್ಜನಿಕೆ, ಸರಳ ಸ್ವಭಾವದ ವ್ಯಕ್ತಿಯಾಗಿ ಎಲ್ಲರ ಮನಸ್ಸಿಗೆ ಹೊಂದುವಾದಂತಹ ಹಿತ ನುಡಿಗಳ ಮಾತುಗಳನ್ನು ಆಡಿಕೊಂಡು ಎಲ್ಲರಲ್ಲಿ ತಾನು ಒಬ್ಬ ಎಂದು ಇಂದು ಇಂತಹ ಒಂದು ಅಧಿಕೃತವಾದಂತಹ ಹುದ್ದೆಗೆ ನೇಮಕವಾಗಿರುವುದು ಬಹಳ ಸಂತಸದ ವಿಚಾರ. ಹೀಗಿರುವಾಗ ಇವರ ಕೆಲವೊಂದು ಗುಣಗಾನವನ್ನು ತನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಮಾಡಲು ನಮ್ಮ ಸಹ ಮುಖ್ಯೋಪಾಧ್ಯಾಯರಂತ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ರವಿಕುಮಾರ್ ಕೋಡಿ ಇವರನ್ನು ವಿನಂತಿಸುತ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವ ನಮ್ಮವರೇ ಆದ ಎಲ್ಲ ಗಣ್ಯರೇ, ಅದೇ ರೀತಿಯಾಗಿ ನಮ್ಮ ಶಾಲಾ ಶಿಕ್ಷಕರೇ, ಶಿಕ್ಷಕೇತರರೇ ಹಾಗೂ ನೆರೆದಂಥ ಎಲ್ಲ ಸಭಿಕರೇ, ನಾನಿಂದು ನಮ್ಮ ಶಾಲೆಯ ಆಡಳಿತ ನಿರ್ದೇಶಕರು ಕೆ ರವೀಂದ್ರ ಶೆಟ್ಟಿಯವರು ನಡೆದು ಬಂದ ದಾರಿಯನ್ನು ಸ್ವಲ್ಪವಾದರೂ ಹೇಳಬೇಕಾಗ್ತದೆ. ಕೆಲವು ಮಾತುಗಳನ್ನ ಆಡ್ತೀನಿ. ಈ ರವೀಂದ್ರ ಶೆಟ್ಟಿಯವರು ನಿಮಗೆ ಗೊತ್ತಿದ್ದಾಗೆ ಶಿಕ್ಷಣ ಪ್ರೇಮಿ, ಸಾಮಾಜಿಕ ಸೇವಾ ಕಾರ್ಯಕರ್ತರು, ಧಾರ್ಮಿಕ ರಾಜಕೀಯ ಮುಖಂಡರು, ಹೀಗೆ ಹಲವು ರೀತಿಯಲ್ಲಿ ತನ್ನನ್ನು ತಾನು ಸಮಾಜಕ್ಕಾಗಿ ತೊಡಗಿಸಿಕೊಂಡಂತಹ ಒಬ್ಬ ಮಹಾನ್ ನಾಯಕರಾಗಿ ರೂಪುಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರಿಗೆ ಕರ್ನಾಟಕದ ಅಲೆಮಾರಿ ನಿಗಮದ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ನಿಜವಾಗಿ ಕೂಡ ಒಂದು ಅಭೂತಪೂರ್ವವಾದಂಥ ಒಂದು ಕ್ಷಣ ಅಂತ ಹೇಳಬೇಕು. ನಮಗೆ ನಿಜವಾಗಿ ಕೂಡ ಎಲ್ಲರಿಗಿಂತ ಹೆಚ್ಚು ಆನಂದ ಆದವು ಅಂತ ಹೇಳಿದರೆ ನಮ್ಮ ಶಾಲಾ ಶಿಕ್ಷಕರಿಗೆ ಮೊದಲನೇದಾಗಿ ನಮ್ಮೆಲ್ಲರ ಒಂದು ಆನಂದಕ್ಕೆ ನಿಜವಾಗಿ ಕೂಡ ಪಾರವೇ ಇಲ್ಲ. ಅಂತಹ ಒಂದು ಸಂತಸದ ಕ್ಷಣ, ಆ ಸನ್ನಿವೇಶವನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಅದೇ ರೀತಿಯಾಗಿ ಪೇಪರ್ನಲ್ಲಿ ಕೂಡ ನೋಡಿದ್ದೇವೆ. ಒಟ್ಟಿನಲ್ಲಿ ಇದು ನಮಗೊಂದು ಮರೆಯಲಾರದಂತಹ ಒಂದು ದಿನ ಅಂತ ಹೇಳಬೇಕು. ಅದೇ ರೀತಿಯಾಗಿ ಇವರು ಮೊದಲನೇದಾಗಿ ಈ ರೀತಿ ಒಂದು ಶ್ರಮ ಪಡಬೇಕಿದರೆ ತಂದೆ ತಾಯಿಯರ ಆಶೀರ್ವಾದ ಕೂಡ ಬಹಳ ಮುಖ್ಯ. ಮೊದಲನೇದಾಗಿ ಅವರು ಹೇಳಿದಂತೆ ಯಾವಾಗಲೂ ಕೂಡ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂತ ಹೇಳಿದರೆ ನಮ್ಮ ಮಾತಾ ಪಿತೃಗಳಂತ. ಅದು 100ಕ್ಕೆ 100 ಸತ್ಯ. ಈಗ ಈ ಹರೇಕಳದ ಒಂದು ಗ್ರಾಮದಲ್ಲಿ ಉಳ್ಳಿದೊಟ್ಟಿನ ಒಂದು ಕೃಷಿಕ ಕುಟುಂಬದಲ್ಲಿ ಕೊರಗಪ್ಪ ಶೆಟ್ಟಿ ಮತ್ತು ರತ್ನಾವತಿ ಶೆಟ್ಟಿ ಇವರ ಎರಡನೇ ಸುಪುತ್ರರಾಗಿ ಜನಿಸಿದವರೇ ರವೀಂದ್ರ ಶೆಟ್ಟಿ ಅವರು. ಮೊದಲನೇ ಸುಪುತ್ರರೇ ಮದಕ್ಕ ಆಂಗ್ಲ ಮಾಧ್ಯಮ ವಿದ್ಯಾರತ್ನ ಶಾಲೆ ನಡೆಸುತ್ತಿರುವಂಥ ಮೋಹನ್ದಾಸ್ ಶೆಟ್ಟಿಯವರು. ಇವರು ನಮ್ಮ ರವೀಂದ್ರ ಶೆಟ್ಟಿಯವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹರೇಕಳದಲ್ಲಿ ಮಾಡಿದ್ದಾರೆ, ರಾಮಕೃಷ್ಣ ಅದೇ ಪ್ರಾಥಮಿಕ ಶಾಲೆ, ಅದೇ ರೀತಿಯಾಗಿ ರಾಮಕೃಷ್ಣ ಪ್ರೌಢಶಾಲೆ. ನಂತರ ಅವರು ಮಂಗಳೂರಿನ ಸರ್ಕಾರಿ ಕಾಲೇಜು, ಅದೇ ರೀತಿಯಾಗಿ ಇಲೋಸಿಯಸ್ ಸಂಧ್ಯಾ ಕಾಲೇಜು, ಹೀಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ತಮ್ಮ ಶಿಕ್ಷಣವನ್ನು ಅವರು ಮುಂದುವರಿಸಿಕೊಂಡು ಹೋದವರು. ಇವರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಎಳವೆಯಲ್ಲಿ
ಅಂದರೆ ನನಗೆ ನಿಜವಾಗಿ ಕೂಡ ಇವರದ್ದು ಒಂದು ಪರಿಚಯ ಆದದ್ದು, ಇವರ ಅಣ್ಣ ಮೋಹನ್ ದಾಸ್ ಶೆಟ್ಟಿ ಅವರು ಗೌರ್ಮೆಂಟ್ ಕಾಲೇಜ್, ಸರ್ಕಾರಿ ಈಗ ಯೂನಿವರ್ಸಿಟಿ ಕಾಲೇಜ್ ಉಂಟು, ಅದಕ್ಕೆ ಅವರು PUC ಯಲ್ಲಿ ಕಲಿತಿದ್ದರು. ಆಗ ನಾನು ಡಿಗ್ರಿಯಲ್ಲಿದ್ದೆ. ಅಲ್ಲಿಗೆ ಒಮ್ಮೊಮ್ಮೆ ಇವರು ಭೇಟಿ ನೀಡ್ತಿದ್ದರು. ಆಗ ಇವರದ್ದು ನಮಗೆ ಪರಿಚಯ ಆಯಿತು. ಅದೇ ರೀತಿಯಾಗಿ ಆಗಲೇ ಇವರಲ್ಲಿ ಒಂದು ಆ ಚತುರತೆ ನಾನು ಆಗಲೇ ಮನಗಂಡಿದ್ದೆ ನಿಜವಾಗಿ ಕೂಡ. ಇವರು ನೋಡುವಾಗಲೇ ನಮಗೆ ಬಹಳ ಖುಷಿಯಾಗಿತ್ತು. ಅದೇ ಮುಂದೆ ಏನಾದರೂ ಇವರು ಕೂಡ ಒಂದು ಉತ್ತಮ ವ್ಯಕ್ತಿ ಆಗ್ತಿದ್ದಾರೆ ಎಂಬುದಾಗಿ ಆಗಲೇ ನನಗೆ ಗೊತ್ತಾಗಿದೆ. ಅದೇ ರೀತಿಯಾಗಿ ಈ ಬಹಳ ಎಳವೆಯಲ್ಲಿಯೇ, ಅಂದರೆ ಕಾಲೇಜಿಗೆ ಹೋಗ್ತಿರುವ ಸಂದರ್ಭದಲ್ಲಿಯೇ ಅವರು ಈ ಬಿಕ್ಕನಗಟ್ಟೆಯಲ್ಲಿ ರತ್ನ ಟ್ಯುಟೋರಿಯಲ್ ಕಾಲೇಜನ್ನು ಸ್ಥಾಪನೆ ಮಾಡಿದರು. ಇದಕ್ಕೆ ತಂದೆ ತಾಯಿಗಳ ಸಂಪೂರ್ಣ ಒಂದು ಸಹಕಾರದಿಂದ ಆಯಿತು ಅಂತ ಹೇಳ್ಬೋದು. ಅಂದರೆ ಬಹಳ ಎಳವೆಯಲ್ಲಿಯೇ ಮಾಡಿದಂಥದ್ದು. ಅದೇ ರೀತಿಯಾಗಿ ಆದ ಕಾರಣ ಅವರಿಗೆ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಒಂದು ಈ ವ್ಯವಹಾರ ನಡೆಸುವಂಥ ಎಲ್ಲ ಒಂದು ಅನುಭವ ಕೂಡ ಉಂಟಾಯಿತು ಅಂತ ಹೇಳ್ಬೋದು. ನಾನು ಆಗೊಂದು ಪಾಂಡೇಶ್ವರದಲ್ಲಿ 1-2 ವರ್ಷ ಒಂದು ನಮ್ಮದೇ ಆದಂಥ ಒಂದು ಆಫೀಸ್ ಇತ್ತು, ಪ್ಲಾನಿಂಗ್ಸ್ ಜಾಬ್ ಲಿಂಕ್ಸ್ ಎಲ್ಲ ಇತ್ತು. ಅದೇ ರೀತಿಯಾಗಿ ಅಲ್ಲಿ ಕೂಡ ಒಂದು 4-5 ಮಂದಿ ಇದ್ದೇವೆ ನಾವು. ನಮಗೆ ಕೂಡ ಸ್ವಲ್ಪ ಆರ್ಥಿಕ ತೊಂದರೆ ಆದ ಕಾರಣ ಸ್ವಲ್ಪ ವಿಚಾರನ ಮಾತಾಡಿದೆವು. ಆಗ ಇವರು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿಕೊಂಡು ನನ್ನನ್ನು ಅಲ್ಲಿಗೆ ಕರೆದರು. 1989 ನಂತರ. ಅದೇ ರೀತಿಯಾಗಿ 90ರ ಮೊದಲು 90 ಸಭೆಯಲ್ಲಿ ಇಲ್ಲಿ ಅದೇ ರೀತಿಯಾಗಿ ಅವರು ಕರೆದ ಕಾರಣ ನಾನು ಕೂಡ ಈ ಬಿಕ್ಕನಗಟ್ಟೆಯಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಸೇರಿಕೊಂಡು ನಾವು ಕೂಡ ಅವರೊಂದಿಗೆ ಇದ್ದು ಒಟ್ಟಿಗೆ ನಮ್ಮ ಮತ್ತು ರವೀಂದ್ರ ಶೆಟ್ಟರ ಒಡನಾಟ ಸುಮಾರು 35 ವರ್ಷಗಳು. ಅದೇ ರೀತಿಯಾಗಿ ಅದೇ ನಮ್ಮ ಸಹೋದರಂತೆ ನಾನು ಖಂಡಿತವಾಗಿ ಕೂಡ ಹೇಳ್ತೇನೆ. ಈಗ ಇವರು ಅಲ್ಲಿ ಟ್ಯೂಷನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆಗಿನ ಕಾಲದಲ್ಲಿ ಟ್ಯೂಷನ್ಗೆ ಬಹಳ ಬೇಡಿಕೆ ಇತ್ತು. ಆದರೂ ಕೂಡ ಆ ಒಂದು ಸ್ಥಳದಲ್ಲಿ ನಾವು ಅಲ್ಲಿ ಬೇರೆ ಕುಡಿಯಲು ಬಯಲು ಇಂಥ ಕಡೆಯಲ್ಲೆಲ್ಲ ಕೆಲವು ಟ್ಯೂಷನ್ಗಳಿದ್ದವು. ಇದನ್ನು ಮನಗಂಡು ನಮ್ಮ ದೇರ್ಲಕಟ್ಟೆ ಏರಿಯಾ ನನಗೆ ಒಳ್ಳೆಯದು ಅಂತ ಅನಿಸಿತು. ಅದೊಂದು ಪ್ರಸ್ತಾಪವನ್ನು ಅವರಲ್ಲಿ ನಾನಿಟ್ಟೆ. ಅದೇ ರೀತಿಯಾಗಿ ಅವರ ನಂತರ ಅಲ್ಲಿಂದ ನಮ್ಮ ಮಾತಿನಂತೆ ಅಲ್ಲಿಂದ ಬಿಕ್ಕನಹಟ್ಟಿಯಿಂದ ತಮ್ಮ ಟ್ಯುಟೋರಿಯಲ್ ಕಾಲೇಜನ್ನು ದೇರ್ಲಕಟ್ಟೆಗೆ ಶಿಫ್ಟ್ ಮಾಡಿದರು. ದೇರ್ಲಕಟ್ಟೆಗೆ ಬಂದದೇ ತಡ, ಮುಟ್ಟಿದಿಲ್ಲ ಚಿನ್ನವೇ ಅಂತ ಪರಿಸ್ಥಿತಿ ಆಯಿತು. ಈಗ ಮೊದಲನೇದಾಗಿ ಇಲ್ಲಿ ಡಾಕ್ಟರ್ ಬಾಲಕೃಷ್ಣ ಮುದ್ಯರವರ ಒಂದು ಕಟ್ಟಡದಲ್ಲಿ ನಾವು ಇದೇ ರೀತಿ ನಮ್ಮ ಮತ್ತೊಬ್ಬ ರವೀಂದ್ರನಾಥ್ ಶೆಟ್ಟರು ಕೂಡ ಇದ್ದರು. ಅವರು ರವಿ, ಇವರು ರವಿ, ಎಲ್ಲರೂ ಕೂಡ ರವಿಯವರಿದ್ದರು. ಅದೇ ರೀತಿಯಾಗಿ ಈ ಮೊದಲು ಮುದ್ಯರ ಕಟ್ಟಡದ ಹಿಂಭಾಗದಲ್ಲಿದ್ದೆವು. ನಂತರ ನಾವು 1ನೇ ಮಾಳಿಗೆಗೆ ಬಂದೆವು. ಅದೇ ರೀತಿಯ ನಮಗೆ ಇಲ್ಲಿಯ ಒಂದು ಪರಿಸರದ ದೇರ್ಲಕಟ್ಟೆ ಪರಿಸರದ ಜನರು ಈ ಒಂದು ಕೋಚಿಂಗ್ ಸೆಂಟರ್ಗೆ ಬಹಳವಾದಂತಹ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಿದರು. ಅದು ಅವರಿಗೆ ವರದಾನವಾಗಿ ಲಭಿಸಿತು. ಯಾಕೆಂದರೆ ಆಗಿನ ಕಾಲದಲ್ಲಿ SLC PUCಯನ್ನು ಖಾಸಗಿಯಾಗಿ ಮಾಡುವಂಥ ಹತ್ತಿರ ಇಲ್ಲಿ ಯಾವುದೇ ಕಾಲೇಜು ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ. ಹಾಗಿರುವಾಗ ಅನೇಕರು ನಮ್ಮ ಈ ಕೋಚಿಂಗ್ ಸೆಂಟರ್ ಇಲ್ಲಿಯ ಮುಖಾಂತರ ಟ್ಯುಟೋರಿಯಲ್ ಕಾಲೇಜ್ ಮುಖಾಂತರ ಅನೇಕರು SLC PUCಯನ್ನು ಮಾಡಿಕೊಂಡು ತಮ್ಮ ಉತ್ತಮ ಒಂದು ಭವಿಷ್ಯವನ್ನು ರೂಪಿಸಿದ್ದಾರೆ. ಅನೇಕರು ಸರ್ಕಾರಿ ಸೇವೆಯಲ್ಲಿ ಈಗಾಗಲೇ ಸೇರಿದ್ದಾರೆ. ಅದು ನಿಜವಾಗಿ ಕೂಡ ಬಹಳ ಸಂತೋಷದ ಸಂಗತಿ. ಅದೇ ರೀತಿಯಾಗಿ ಇಲ್ಲಿ ಈ LKG UKG ನಡೀತಿರುವ ನಂತರ ಏನಾಯಿತು, ಟ್ಯೂಷನ್ ಸೆಂಟರ್ ನಾವು ನಡೆಸ್ತಾ ಹೋಗ್ತಿದ್ದೆವು. ಈ ಕಣಚೂರು ಬಳಿಯಲ್ಲಿ LKG UKG ಕ್ಲಾಸು ಮಹದೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಂಬುದಾಗಿತ್ತು. ಅಲ್ಲಿ ಮಹದೇವಪ್ಪ ಮತ್ತು ಶ್ರೀಯುತ ರವೀಂದ್ರನಾಥ್ ಪೂಂಜರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರು. UKGಯಲ್ಲಿ ಇರುವಾಗಲೇ ಮಹದೇವಪ್ಪ ಅದನ್ನು ಬಿಟ್ಟು ಹೋಗ್ತಾರೆ. ಇದರಿಂದ ನಮ್ಮ ರವೀಂದ್ರನಾಥ್ ಶೆಟ್ಟಿಯವರು ಅವರು ನಮ್ಮಲ್ಲಿಗೆ ಬಂದು ಶ್ರೀಯುತ ರವೀಂದ್ರ ಶೆಟ್ಟಿಯವರಲ್ಲಿ ಮನವಿ ಮಾಡಿದರು, ನೀವು ಈ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ. ಹೌದು, ರವೀಂದ್ರನಾಥ್ ಪೂಂಜರು ಮುಂದುವರಿಸಿ ಹೋಗಬೇಕು ಅಂತ. ಮುಂದುವರಿಸಿ ಹೋಗಿಕೊಂಡು ಹೋಗುವುದಷ್ಟು ಸುಲಭ ಅಲ್ಲ.
ಯಾಕಂದರೆ ಶಾಲೆಯ ಕಟ್ಟಡ ಬೇಕು. ಯಾಕಂದರೆ ಅವರು ಮೊದಲು ಭರವಸೆ ಕೊಟ್ಟಿದ್ದಾರೆ, ನಾವು ಇಲ್ಲಿ ಶಾಲೆ ಮಾಡ್ತೇವೆ ಅಂತ. ಮಹದೇಶ್ವರ ಶಾಲೆ ಅಂತಲೇ ಹೆಸರು ಪಡೆದುಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ನಾವು ಮತ್ತು ರವೀಂದ್ರನಾಥ್ ಬಾಕಿ ಎಲ್ಲ ಸೇರಿ ನಾವು ನಿಮಗೆ ಸಂಪೂರ್ಣ ಬೆಂಬಲವಿದ್ದೇವೆ. ಖಂಡಿತವಾಗಿ ಕೂಡ ಒಂದು ಶಿಕ್ಷಣಕ್ಕೆ ಕೊಡುವಂಥ ಇವರ ಬೆಂಬಲ ಉಂಟು ಅದು ಗೊತ್ತುಂಟು. ನಾವು ಪೂರ್ಣವಾದ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಇವರ ನಂತರ ಒಪ್ಪಿಕೊಂಡರು. ಅದೇ ರೀತಿಯಾಗಿ ಆ ಒಂದು ಮಹದೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಇಲ್ಲಿ ಪ್ರಾರಂಭ ಆಯಿತು. ನಂತರ ಅದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಆಯಿತು. ಈ UKGಯಲ್ಲಿ ಇರುವಾಗಲೇ ನಮ್ಮ ಈ ಟ್ಯೂಷನ್ ಇರುವಂಥ ಸೆಂಟರ್ನಲ್ಲಿ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಒಂದು 2ನೇ ಕ್ಲಾಸು ಕಳೆದ ನಂತರ ಏನಾಯಿತು ಅಂತ ಹೇಳಿದರೆ ಅಲ್ಲಿ ಕೊಠಡಿ ಸಮಸ್ಯೆ ಉದ್ಭವ ಆಗ್ತದೆ. ಹಾಗಾದರೆ ಸ್ವಂತ ಕಟ್ಟಡ ಬೇಕು. ಇದಕ್ಕೋಸ್ಕರ ನಾವು ನಂತರ ಈ ಒಂದು ಇಲ್ಲಿಯ ಹಾಯ್ದರ್ ಪರ್ತಿವಾಡಿಯ ಜಾಗವನ್ನು ಅವರು ಖರೀದಿ ಮಾಡಿದರು. ಎಷ್ಟೇ ಕಷ್ಟ ಆದರೂ ನಾವು ಹೇಳಿದ್ದೇವೆ. ಅಂದರೆ ಆಗಿನ ಕಾಲದಲ್ಲಿ ಇದು ಇಲ್ಲಿ ಒಂದು ಈ ಆಂಗ್ಲ ಮಾಧ್ಯಮ ಶಾಲೆ ಇರುವುದು ಅಂತ ಹೇಳಿದರೆ ಇದು ವಿಶ್ವಮಂಗಳ ಮಾತ್ರ ಇದ್ದದ್ದು ಕೊಣಾಜಿಯಲ್ಲಿ. ಬೇರೆ ಇಲ್ಲಿ ಹತ್ತಿರ ಯಾವುದೂ ಇರಲಿಲ್ಲ. ಒಳ್ಳೆಯ ಸ್ಕೋಪ್ ಕೂಡ ಇತ್ತು. ಅದರಿಂದಾಗಿ ಇಲ್ಲಿ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಾಲೆ ನಡೆಸಿರುವುದು ನಿಜವಾಗಿ ಕೂಡ ಬಹಳ ಒಂದು ಅವರಿಗೆ ಉಪಯುಕ್ತ ಆಯಿತು. ಅವರಿಗೆ ಆಂಗ್ಲ ಮಾಧ್ಯಮ ಇಲ್ಲಿ ನಿಜವಾಗಿ ಕೂಡ ಒಂದು ಮರೀಚಿಕೆ ಆಗಿತ್ತು. ಈ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಕೂಡ ಬಹಳ ಖುಷಿಯಾಯಿತು. ತಮ್ಮ ಮಕ್ಕಳನ್ನು ಕಳಿಸಲಿಕ್ಕೆ ಅವರು ಬಹಳ ಉತ್ಸುಕರಾಗಿದ್ದರು. ಅದೇ ರೀತಿಯಾಗಿ ನಮಗೆ ಈ ಒಂದು ರಕ್ಷಕರ ಹೆತ್ತವರ ಒಂದು ಪ್ರೋತ್ಸಾಹದಿಂದಾಗಿ ಮಕ್ಕಳ ಸಂಖ್ಯೆ ವರ್ಷ ಹೆಚ್ಚಾಗುತ್ತಾ ಹೋಯಿತು. ಇದರಿಂದಾಗಿ ನಾವು ತಗೊಂಡಿದ್ದೇವೆ ಮೊದಲ ಕಟ್ಟಡ, ಅದನ್ನು ನಂತರ ಡಿಮಾಲಿಷ್ ಮಾಡಿ ನಂತರ ಹೊಸ ಕಟ್ಟಡಕ್ಕೆ ಒಂದು ಈ ಒಡೆಯೂರು ಸ್ವಾಮೀಜಿ ಶ್ರೀ ಒಡೆಯೂರು ಗುರು ದೇವಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಆಯಿತು. 1998ರಲ್ಲಿ ರತ್ನ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪನೆ ಮಾಡಿಕೊಂಡು ಈ ಒಂದು ವಿದ್ಯಾರತ್ನ ಶಾಲೆಯನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಹಂತ ಹಂತವಾಗಿ ಮೊದಲು ಗ್ರೌಂಡ್ ಫ್ಲೋರ್, ಅದರಲ್ಲಿ 1ನೇ ಮಾಡಿ, ನಂತರ 2ನೇ ಮಾಡಿ, ಈ ರೀತಿಯಾಗಿ ಹಂತ ಹಂತವಾಗಿ ಬೆಳೆದುಕೊಂಡು ಹೋಗಿ ಈಗ 3ನೇ ಮಹಡಿಯಾಗಿ ಇದ್ದುಕೊಂಡು ಈಗ ಬಹಳ ಒಂದು ಪ್ರಸಿದ್ಧಿಯನ್ನು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ ಅಂತ ಹೇಳಿದರೆ ಅದಕ್ಕೆ ಈ ಶ್ರೀಯುತ ರವೀಂದ್ರ ಶೆಟ್ಟಿ ಅವರ ಸತತ ಪರಿಶ್ರಮವೇ ಕಾರಣ. ಯಾಕೆಂದರೆ ಅವರು ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಹಿತ್ಯ ರೀತಿಯಿಂದ ಆಗಿರ್ಬೋದು. ಸಾಹಿತ್ಯ ರೀತಿ ಅಂದರೆ ಕರಾವಳಿ ಕರ್ನಾಟಕದ ವೈಭವದ ಒಂದು ರಥೋತ್ಸವವನ್ನು ಕೂಡ ಬಹಳ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಸಾಮಾಜಿಕ ಚಳವಳಿ, ಸಾಮಾಜಿಕವಾದ ಸೇವೆ, ರೋಟರಿ ಕ್ಲಬ್ ಮುಖಾಂತರವೂ ಕೂಡ ಅವರು ಅನೇಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಧಾರ್ಮಿಕವಾಗಿ ಕೂಡ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅದೊಂದು ಶಂಕರ ಮಠದ ಅಲ್ಲಿ ಉತ್ಸವದ್ದು ನೇತರಾಗಿರ್ಬೋದು, ಅದೇ ರೀತಿ ಅಯ್ಯಪ್ಪ ಗುಡಿಯದಾಗಿರ್ಬೋದು, ಹೀಗೆ ಹಲವು ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಅವರು ಅದಕ್ಕೆ ದಾನವನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ಅದೇ ರೀತಿ ಜಾನಪದ ಕಲೆಯ ಕಂಬಳವು ಕೂಡ ಆಗಿರ್ಬೋದು, ಅದರಲ್ಲಿಯೂ ಕೂಡ ಒಂದು ಆಸಕ್ತಿಯನ್ನು ಅವರು ತೋರಿದರು. ಅದೇ ರೀತಿಯಾಗಿ ನಮ್ಮ ಒಂದು ನೇತ್ರಾವತಿಯ ಒಂದು ತಿರುವಿನ ಬಗ್ಗೆ ಆಗ ತುಂಬ ಒಂದು ಗಲಭೆ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ಒಂದು ಹೋರಾಟವನ್ನು ನೇತೃತ್ವವನ್ನು ವಹಿಸಿ ಹೋರಾಟವನ್ನು ಮಾಡಿದಂಥವರು ನಮ್ಮ ರವೀಂದ್ರ ಶೆಟ್ಟಿ ಅವರು. ಹೀಗೆ 1-2 ಅಲ್ಲ, ಅವರ ಒಂದು ಈ ಸಮಾಜ ಸೇವೆಯನ್ನು ಹೇಳಿದರೆ ಬೇಕಾದಷ್ಟು ಉಂಟು. ಅದೇ ರೀತಿಯಾಗಿ ಇಲ್ಲಿ ಈ ಮಕ್ಕಳನ್ನು ಪ್ರತಿಯೊಂದರಲ್ಲಿ ಕೂಡ ಮೌಲ್ಯಾಧಾರಿತ ಶಿಕ್ಷಣವಲ್ಲದೆ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ, ಅದು ಕ್ರೀಡೆ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳ ಮೂಲಕವೂ ಕೂಡ ಉತ್ತಮ ತರಬೇತಿ ನೀಡಲಿಕ್ಕೆ ನಮಗೆ ಒಂದು ರೂವಾರಿ ಆದವರು ಅಂತ ಹೇಳಿದರೆ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು. ಇದರಿಂದಾಗಿ ವಿದ್ಯಾರತ್ನ ಸ್ಕೂಲ್ ಇಂದು ಎಲ್ಲರ ಒಂದು ಮೆಚ್ಚುಗೆಯನ್ನು ಪಡೆದಿದೆ. ಅದೇ ರೀತಿಯಾಗಿ ಇವರ ಒಂದು ಸಮಾಜ ಸೇವೆಯನ್ನು, ಇದಕ್ಕೆ ಮುಖ್ಯವಾಗಿ ನಾವು ಈಗ ಅದನ್ನು ಒಂದನ್ನು ಹೇಳಬೇಕು. ಯಾಕೆ ಅಂತ ಹೇಳಿದರೆ ಇವರಿಗೆ ಬೆನ್ನೆಲುಬಾಗಿ ನಿಂತವರು ಶ್ರೀಮತಿ ಸೌಮ್ಯ ಶೆಟ್ಟಿ ಅವರು. ಇಂತಹ ಒಂದು ಪತ್ನಿ ಯಾರಿಗೂ ಕೂಡ ಸಿಗಲಿಕ್ಕಿಲ್ಲ, ಇಂಥವರು ಸಿಗುವುದು ದುರ್ಲಭ. ಅಂದರೆ ಅವರ ಎಲ್ಲ ಸಮಾಜ ಸೇವೆಗಳಲ್ಲಿ ಅವರೊಂದಿಗೆ ಇದ್ದು, ಅವರಿಗೆ ಹೆಗಲಾಗಿದ್ದು ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಓದಲ್ಲಿ ಪ್ರತಿಯೊಂದು ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಒಂದು ಮಹಾನ್ ನಾಯಕರ ಸಾಲಿಗೆ ಸೇರಿಸುವುದರಲ್ಲಿ ಅವರದ್ದು ಕೂಡ ಪಾಲು ಉಂಟು. ನಿಜವೂ ಕೂಡ ಇದು ಶ್ರೇಷ್ಠವಾದಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ತಮ್ಮ 2 ಮಕ್ಕಳೊಂದಿಗೆ
ಅರ್ಜುನ್ ಅಮ್ಮ ಮಕ್ಕಳೊಂದಿಗೆ ಬಹಳ ಸುಖವಾದಂತಹ ಒಂದು ಬಾಳುವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಈ ರವೀಂದ್ರ ಶೆಟ್ಟಿ ಅವರು ಇಂತಹ ಒಂದು ಸೇವೆಯನ್ನು ಮಾಡ್ತಾ ಇದನ್ನು ರಾಜಕೀಯವಾಗಿ ಕೂಡ ಇವರನ್ನು ಗುರುತಿಸಿದವರು ಯಡಿಯೂರಪ್ಪನವರು. ಅದೇ ರೀತಿಯಾಗಿ ಯಡಿಯೂರಪ್ಪ ಅಂತ ಹೇಳಿದರೆ ಇವರಿಗೆ ಮೊದಲಿನಿಂದಲೂ ಕೂಡ ಬಹಳ ಭಕ್ತಿ. ಇವರ ಒಂದು ಸಮಾಜ ಸೇವೆಯನ್ನು ಅವರು ಗುರುತಿಸಿದ್ದಾರೆ. ಅದೇ ರೀತಿಯಾಗಿ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಲಿದು ಬಂತು. ಅದು ಒಂದು ಇವರಿಗೆ ಗರಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಬೇಕಾದಷ್ಟು ಪ್ರಶಸ್ತಿಗಳನ್ನು ನೀಡಿವೆ. ಅದನ್ನು ಹೇಳಿದರೆ ಇವತ್ತು ಮುಗಿಲಿಕ್ಕಿಲ್ಲ, ಅಷ್ಟು ಅವರಿಗೆ ಪುರಸ್ಕಾರಗಳು ಸಿಕ್ಕಿವೆ. ಅದೇ ರೀತಿಯಾಗಿ ಈ ಒಂದು ಯಡಿಯೂರಪ್ಪನವರು ಇವರನ್ನು ಗುರುತಿಸಿಕೊಂಡು ಇವರೊಂದು ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಇವರ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅವರದೊಂದು ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, ನಾವು ನಿಜವಾಗಿ ಕೂಡ ಲಾಕ್ಡೌನ್ ಆದ ಸಂದರ್ಭ ಅದನ್ನು ನೆನೆಸಿಕೊಳ್ಳಬೇಕು. ಯಾಕೆಂದರೆ ಲಾಕ್ಡೌನ್ ಈ ಮಾರ್ಚ್ 24 ನಂತರ 23ರಲ್ಲಿ ಲಾಕ್ಡೌನ್ ಆದ ನಂತರ ನಿಜವಾಗಿ ಕೂಡ ಯಾರು ಕೂಡ ಮನೆಯಿಂದ ಹೊರಗೆ ಹೋಗುವಂತಿಲ್ಲ. ಕಟ್ಟುನಿಟ್ಟಿನ ಕ್ರಮ, ಮಾಸ್ಕ್ ಧರಿಸಿಕೊಂಡು ಹೋಗಬೇಕು. ಅದು ಕೂಡ ಹೋಗ್ಲಿಕ್ಕೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಏನಾಗಿತ್ತು, ಅನೇಕ ಉಳ್ಳಾಲ ಕ್ಷೇತ್ರದ ಈ ಬಡವರಿಗೆ ಆಹಾರವಿಲ್ಲದೆ ಕೆಲವರು ತುಂಬ ತೊಂದರೆಯನ್ನು ಅನುಭವಿಸಿದರು. ಅಂಥ ಸಂದರ್ಭದಲ್ಲಿ ಈ ಉಳ್ಳಾಲ ಕ್ಷೇತ್ರದಲ್ಲಿ ಬಡಬಗ್ಗರಿಗೆ ಒಂದು ಕಿಟ್ಟನ್ನು ವಿತರಿಸಿ ಜನಸಾಮಾನ್ಯರೆಲ್ಲರ ಮೆಚ್ಚುಗೆಯನ್ನು ಪಡೆದಿರುವಂಥದ್ದು ನಿಜವಾಗಿ ಕೂಡ ಅದೊಂದು ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಿತು. ಮಾತ್ರವಲ್ಲ, ಎಲ್ಲ ಮಾಧ್ಯಮಗಳಿಗೂ ಕೂಡ ಸರ್ವತ್ರ ಪ್ರಶಂಸೆಗೆ ಅದು ಕಾರಣವಾಯಿತು. ಅದೇ ರೀತಿಯಾಗಿ ಇವರು ಕಾಲಿಲ್ಲದವರಿಗೆ ಕೃತಕ ಕಾಲನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದವೆನ್ನದೆ ಇವರು ಮಸೀದಿಗೆ, ಚರ್ಚ್ಗಳಿಗೆ ಇಲ್ಲಿಯೂ ಕೂಡ ಭತ್ತವನ್ನು ಬೆಳೆದು ಅದನ್ನು ಕೂಡ ದಾನವಾಗಿ ನೀಡಿದ್ದಾರೆ. ಹಾಗಿರುವಾಗ ಇವರ ದಾನ, ಹಲವಾರು ದಾನವನ್ನು ಮಾಡಿದ್ದಾರೆ. ನಾನು ಮುಖ್ಯವಾಗಿ ಹೇಳುವಂತ ಆಗಿರುವಾಗ ಈ ಸರ್ವ ಜನರ ಒಂದು ಪ್ರೀತಿಗೆ ಪಾತ್ರರು ಆಗಿದ್ದಾರೆ ದೇರಟ್ಟಿಯಲ್ಲಿ. ಅದೇ ರೀತಿಯಾಗಿ ಇಂತಹ ಇದನ್ನೆಲ್ಲ ಗುರುತಿಸಿದಂಥ ಈ ಯಡಿಯೂರಪ್ಪನವರಿಗೆ ನಿಜವಾಗಿ ಕೂಡ ಅವರಿಗೆ ತುಂಬ ಭಕ್ತಿ. ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳಿಕೊಂಡು ಅನೇಕ ಪೂಜೆಗಳನ್ನು ಕೂಡ ಸೋಮೇಶ್ವರದಲ್ಲಿ ನೆರವೇರಿಸಿದ್ದಾರೆ. ಅವರ ಪೂಜೆ ನಿಜವಾಗಿ ಕೂಡ ಫಲಿಸಿದೆ. ಅದೇ ರೀತಿಯಾಗಿ ನಾವು ಹೇಳುವುದಾದ ಒಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾತು ಹೇಳಿದ್ದಾನೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಕರ್ಮವನ್ನು ಮಾಡು, ಫಲವನ್ನು ಅನುಭವಿಸಬೇಡ ಅಂತ. ಅದೇ ರೀತಿಯಲ್ಲಿ ಇವರು ಕರ್ಮವನ್ನು ಮಾಡಿಕೊಂಡು ಹೋದರೂ ಫಲ ತನ್ನಿಂದಾನೇ ಬರುತ್ತದೆ. ಅದು 100ಕ್ಕೆ 100 ಸತ್ಯ. ಅದರಿಂದಾಗಿ ಇವರಿಗೆ ಒಂದು ಕರ್ನಾಟಕ ಸರ್ಕಾರದ ಅಲೆಮಾರಿ ನಿಗಮದ ಒಂದು 46 ಪಂಗಡವನ್ನು ಒಳಗೊಂಡಂತಹ ಈ ನಿಗಮದ ಅಧ್ಯಕ್ಷ ಸ್ಥಾನ ದಕ್ಕಿರುವುದು ನಿಜವಾಗಿಯೂ ಕೂಡ ಇವರ ಒಂದು ಅವಿರತವಾದಂಥ ಶ್ರಮಕ್ಕೆ ಅದು ಸಂದಂಥ ಒಂದು ಮನ್ನಣೆ ಅಂತ ನಾವು ಹೇಳಬೇಕು. ಖಂಡಿತವಾಗಿ ಕೂಡ ಇವರಿಗೆ ಆ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ, ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ. ಮುಂದೆಯೂ ಕೂಡ ಇವರಿಗೆ ಒಂದು ಸಮಾಜ ಸೇವೆ ಮಾಡುವಂತಹ ಒಂದು ಭಾಗ್ಯ ಒಂದು ಒದಗಲಿ. ಇನ್ನೂ ಕೂಡ ಉನ್ನತ ಸ್ಥಾನಮಾನ ಏರಿ ಅದು ಕೀರ್ತಿ ಶಿಖರವನ್ನು ಏರಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ಇತಿಶ್ರೀ ಆಡುತ್ತೇನೆ. ಬಹಳ ಸುದೀರ್ಘವಾದಂತಹ ನಮ್ಮ ಶಾಲಾ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರ ಸಂಪೂರ್ಣ ಚಿತ್ರವನ್ನು ನಮ್ಮ ಕಣ್ಣಿಗೆ ಮುಟ್ಟುವಂತೆ, ಮನ ತಟ್ಟುವಂತೆ ಬಹಳ ವಿಸ್ತಾರವಾಗಿ ಹೇಳಿದಂಥ ಸರ್, ತಮಗಿದು ಧನ್ಯವಾದಗಳು. ನಾವಿಲ್ಲಿ ಸೇರಿರುವುದು ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಸಲುವಾಗಿ. ರೂಪದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದರೆ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುವುದಿಲ್ಲ. ಪಡುವವರನ್ನು ಹೊಗಳಿ ಕೊಂಡಾಡಿದರೆ
ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೊಳಪನ್ನು ತರುವಂತಹ ಅಭಿನಂದನೆ ಗೀತೆಯನ್ನು ಹಾಡಲಿದ್ದಾರೆ. ದಯವಿಟ್ಟು ಎಲ್ಲ ಶಿಕ್ಷಕರು ಬಂದು ಈ ಒಂದು ಹಾಡನ್ನು ಹಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ. ಹೊಳೆಯುವ ರತ್ನ ಇವರು ಕಲಾ ಪ್ರೇಮಿ, ಶಿಕ್ಷಣ ಕ್ರಾಂತಿಗೆ ಹೆಸರು ಅವರೇ ರವೀಂದ್ರ ಶೆಟ್ಟಿ. ಜನಸೇವೆಗಾಗಿಯೇ ಮೀಸಲು ಇವರ ಈ ಉಸಿರು, ಇವರು ನಡೆದ ದಾರಿಯೇ ನಮಗೆ ಸ್ಫೂರ್ತಿಯದು. ಈ ವಿದ್ಯಾಸಂಸ್ಥೆಗೆ ಹೆಗಲಾದೆ, ಪ್ರತಿ ಮಕ್ಕಳ ಬಾಳಿಗೆ ಬೆಳಕಾದೆ. ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ. ಕಣ್ಣು ಧನ್ಯಗೊಂಡು ನಿಮ್ಮ ನೋಡಿ ಇಂದು ನಮ್ಮ ಜೀವನ ಪಾವನ. ಉಳಿದೊಟ್ಟೂರಿನ ಕಣ್ಮಣಿ ವಿದ್ಯಾಸಂಸ್ಥೆಯ ಒಡೆಯನಿ. ಧ್ವನಿ ಧ್ವನಿಯಲ್ಲಿ ನಿನ್ನ ಮಗನಿಯು ತುಂಬಿ ತುಳುಕಿದೆ ಎಲ್ಲೆಡೆ. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು, ನಿಗಮ ಮಂಡಳಿಯ ಅಧ್ಯಕ್ಷರು, ವಿಧ ವಿಧವಾದ ಪುರಸ್ಕಾರವು ನಿಮ್ಮ ಅರಸುತ್ತ ಬಂದವು. ನ್ಯಾಯ ಮಾರ್ಗದ ಪಯಣದಿ ದೇವರೇ ನಿಮ್ಮ ಜೊತೆಗಿರಲಿ. ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯ ವಿದ್ಯಾರತ್ನ ಜಯತೋ. ಥ್ಯಾಂಕ್ ಯು. ಖಂಡಿತವಾಗಿಯೂ ವಿದ್ಯಾರತ್ನ ಜಯತು ಅಂದರೆ ಜಯವನ್ನು ಮುಟ್ಟಿಯೇ ಮುಟ್ಟುತ್ತದೆ ಎಂಬುದು ಇಂದು ಬಹಳಷ್ಟು ಸ್ಪಷ್ಟ. ಆ ಜಯವನ್ನು ಮುಟ್ಟಬೇಕಾದ್ರೆ ಆ ವಿದ್ಯಾರತ್ನ ಸಂಸ್ಥೆಯ ಕತ್ರಿಗೆ ಅದರ ಎಲ್ಲ ಯಶಸ್ಸು ಸಲ್ಲುತ್ತದೆ. ಇದೀಗ ನಮ್ಮೊಂದು ಕೆಲವೊಂದು ಸಹ ಶಿಕ್ಷಕರು ನಮ್ಮ ಅಧ್ಯಕ್ಷರ ಮೇಲಿನ ಅಭಿಮಾನದಿಂದ ಕೆಲವೊಂದು ಮಾತುಗಳನ್ನು ಆಡಲು ಇಚ್ಛಿಸುತ್ತಾರೆ. ಮೊದಲಾಗಿ ನಮ್ಮ ಹಿರಿಯ ಶಿಕ್ಷಕಿಯಾದಂತಹ ಜಸಿಂತಾ ಇವರನ್ನು ವೇದಿಕೆಗೆ ಕರೆದುಕೊಳ್ಳುತ್ತಿದ್ದೇವೆ. ಆಸೀನರಾದ ವಿದ್ಯಾರತ್ನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಸರ್, ಶಾಲಾ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯಾ ಮ್ಯಾಮ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನೈಮ್ ಹಮೀದ್ ಮ್ಯಾಮ್, ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರ ಮಾತಾ ಪಿತೃ ಇದ್ದಾರೆ ಮತ್ತು ಕುಟುಂಬ ವರ್ಗದವರಿದ್ದಾರೆ, ಹಾಗೂ ನನ್ನ ಸಹ ಶಿಕ್ಷಕ ರವಿಕೋರಿ ಸರ್, ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸಭಿಕರು ಇಲ್ಲಿ ನೆರೆದರೆ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಕರ್ನಾಟಕ ಸರ್ಕಾರದ ಅಲೆಮಾರಿ ನಿಗಮದ ಮಂಡಳಿ ಅಭಿವೃದ್ಧಿಯ ಪ್ರಥಮ ಅಧ್ಯಕ್ಷ ಅಧಿಕಾರ ಸ್ವೀಕರಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಇವರನ್ನು ಅಭಿನಂದಿಸುತ್ತಾ ನನ್ನ ಕೆಲವು ಅನಿಸಿಕೆಗಳನ್ನು ನಾನು ಹೇಳಲು ಸಂತೋಷ ಪಡುತ್ತೇನೆ. ನಾನು ಈ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ 2002 ಇಸವಿಯಿಂದ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಶಿಕ್ಷಣ ಸಂಸ್ಥೆಯು ಶ್ರೀ ಮಹದೇಶ್ವರ ಹೆಸರಿನಲ್ಲಿ ದೇರಳಕಟ್ಟೆ ಡಾಕ್ಟರ್ ಬಾಲಕೃಷ್ಣ ಮುದ್ಯ ಇವರ ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ಕೆಲವೇ ವಿದ್ಯಾರ್ಥಿಗಳು
ಇಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದರು. ಸ್ಥಳದ ಅಭಾವವಿದ್ದರೂ ತುಂಬ ಉತ್ಸಾಹದಲ್ಲಿ ಮಕ್ಕಳು ಇದ್ದರು. ಕ್ರಮೇಣ ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆ ಹೆಚ್ಚು ಆಗುತ್ತಂತೆ ಇದೇ ಸ್ವಂತ ಜಾಗದಲ್ಲಿದ್ದ ಸಣ್ಣ ಕಟ್ಟಡದಲ್ಲಿ ತರಗತಿಗಳನ್ನು ಮುಂದುವರಿಸಿದರು. ನಂತರ ಈ ಶಾಲೆಗೆ ತನ್ನ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಎಂದು ಮರುನಾಮಕರಣ ಆಯಿತು. ಆಗ ಸರ್ಗೆ ಎಷ್ಟೇ ಸಮಸ್ಯೆ ಇದ್ದರೂ ನಗುಮೊಗದಿಂದಲೇ ನಿಭಾಯಿಸುತ್ತಿದ್ದರು ಎಲ್ಲ ಕಷ್ಟಗಳನ್ನು. ಎಲ್ಲ ಶಿಕ್ಷಕ ಪೋಷಕರ ಮೇಲೂ ಅವರಿಗೆ ತುಂಬ ಅಭಿಮಾನ. ತಮ್ಮ ಸಮಸ್ಯೆಯನ್ನು ಯಾರಿಗೂ ತೋರಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ಬಡವರಿಗೆ ಅವರ ಕೈಲಾಗದಷ್ಟು ಸಹಾಯ ಮಾಡುತ್ತಿದ್ದರು. ಬಡ ವಿದ್ಯಾರ್ಥಿಗಳ ಶಾಲಾ ಶುಲ್ಕದ ಬಗ್ಗೆ ಲೆಕ್ಕಿಸದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆಸಕ್ತಿ ಕೊಟ್ಟು ಮಕ್ಕಳು ಒಳ್ಳೆಯ ನಾಗರಿಕರಾಗಬೇಕು ಎಂಬ ಆಸೆ ಅವರದ್ದಾಗಿತ್ತು. ಅವರು ತಮ್ಮಲ್ಲಿದ್ದ ಆತ್ಮಸ್ಥೈರ್ಯದ ಛಲದಿಂದ ಮುನ್ನುಗ್ಗಿ ಇಲ್ಲಿಯವರೆಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಾ ಬಂದಿದ್ದಾರೆ. ನಮ್ಮ ಸರ್ ಇಂದಿಗೆ ಇಷ್ಟು ಎತ್ತರ ಬೆಳೆದರೂ 18 ವರ್ಷದ ಹಿಂದಿನ ರವೀಂದ್ರ ಸರ್ ಆಗಿದ್ದಾರೆ ಎಂದು ಹೇಳಲು ನನಗೆ ಹೆಮ್ಮೆ ಆಗ್ತದೆ. ಈಗಲೂ ಅವರಲ್ಲಿ ಅದೇ ಸ್ವಭಾವ ಕಾಣುತ್ತದೆ. ಸರ್, ನೀವು ಮಾಡಿದ ಜನಸೇವೆ ಅವಿಸ್ಮರಣೀಯ. ಮುಂದೆಯೂ ನಿಮ್ಮಲ್ಲಿರುವ ಒಳ್ಳೆಯ ಶ್ರಮದಿಂದ ಸಮಾಜವು ಅಭಿವೃದ್ಧಿಯಾಗಲಿ. ನಿಮ್ಮ ಸೇವೆಗೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇನ್ನೂ ಉತ್ತಮ ಪ್ರಶಸ್ತಿ ಲಭಿಸಲಿ. ನೀವು ಮಾಡಿದ ತ್ಯಾಗಕ್ಕೆ, ಸೇವೆಗೆ, ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಗೌರವ ಇದಾಗಿದೆ. ನಿಮಗೆ ದೇವರು ಜೀವನದಲ್ಲಿ ಆರೋಗ್ಯ, ಅಂತಸ್ತು, ನೆಮ್ಮದಿ ಅನುಗ್ರಹಿಸಲಿ ಎಂದು ಬೇಡುತ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಜಸಿಂತಾ ಇವರಿಗೆ. ತಮ್ಮ ಅಭಿನಂದನಾ ಮಾತುಗಳು ನಮ್ಮ ಈ ಅಧ್ಯಕ್ಷರಿಗೆ ಯಶಸ್ಸಿಗೆ ಶ್ರೀರಕ್ಷೆಯಾಗಲಿ ಎಂದು ಹಾರೈಸುತ್ತಾ, ಇದೀಗ ಇನ್ನೋರ್ವ ಹಿರಿಯ ಅಧ್ಯಾಪಿಕೆಯಾದಂತಹ ಸಹಶಿಕ್ಷಕಿಯಾದಂತಹ ಶ್ರೀಮತಿ ಆಶಾ ಇವರಿಂದ ಒಂದೆರಡು ಮಾತು. ಅಧ್ಯಕ್ಷರ ಸಹೋದರರಾದಂತಹ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮನಗಳು. ಈ ಸುದಿನದ ವೇಳೆಯಲ್ಲಿ ವೇದಿಕೆಯ ಮೇಲೆ ರಾರಾಜಿಸುತ್ತಿರುವ ನಮ್ಮ ಶಾಲಾ ಅಧ್ಯಕ್ಷರು ಅಲ್ಲದೆ ನಮ್ಮ ಹಿರಿಮೆಯ ಕಿರೀಟಕ್ಕೆ ಇನ್ನೊಂದು ಗರಿ ಸೇರಿಸಿ ಕರ್ನಾಟಕ ಸರಕಾರದ ಅಲೆಮಾರಿ ಹಾಗೂ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ಅವರ ಧರ್ಮಪತ್ನಿ ಸೌಮ್ಯ ಆರ್ ಶೆಟ್ಟಿ ಹಾಗೂ ಅಧ್ಯಕ್ಷರ ಮಾತಾ ಎತ್ತವರು ಹಾಗೂ ಅವರ ಕುಟುಂಬದವರು ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ನಹೀಂ ಹಮೀದ್ ಹಾಗೂ ಸರ್ ಅಬ್ದುಲ್ ಹಮೀದ್ ಅವರೇ ಹಾಗೂ ನನ್ನ ಆತ್ಮೀಯ ಹಿರಿಯ ಸಹ ಶಿಕ್ಷಕರಾದ ಶ್ರೀ ರವಿಕುಮಾರ್ ಸರ್ ಹಾಗೂ ನನ್ನ ಎಲ್ಲ ನೆಚ್ಚಿನ ಸಹ ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗದವರನ್ನು ವಂದಿಸುತ್ತಾ ನನ್ನ 2 ಮಾತನ್ನು ಪ್ರಾರಂಭಿಸುತ್ತೇನೆ. 2004ರಲ್ಲಿ ದೇರ್ಲಕಟ್ಟೆಯ ಡಾಕ್ಟರ್ ಬಾಲಕೃಷ್ಣ ಮುದ್ಯರವರ ಕಟ್ಟಡದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ದುಡಿಯುವ ಭಾಗ್ಯ ನನಗೆ ಲಭಿಸಿತ್ತು. ಮೊದಲು ಇದು ಮಹಾದೇಶ್ವರ ಹೆಸರಲ್ಲಿ ಇತ್ತು. ಮತ್ತೆ ಕ್ರಮೇಣ ಈ ವಿದ್ಯಾಸಂಸ್ಥೆಯ ಹೆಸರು ನಮ್ಮ ಅಧ್ಯಕ್ಷರ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಹೆಸರಿಗೆ ಮಾರ್ಪಟ್ಟು ಇಂದಿಗೂ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಇವರ ಈ ವಿದ್ಯಾಸಂಸ್ಥೆ ಕನಸಿನ ಅರಮನೆ. ಪ್ರತಿ ಕಲ್ಲಿನಲ್ಲಿ ಇವರ ಪರಿಶ್ರಮದ ಬೆವರು. ಕಲಾಪ್ರೇಮಿ, ಶಿಕ್ಷಣ ಕ್ರಾಂತಿಗೆ ಹೆಸರಾದ ನಮ್ಮ ರವೀಂದ್ರ ಶೆಟ್ಟಿ ಇವರ ಜನಸೇವೆಗಾಗಿಯೇ ಮೀಸಲಿದೆ ಇವರ ಈ ಉಸಿರು. ಈ ವಿದ್ಯಾಸಂಸ್ಥೆಯಲ್ಲಿ ದುಡಿಯುವ ಭಾಗ್ಯ ನನಗೆ ಲಭಿಸಿತ್ತು. ನಾನು ಧನ್ಯ. 17 ವರ್ಷಗಳಿಂದ ಈ ವಿದ್ಯಾಮಂದಿರದಲ್ಲಿ ದುಡಿಯುವ ಅವಕಾಶ ಕೊಟ್ಟಂತ ರವೀಂದ್ರ ಸರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಇವರಿಗೆ ಇನ್ನಷ್ಟು ಸೇವೆಗೈಯಲು ದೇವರವರಿಗೆ ಆರೋಗ್ಯ, ಆಯುಷು, ಸುಖ, ಶಾಂತಿಯನ್ನು
ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಭಿನಂದನಾ ಮಾತುಗಳನ್ನು ಹಾಡಿದಂತ ಶ್ರೀಮತಿ ಆಶಾ ಇವರಿಗೂ ಕೂಡ ಧನ್ಯವಾದಗಳು. ಇದೀಗ ಮುಂದಕ್ಕಾಗಿ ಇನ್ನೊಬ್ಬ ಸಹ ಶಿಕ್ಷಕರಂತ ಶ್ರೀಯುತ ಭಾಸ್ಕರ್ ಅವರಿಂದ ಒಂದೆರಡು ಮಾತು. ರಾಜ್ಯ ಸರ್ಕಾರ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಇದರ ಅಭಿವೃದ್ಧಿ ನಿಗಮ ನೂತನವಾಗಿ ಅಧಿಕಾರ ಸ್ವೀಕರಿಸಿದಂಥ ನಮ್ಮ ಶಾಲೆಯ ನೆಚ್ಚಿನ ಅಧ್ಯಕ್ಷರಾದಂತಹ ಕೆ ರವೀಂದ್ರ ಶೆಟ್ಟಿ ಇವರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಸರಿಸುಮಾರು 12 ವರ್ಷದಿಂದ ಕಾರ್ಯನಿರ್ವಹಿಸಿ ಬರುತ್ತಿದ್ದು, ನಮ್ಮ ಅಧ್ಯಕ್ಷರಲ್ಲಿ ಕಂಡುಬಂದು ನನಗೆ ಮೊದಲನೇದಾಗಿ ಅವರ ಒಳ್ಳೆಯ ವ್ಯಕ್ತಿತ್ವ ಹಾಗೂ ಒಳ್ಳೆಯ ಗುಣಗಳು, ಅದೇ ರೀತಿ ಒಳ್ಳೆಯ ಮನಸ್ಸು. ಹಾಗೆ ಎಲ್ಲಿ ತನಕ ಅಂದ್ರೆ ನಮಗೆ ಒಳ್ಳೆಯ ಮನಸ್ಸು ಅಂದ್ರೆ ಅವ್ರದ್ದು ಯಾವುದೇ ಭೇದ ಭಾವ ಇರುವುದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅವರ ಹಿಂದೆ ಮುಂದೆ ನೋಡದೆ ಯಾರಾದರೂ ಸಹಾಯವನ್ನು ಕೇಳಿದರೆ ತಕ್ಷಣ ಅವರಿಗೆ ನೆರವಾಗುವಂತ ಅವರ ಒಳ್ಳೆಯ ಮನಸ್ಸು. ಅದೇ ರೀತಿಯಲ್ಲಿ ಶಿಕ್ಷಣ ಬಗ್ಗೆ ಹೇಳ್ಬೇಕಿದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆದರೂ ಆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫೀಸ್ಗಳು ಜಾಸ್ತಿ ಇರ್ತದೆ, ಕಟ್ಟಲಿಕ್ಕೆ ಕಷ್ಟ ಇರ್ತದೆ. ಯಾರಾದರೂ ಬಂದು ಎತ್ತವರು ಹೇಳಿದಾಗ ಅವರಿಗೆ ಆ ಫೀಸಲ್ಲಿ ತುಂಬ ಕಡಿತಗೊಳಿಸಿ, ಅದಲ್ಲದೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರ ಸಂಪೂರ್ಣ ವಿದ್ಯಾಭ್ಯಾಸವನ್ನು ನೀಡಿದಂಥ ಹೆಗ್ಗಳಿಕೆ ನಮ್ಮ ಅಧ್ಯಕ್ಷರಾಗಿರ್ತದೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಮೊನ್ನೆ ನಮಗೆ ಗೊತ್ತಿರುವಂಥ ವಿಷಯ, ಕೊರೋನಾ ಬಂದು ಸಂಕಷ್ಟ ಈಡಾಗಿ ಶಾಲೆಯು ಆರಂಭಗೊಂಡಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರಿಸುಮಾರು 12.5 ಲಕ್ಷವನ್ನು ಆ ಮಕ್ಕಳಿಗೆ ಎತ್ತವರಿಗೆ ಕಡಿತಗೊಳಿಸಿ ಆ ಮಕ್ಕಳ ವಿದ್ಯಾಭ್ಯಾಸ ಯಾವುದೇ ತೊಂದರೆಗಳಾಗಬಾರ್ದು ಅಂತೇಳಿ ನಮ್ಮ ಅಧ್ಯಕ್ಷರು ಯಾವುದೇ ಮುಂದೆ ನಮ್ಮ ಎತ್ತವರು ಫೀಸ್ ಕಟ್ಟಿಲ್ಲದಿದ್ರು ಸಹ ಯಾವ ಸ್ಕೂಲ್ ಸಮೇತ ನಮಗೆ ಫೀಸ್ ಕಡಿತಗೊಳಿಸಿಲ್ಲ. ಸಾಕಷ್ಟು ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳಿವೆ, ಆದರೆ ಪ್ರಪ್ರಥಮವಾಗಿ ಆ ಒಂದು ಮಕ್ಕಳಿಗೆ ಅಷ್ಟು ಫೀಸಲ್ಲಿ ಕಡಿತಗೊಳಿಸಿ ಅಂದ್ರೆ ಅದು ನಮ್ಮ ಶಾಲೆಯ ನೆಚ್ಚಿನ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಇವರು ಸರ್. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಬಗ್ಗೆ ಹೇಳ್ಬೇಕಿದ್ರೆ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳು ನಿರಂತರ ನಡೀತಿರ್ತದೆ. ಸಾಂಸ್ಕೃತಿಕ ಅಂದ್ರೆ ವಾರ್ಷಿಕೋತ್ಸವ ಆಗಿರ್ಬೋದು ಅಥವಾ ಇತರ ಕ್ಲಬ್ ಕಾರ್ಯಕ್ರಮ ಆಗಿರ್ಬೋದು. ಇದಕ್ಕೆ ಒಳ್ಳೆಯ ದೀಪಾವಳಿ ಸಮಾರಂಭ, ವಿಶೇಷವಾಗಿ ರತ್ನೋತ್ಸವ ಕಾರ್ಯಕ್ರಮ ನಡೀತಾ ಬರ್ತಿದೆ. ಈ ವರ್ಷ ನಮಗೆ 10ನೇ ವರ್ಷ ರತ್ನೋತ್ಸವ ಕಾರ್ಯಕ್ರಮ ನಡೀಬೇಕಿತ್ತು, ಆದರೆ ಬೇಸರದಿಂದ ಈ ಮಹಾಮಾರಿ ಕೊರೋನಾದಿಂದ ಅದು ಬರುವ ವರ್ಷ ಇನ್ನೂ ಸಹ ನಮಗೆ ಸಂತಸ ವಿಜೃಂಭಣೆ ಆಗ್ತದೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಆ ರತ್ನೋತ್ಸವ ಕಾರ್ಯಕ್ರಮ ನಾನು ಕಂಡು ಬಂದ ಅಧ್ಯಕ್ಷರಲ್ಲಿ ನಾವಿಲ್ಲಿ ಮೊದಲ ದಿವಸ ನಾನು ಹಾಗೆ ನಮ್ಮ ಸರ್ನವರು ಮೊದಲ ದಿವಸ ನಾವು ರಾತ್ರಿ ಇಲ್ಲಿ ಕೆಲಸ ಮಾಡ್ತಿರ್ತೇವೆ. ಆಗ ಸರ್ ಬರ್ತಾರೆ ವಿಸಿಟ್. ನಮ್ಗೆ ಅವರಲ್ಲಿರುವ ಒಳ್ಳೆತನ ಕಂಡು ಬಂದಂದ್ರೆ ನಮ್ಮೊಟ್ಟಿಗೆ ಸೇರಿ ಯಾವುದೇ ನಾನು ಅಧ್ಯಕ್ಷ ಅಂತ ತೋರಿಸಿಕೊಡದೆ ಸಾಮಾನ್ಯ ವ್ಯಕ್ತಿ ತರ ನಮ್ಮೊಟ್ಟಿಗೆ ಬೆರೆತು ಆ ರಾತ್ರಿ ಹೊತ್ತಲ್ಲಿ ಸಹ ಕೆಲಸ ಕಾರ್ಯಕ್ರಮ ಬಂದು ರಜಾರ 1-2 ಗಂಟೆ ಬಂದು ನಮ್ಮ ಯಾವ ರೀತಿ ಕೆಲಸ ನಡೀತುಂಟು ನಮ್ಮೊಟ್ಟಿಗೆ ಸೇರಿಕೊಂಡು ಬೆಳಿಗ್ಗೆ ಸಹ ಒಳ್ಳೆಯ ಕೆಲಸ ಮಾಡಿಕೊಂಡು ಈ ಒಂದು ರತ್ನೋತ್ಸವ ಕಾರ್ಯಕ್ರಮ ಸಹ ನಡೆಸಿಕೊಂಡು ಬರ್ತಿದ್ದಾರೆ. ಅದೇ ರೀತಿಯಲ್ಲಿ ಒಳ್ಳೆಯ ನಮ್ಮ ಶಾಲೆಗೆ ಇದೀಗ ಸರಿಯಿಂದಲೇ ಅವರು ಹೇಳಿದಾಗೆ ತಂದೆ ಕಣ್ಣಿಗೆ ಕಾಣುವ ದೇವರಂದ್ರೆ ಅದು ನಮಗೆ ತಂದೆ ತಾಯಿ ಯಾವತ್ತೂ ನೆನೆಸ್ಕೊಳ್ತಾರೆ ಸರ್. ನಮ್ಮ ಅಮ್ಮನ ಹೆಸರು ಇನ್ನಷ್ಟು ಬೆಳಿಬೇಕು. ಆ ಅಪ್ಪಮ್ಮನ ಕರ್ತವ್ಯನು ಒಳ್ಳೆ ರೀತಿಯಲ್ಲಿ ನೆನೆಸ್ಕೊಳ್ತಾ ಬರ್ತಿದ್ರು ಸರ್. ಅಮ್ಮನ ಆಶಯ ಯಾವುದು ಏನುಂಟು ಅದನ್ನು ಈಗಾಗಲೇ ಅವರು ಸಾಧಿಸಿ ತೋರಿಸಿದ್ದಾರೆ. ಅಮ್ಮಪ್ಪನ ಕರ್ತವ್ಯವನ್ನು ಮೀರಿ ನಿಂತ ಯಾವುದು ನಾನು ಮುಂದೆ ಇನ್ನಷ್ಟು ಸಾಧನೆ ಮಾಡುವಲ್ಲಿ ತಂದೆ ತಾಯಿ ಆಶೀರ್ವಾದ ಎದ್ದು ಕಾಣದೆ ಯಾವುದು ನೆನೆಸ್ಕೊಳ್ತದೆ ತಂದೆ ತಾಯಿಯನ್ನು. ಅದೇ ರೀತಿಯಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ನೀಡಿ ನಮ್ಮೊಂದು ಕುಟುಂಬ ತರ ಅಂತ ಹೇಳ್ತಾರೆ, ಯಾವಾಗ ನಮ್ಮ ಫ್ಯಾಮಿಲಿ ತರ ಸರ್ ಹೇಳ್ಕೊಡ್ತು. ನಮ್ಮ ಫ್ಯಾಮಿಲಿ ನನಗೆ ಸಹ ಖುಷಿ ಆಗುವ ಎಂತಂದ್ರೆ, ಒಂದು ನಾವು ಅಧ್ಯಾಪಕರಂತ ಎನಿಸಿಕೊಳ್ಳದೆ ಮನೆಯವರ ತರ ನೋಡಿಕೊಳ್ತಿದ್ದಾರೆ. ಅದರಲ್ಲಿ ಯಾವುದೇ ಇಲ್ಲಿ ಶಾಲೆಯಲ್ಲಿ ಎಲ್ಲ ನನಗಂತೂ ತುಂಬಾ ಸಂತಸ ಆಗ್ತಿದೆ. ಎಲ್ಲ ಶಿಕ್ಷಕರೊಂದವರಿಗೆ ಇಲ್ಲಿ ಒಂದು ಕೆಲಸ ಮಾಡಿ ಯಾವುದೇ
ಬೇಸರ ಅಂತ ಆಗುದಿಲ್ಲ ಅಥವಾ ಬಿಟ್ಟೋಗ್ಲಿಸಿ ಮನಸ್ಸು ಬರುದಿಲ್ಲ. ಯಾಕೆಂದ್ರೆ ಅವರಲ್ಲಿರುವ ಒಳ್ಳೆತನ ಅದರೊಟ್ಟಿಗೆ ಅವರ ಧರ್ಮಪತಿ ನಮ್ಮ ಕಾರ್ಯದರ್ಶಿ ಸೌಮ್ಯ ಇವರಿಬ್ಬರ ಒಂದು ಒಳ್ಳೆಯ ಮನಸ್ಸು ಇಲ್ಲಿ ಎದ್ದು ಕಾಣ್ತದೆ. ನಮಗೆ ಇನ್ನಷ್ಟು ಸ್ಫೂರ್ತಿ ಕೊಡ್ತದೆ. ಒಳ್ಳೆಯ ಮನೆಯವರ ಯಾವುದೇ ರೀತಿಯ ನಮ್ಮ ಪರ್ಸನಲ್ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ತೊಂದರೆಗಳಾದಾಗ ನಮಗೆ ಒಳ್ಳೆ ರೀತಿಯಲ್ಲಿ ಹಿತವಚನ ನೀಡಿ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಇನ್ನೊಂದು ಹೇಳ್ಬೇಕಿದ್ರೆ ಯಾವುದೇ ಜಾತಿ ಧರ್ಮ ಭೇದವೂ ಇಲ್ಲ. ಇದನ್ನು ನಾವು ನೋಡ್ಬೇಕಿದ್ರೆ ಒಂದು ಶಾಲೆ ಅಧ್ಯಕ್ಷರಾಗಿಕೊಂಡು ಇಡೀ ನಮ್ಮ ಧಾರ್ಮಿಕ ಸಾಮಾಜಿಕ ಹಾಗೂ ಇತರ ಸಂಘ ಸಂಸ್ಥೆಯಲ್ಲಿ ಯಾವುದೇ ಹಿಂದೂ ಮುಂದೆ ಜಾತಿ ಧರ್ಮವನ್ನು ನೋಡಿಕೊಳ್ಳದೆ ಯಾರಾದರೂ ತಕ್ಷಣ ಕರೆದ್ರೆ ಅಲ್ಲಿ ಹೋಗಿ ಸಹಾಯ ಮಾಡುವಂಥದ್ದು ಅಥವಾ ಕಾರ್ಯಕ್ರಮಗಳಿಗೆ ಯಾವ ಬ್ರಹ್ಮಕಲಶ ಇರ್ಬೋದು ಅಥವಾ ಮಸೀದಿಯಲ್ಲಿ ಯಾವುದೇ ಚರ್ಚಿನ ಕಾರ್ಯಕ್ರಮ ಇರ್ಬೋದು ಅಲ್ಲಿ ಒಳ್ಳೆ ರೀತಿ ತನ್ನನ್ನು ತೊಡಗಿಸಿಕೊಂಡು ಸಮಾಜದಲ್ಲಿ ಉತ್ತಮ ಮುಂದುವರಿತಿದ್ದಾರೆ ಸರ್. ಹಾಗೆ ಕೊನೆಯದಾಗಿ ಸನ್ಮಾನ್ಯ BS ಯಡಿಯೂರಪ್ಪ, ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪರವರ ಗುರುಗಳಂತ ಅವ್ರು ಹೇಳ್ತಿದ್ರು. ನನ್ನ BS ಯಡಿಯೂರಪ್ಪ ಅವರು ಗುರುಗಳು. ಅದೇ ರೀತಿಯಲ್ಲಿ ಅವರ ಮಾರ್ಗದರ್ಶನದೊಂದಿಗೆ ಇದೀಗ ಒಂದು ಸಂತ ಸಂಗತಿ ಅಂದ್ರೆ ನಮ್ಮ ರಾಜ್ಯ ಕ್ಷೇತ್ರದಲ್ಲಿ ಈಗಾಗಲೇ BJPದಲ್ಲಿ ನಮ್ಮ ಜನತಾದಳದಲ್ಲಿ ಒಳ್ಳೆಲ್ಲ ನಾಯಕರಿದ್ದಾರೆ. ಆದರೆ ನಮಗೆ ಸಂತಸವಾದ ಆ ನಾಯಕರೆಲ್ಲ ಹಿಂದಿಕ್ಕಿ ನಮ್ಮ ಅಧ್ಯಕ್ಷರು ಇದೀಗ ಈ ಒಂದು ಹುದ್ದೆಗೆ ಅಲಂಕರಿಸಿದಂತೆಗೆ ನಮಗೆ ಸಂತಸದ ಸಂಗತಿ. ಕೊನೆಯದಾಗಿ ಸರ್, ನಿಮಗೆ ನಾನು ನಿಮ್ಮ ಕುಲದೇವರು, ದೈವದವರು, ಗ್ರಾಮದವರು ಹಾಗೂ ನಮ್ಮ ದೇವರು ಸಹ ಬೇಡುದು ಇಷ್ಟೇ, ಪ್ರಾರ್ಥನೆ ಮಾಡುವುದು ನಿಮಗೆಲ್ಲ ಆಯುರಾಗ್ಯ ಆಯುಷಾರೋಗ್ಯ ನೆಮ್ಮದಿ ಕೊಟ್ಟು ಮುಂದಿನ ಈ ಒಂದು ಹುದ್ದೆಯಿಂದ ಇನ್ನಷ್ಟು ನನಗೆ ಸಹ ಧೈರ್ಯ, ನಮಗೆಲ್ಲರಿಗೂ ನಂಬಿಕೊಂಡು ಈ ಒಂದು ಹುದ್ದೆಯಿಂದ ಇನ್ನಷ್ಟು ದೊಡ್ಡ ಹುದ್ದೆಗೆ ಅಲಂಕರಿಸುವ ದಿನಗಳು ಬರ್ತದೆ ಅಂತ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ನಾನೇನು ತಪ್ಪು ಮಾಡಿ ನಮಗೆ ಕ್ಷಮೆಯನ್ನು ಕೋರಿ ನನ್ನ ಅವಕಾಶ ಹೊಂದಿಸ ಈಗ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ ಜೀವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದಂತ ಶ್ರೀಯುತ ಭಾಸ್ಕರ್ ರಾವ್ ಇವರಿಗೂ ಕೂಡ ಧನ್ಯವಾದಗಳು. ಇದೀಗ ಕೊನೆಯದಾಗಿ ಇನ್ನೋರ್ವ ಸಹ ಶಿಕ್ಷಕಿಯಾದಂತ ಶ್ರೀಮತಿ ಹೇಮಮಾಲಿನಿ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದೆ. ತಾವು ಗುಡಿತಲಿಂದ ಅಭಿನಂದನಾ ಸಂಕೇತವನ್ನು ನೀಡಿದ್ದೀರಿ. ಇದೀಗ ನೀವು ಎಲ್ಲರೂ ಬಹಳ ಉತ್ಸಾಹದಿಂದ ಕಾಯುವಂತಹ ಒಂದು ಕ್ಷಣ. ನಮ್ಮ ಶಾಲಾ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದಂತ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟಿ ಇವರನ್ನು ಬಹಳ ಹುಮ್ಮಸ್ಸಿನಿಂದ ಸ್ವಾಗತಿಸುವಂತಹ ಕ್ಷಣಗಣನೆ ಇದೀಗ ಪ್ರಾರಂಭವಾಗಿದೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು ಹಾಗೂ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ಇದೀಗ ಅಲೆಮಾರಿ ನಿಗಮ ಅಭಿವೃದ್ಧಿಯ ಅಧ್ಯಕ್ಷರಂತ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರಿಗೆ ಅಭಿನಂದನಾ ಕಾರ್ಯಕ್ರಮ. ತಮಗಿದು ವಿತರಿಸಿದಂತಹ ಈ ಒಂದು ಅಭಿನಂದನಾ, ಅದೇ ರೀತಿ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಸೌಮ್ಯ ಶೆಟ್ಟಿ ಕೂಡ ಕೈಗೂಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹೆಮ್ಮೆಯ ಹಾಗೂ ಗೌರವದ ಸಂತಸದ ಈ ಒಂದು ಗಳಿಗೆಯಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರು ಅವರ ಸಹಧರ್ಮಿಣಿ ಸೌಮ್ಯ ಶೆಟ್ಟಿಯೊಂದಿಗೆ ನಮ್ಮ ಮುಂದೆ ಇದ್ದಾರೆ. ಇದೀಗ ಅವರಿಗೆ ಅವರ ತಂದೆಯಾದಂತಹ ಶ್ರೀಯುತ ಕೆ ಕೊರಗಪ್ಪ ಶೆಟ್ಟಿ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರೂ ವೇದಿಕೆಯಲ್ಲಿರುವಂತೆ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಬಹಳ ಖುಷಿಯೊಂದಿಗೆ ಈ ಸಂಭ್ರಮವನ್ನು ಆಚರಿಸೋಣ. ರವಿ ಸರ್ ಶಾಲೆ ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸರ್ ಬನ್ನಿ ಸರ್. ಬಹಳ ಶುಭಗಳಿಗೆ ಅಧ್ಯಕ್ಷರ ತಾಯಿಯಾದಂತ ಶ್ರೀಮತಿ ರತ್ನಾವತಿ ಅಮ್ಮನವರು ಪೇಟ ತೊಡಿಸುವ ಮೂಲಕ
ನೀಡ್ತಾ ಇದ್ದಾರೆ. ಹಾಗೆ ಇದೀಗ ಅಭಿನಂದನಾಗಿ ಹೂಮಾಲೆಯನ್ನು ಹಾಕುವ ಮೂಲಕ ಎಲ್ಲರೂ ಸಂತಸದ ಸಂಭ್ರಮವನ್ನು ಸವಿಯೋಣ. ಎಲ್ಲರೂ ವೇದಿಕೆಯಲ್ಲಿ ಎದ್ದು ನಿಂತು ಈ ಒಂದು ಕ್ಷಣಗಣಿಗೆಯಲ್ಲಿ ಎಲ್ಲ ಅಧ್ಯಕ್ಷರಿಗೂ ಧನ್ಯವಾದಗಳು. ಸರ್ ಮತ್ತು ಮೇಡಮ್, ಈಗ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅಭಿನಂದನೆ ಗೀತೆಯನ್ನು ಹಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ, ಇದೇ ಮೊದಲ ಸಾರಿಗೆ ನಮ್ಮ ಸಹ ಶಿಕ್ಷಕರೊಂದಿಗೆ ನಮ್ಮ ಶಾಲೆಯ ಕೂಡ ಹಾಡಲು ತಮ್ಮ ಸ್ವರವನ್ನು ನಮ್ಮೊಂದಿಗೆ ಸೇರಿಸ್ತಾ ಇದೀಗ ವಂದನೆ ಅಭಿನಂದನೆ ರವೀಂದ್ರರಿಗೆ ಸಮರ್ಪಣೆ. ಸನ್ಮಾನವ ಪಡೆದಂತಹ ನಿಮ್ಮ ವೃತ್ತಿಗೆ ಅಭಿನಂದನೆ. ನೊಂದಿರೋ ಬಾಳಿಗೆಲ್ಲ ನಿಮ್ಮ ನೆರಳೇ ಆಶ್ರಯ. ಸೇವೆ ಪಡೆದ ನಮ್ಮ ಜೀವ ನಿಮಗೆಂದು ಚಿರಋಣಿ. ವಂದನೆ ಅಭಿನಂದನೆ ರವೀಂದ್ರರಿಗೆ ಸಮರ್ಪಣೆ. ಸನ್ಮಾನವ ಪಡೆದಂತಹ ನಿಮ್ಮ ವೃತ್ತಿಗೆ ಅಭಿನಂದನೆ. ಕಣ್ಣೀರ ಬರೆಸಿ ಜನರ ನೋವನ್ನು ಮರೆಸಿ ಹಗಲಿರುಳು ಎನ್ನದೆ ಶ್ರಮಿಸಿ ಕಣ್ಗಾವಲಂತೆ ಹರಿಸಿ ಬದುಕಿರುವ ಎಲ್ಲ ಸಂತೋಷ ಈ ಕ್ಷಣ. ಶ್ರಮಿಸಿರುವ ನಿಮಗೆಲ್ಲ ನಮನ ನಮ್ಮಿ ಮನ. ವಂದನೆ ಅಭಿನಂದನೆ ರವೀಂದ್ರರಿಗೆ ಸಮರ್ಪಣೆ. ಸನ್ಮಾನವ ಪಡೆದಂತಹ ನಿಮ್ಮ ವೃತ್ತಿಗೆ ಅಭಿನಂದನೆ. ನಿಮ್ಮ ಸಲಹೆ ಅಮೃತ ಸುಖ ನಾಡೆ ಖಂಡಿತ. ಹೊಸತನದಿ ಬಾಳಲು
ಒಳ್ಳೆ ಕಾಲ ನಿಶ್ಚಿತ, ಹೊಸ ಕನಸ ಹೊಸ ದಿನಕ್ಕೆ ಕಾದಿದೆ ಈ ಜೀವನ. ನಿಮ್ಮ ಪ್ರೀತಿಯ ಹಾರೈಕೆಗೆ ನಮನ ನಮ್ಮಿ ಮನ. ವಂದನೆ ಅಭಿನಂದನೆ ರವೀಂದ್ರರಿಗೆ ಸಮರ್ಪಣೆ. ಸನ್ಮಾನವ ಪಡೆದಂತಹ ನಿಮ್ಮ ವೃತ್ತಿಗೆ ಅಭಿನಂದನೆ. ವಂದನೆ ಅಭಿನಂದನೆ ನಿಮಗಿದೋ ಸಮರ್ಪಣೆ. ರತ್ನಪುತ್ರ ರವೀಂದ್ರರೇ ನಿಮಗಿದೋ ಅಭಿನಂದನೆ. ಅಭಿನಂದನೆ 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 ಅಭಿನಂದನೆ. ಥ್ಯಾಂಕ್ ಯು. ಅಭಿನಂದನೆಯನ್ನು ಸ್ವೀಕರಿಸಿದಂತ ಅಧ್ಯಕ್ಷರಿಗೂ ಕೂಡ ಅಭಿನಂದನೆ. ಇದೀಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಂತ ಶ್ರೀಮತಿ ನಹೀಂ ಹಮೀದ್ ಶೇಖ್ ಇವರಿಂದ ಒಂದೆರಡು ಮಾತು. ಅಧ್ಯಕ್ಷರು ಹಾಗೂ ನಮ್ಮ ಈ ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಪ್ರಾರಂಭ ಆದಂತಹ ಅಲೆಮಾರಿ ಮತ್ತೆ ಅಲೆಮಾರಿ ಜನಾಂಗ ನಿಗಮದ ಘಟಕದ ಅಧ್ಯಕ್ಷರಾದಂತಹ ಕೆ ರವೀಂದ್ರ ಶೆಟ್ಟಿ ಒಳಿದೊಟ್ಟು, ಧರ್ಮಪತ್ನಿಯಾದಂತಹ ಮಾತ್ರವಲ್ಲದೆ ಕಾರ್ಯದರ್ಶಿಗಳಾದಂತಹ ಸೌಮ್ಯ ಆರ್ ಶೆಟ್ಟಿ, ಮಾತಾಶ್ರೀಯವರಾದ ರತ್ನಾವತಿ ಶೆಟ್ಟಿ ಹಾಗೂ ಪಿತ ಕೊರಗಪ್ಪ ಶೆಟ್ಟಿ ಹಾಗೂ ಅವರ ಅಣ್ಣ ಅತ್ತಿಗೆ. ಅವಾಗ ಅಣ್ಣ ಇರಲಿಲ್ಲ, ಕುಟುಂಬ ಸ್ವಲ್ಪ ಕಂಪ್ಲೀಟ್ ಆದ ಹಾಗೆ ಕಾಣ್ತಿರ್ಲಿಲ್ಲ. ಈಗ ಸಂಪೂರ್ಣವಾದ ಕುಟುಂಬದ ಎದುರು ಎರಡು ಮಾತುಗಳನ್ನು ಆಡುವ ಅವಕಾಶ ಸಿಕ್ಕಿದೆ. ರವೀಂದ್ರ ಶೆಟ್ಟಿಯವರ ಫ್ಯಾಮಿಲಿ ಕೂಡ ಫುಲ್ ಉಂಟು ಹಾಗೂ ಸೌಮ್ಯ ಆರ್ ಶೆಟ್ಟಿಯವರ ಫ್ಯಾಮಿಲಿ ಕೂಡ ಈಗ ಉಪಸ್ಥಿತರಿದ್ದಾರೆ. ನನ್ನ ಸಹೋದ್ಯೋಗಿಗಳು, ಮಾಧ್ಯಮ ಮಿತ್ರರು, ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಿಕ್ಕಿದಂತಹ ಅವಕಾಶವು ಭಿನ್ನವಾದ ಅವಕಾಶ ಅಂತ ಹೇಳ್ಬಹುದು. ಯಾಕಂದ್ರೆ ಪ್ರತಿ ಸಲವೂ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಶಾಲೆಯಲ್ಲಿ ಆರ್ಗನೈಸ್ ಮಾಡುವಾಗ ನಮ್ಮ ಶಾಲಾ ಅಧ್ಯಕ್ಷರ ಮಾಹಿತಿಯ ಮೇರೆಗೆ, ಅವರು ನೀಡುವಂತಹ ಮಾರ್ಗದರ್ಶನದ ಮೇರೆಗೆ ನಾನು ಹೆಜ್ಜೆ ಹಾಕ್ತಿದ್ದೆ. ನನ್ನ ಹೆಜ್ಜೆಗೆ ಸಹಕರಿಸಲಿಕ್ಕೆ ನನಗೆ ಬೆನ್ನೆಲುಬಾಗಿ ನಿಲ್ಲುವವರು ಸೌಮ್ಯ ಆರ್ ಶೆಟ್ಟಿ. ಇವರ ಸಹಾಯದಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಈ ವಿದ್ಯಾರತ್ನ ಶಾಲೆಯಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರೊಂದಿಗೆ ಯಶಸ್ವಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೇವೆ. ಹೇಳುವ ಮಾತು ಬೇರೊಂದಿಲ್ಲ. ಎಲ್ಲಿ ನಮ್ಮ ಸರ್ ಇದ್ದಾರಲ್ಲ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ಅವರ ಹಿಂದೆ ನಾವಿರುವಂತದ್ದು. ಈಗ ಇಲ್ಲಿ ನಮ್ಮ ಅನಿಸಿಕೆ ಅಂತ ಹೇಳುವ ಒಂದು ಅವಕಾಶ ಸಿಕ್ಕಿದೆ. ನನ್ನ ಅನಿಸಿಕೆ ಹೇಳುವಾಗ ನನ್ನ ಪತಿಯ ಎದುರು ಕೂಡ ನನ್ನ ಅನಿಸಿಕೆ ನಾನು ಇಷ್ಟರವರೆಗೆ ಹೇಳಿರ್ಲಿಲ್ಲ ಕಾಣತ್ತೆ. ಇವತ್ತು ಹೇಳುವ ಅವಕಾಶ ಕೂಡ ಸಿಕ್ಕಿದೆ. ಒಂದು ಕಡೆಯಿಂದ ನನ್ನ ಪತಿಯು ಕೂಡ ನನ್ನ ಮಾರ್ಗದರ್ಶಿ ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ನನ್ನ ಮದುವೆ ಆಗಿತ್ತು. ವಿದ್ಯಾಭ್ಯಾಸ ಕೂಡ ಕಂಪ್ಲೀಟ್ ಆಗಿರಲಿಲ್ಲ.
ಆವಾಗ ನಾನು ತುಂಬಾ ಕೂಗಿದ್ದೆ ಕೂಡ, ಯಾಕಂದ್ರೆ ನಾನು ಎಣಿಸ್ತಾ ಇದ್ದೆ ನನ್ನ ವಿದ್ಯೆ ಅಲ್ಲಿಗೆ ಸ್ಟಾಪ್ ಆಯ್ತಂತ. ಆದ್ರೆ ನನ್ನ ಪತಿ ನನಗೆ ಬಹಳಷ್ಟು ಸಹಕರಿಸಿ ನನ್ನ ಒಂದು ವಿದ್ಯಾಭ್ಯಾಸಕ್ಕೆ ಆಧಾರ ಸ್ತಂಭವಾಗಿ ನಿಂತು ನನ್ನ ಒಂದು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರು. ಡಿಗ್ರಿ ಆಯಿತು. ಡಿಗ್ರಿ ಆದ್ಮೇಲೆ BEd ಮಾಡುವಂಥದ್ದು. ರಿಯಲಿ ನನ್ನದೊಂದು ಆರ್ಥೋಡಾಕ್ಸ್ ಫ್ಯಾಮಿಲಿ, ತುಂಬಾ ಕಟ್ಟುನಿಟ್ಟಿನ ಒಂದು ಫ್ಯಾಮಿಲಿ ಹೇಳ್ಬೋದು. ಮೇಲಿಂದ ಕೆಳಗಿನವರೆಗೆ ಫುಲ್ ಘೋಷವೇ ಘೋಷ. ಆದ್ರೆ ನಮ್ಗೆ ಘೋಷ ಹಾಕಿ ಅಭ್ಯಾಸ ಇರಲಿಲ್ಲ. ಫಸ್ಟ್ ಟೈಮ್ ಒಂದು ಘೋಷ ಹಾಕಿದಾಗ ಸಟಕ್ ಅಂತ ಬಸ್ ಹತ್ತುವಾಗಲೇ ಕೆಳಗೆ ಬಿದ್ದಾಗ, ಅದರ ನಂತರ ನನಗೆ ನನ್ನ ಹಸ್ಬೆಂಡ್ ಘೋಷ ಹಾಕ್ಲಿಕ್ಕೂ ಬಿಡ್ಲಿಲ್ಲ. ಇದು ರಿಯಲಿ ಇಂಗ್ಲಿಷ್ ಯೂಸ್ ಮಾಡುವಾಗಿಲ್ಲ. ರಿಯಲಿ ನಾನೊಂದು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೆ ಸಹಕರಿಸಿ ಇವತ್ತಿನ ದಿವಸಕ್ಕೆ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಇಷ್ಟು ವರ್ಷ ದುಡಿಸ್ಲಿಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇನ್ನು ಮುಂದಿನ ವಿಷಯ, ನಾನು ಮೊದಲು ವೆಂಕಟರಮಣ ಸ್ಕೂಲ್ ಕುಂದಾಪುರದಲ್ಲಿ 13 ವರ್ಷ ಸೇವೆ ಮಾಡಿದ್ದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ನಮ್ಮ ವಾಸ್ತವ್ಯವನ್ನು ಮಂಗಳೂರಿಗೆ ಸ್ಥಳಾಂತರ ಮಾಡಬೇಕಾಯಿತು. 13 ವರ್ಷ ಸೇವೆ ಮಾಡಿದವರಿಗೆ ಮನೆಯಲ್ಲಿ ಕೂರುವುದು ಸ್ವಲ್ಪ ಕಷ್ಟ, ಬೇಜಾರು. ಆದ್ರೆ ನಾನು ಅಲ್ಲಿ ಶಾಲೆಯಲ್ಲಿ ಇರುವಾಗಲೇ ರಿಸೈನ್ ಕೊಟ್ಟಿರ್ಲಿಲ್ಲ, ಕೊಡುವ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಆವಾಗ್ಲೇ ಸರ್ ಮತ್ತು ಮ್ಯಾಮ್ನವರ ಇಲ್ಲಿ ಸ್ಕೂಲಿನಲ್ಲಿ ನನ್ನ ಅತ್ತಿಗೆ ಆದವರು ಅಲ್ಲಿ ಅಡ್ಮಿಷನ್ ಮಾಡುವ, ಅಲ್ಲಿ ನೀವು ಹೋಗ್ಬೋದು ಜಾಬಿಗೆ ಅಂತ ವಿಷಯವನ್ನು ಅವ್ರ ಹತ್ರ ಕೂಡ ಪ್ರಸ್ತಾಪಿಸಿದ್ರು. ಆ ಒಂದು ಅವಕಾಶದ ಇದರಲ್ಲಿ ನಾನು ಮೊಟ್ಟ ಮೊದಲು ಶಾಲೆಗೆ ಹೆಜ್ಜೆ ಇಟ್ಟೆ. ನಾನು ಹೆಜ್ಜೆ ಇಡ್ತಾ ರಸ್ತೆ ಮೇಲೆ ಬರುವಾಗ ನಾನು ಬಂದದ್ದು ನನ್ನ ಡ್ಯಾಡಿಯ ಜೊತೆಗೆ. ನಾನು ರಸ್ತೆಯಲ್ಲಿ ನಮ್ಮ ಸರ್ ಅನ್ನು ಮೀಟ್ ಆಗಿದ್ದೆ. ಸರ್ 2 ವೀಲರ್ ಅಲ್ಲಿ ಇದ್ರು. ರಿಯಲಿ ನನಗೆ ಕಂಡು ತುಂಬಾ ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ನಾನು ವೆಂಕಟರಮಣ ಸ್ಕೂಲಿನಿಂದ ಇಲ್ಲಿಗೆ ಬರುವಾಗ ಆವಾಗಲೇ ಅಲ್ಲಿ 2000 ಸ್ಟೂಡೆಂಟ್ಸ್ ಇದ್ರು. ನಮ್ಮ ಸರ್ ಎಷ್ಟೊಂದು ಸಿಂಪಲ್ ಅಲ್ಲ ಸರ್, ಹೌದಾ ಅಲ್ವಾ ಅಂತ ಒಂದು ಡೌಟ್ ಆಯ್ತು ಕೂಡ. ಆಯ್ತು ಸರ್ ಹೇಳಿದ್ರು, ನೀವು ಹೋಗಿ ಮೇಡಮ್ ಇದ್ದಾರೆ, ಮೇಡಮಿಗೆ ಕಂಡ್ರೆ ಮತ್ತೂ ಸಿಂಪಲೇ. ನನ್ಗೆ ಆ ದಿನ ಇಂಟರ್ವ್ಯೂ ವರ್ಡ್ ಅಂತ ಒಂದಿತ್ತು, ನನ್ಗೆ ಏನು ಕೇಳಲೇ ಇಲ್ಲ. ಇಂಟರ್ವ್ಯೂ ಆಯ್ತು ನಂದು. ನನಗೆ ರಿಯಲಿ ಅಲ್ಲಿ ನನ್ನ ಒಂದು ಫ್ಯಾಮಿಲಿ ಕಣಂಗೆ ಆ ದಿವಸವೇ ನನ್ನಲ್ಲಿ ಒಂದು ಕಲ್ಪನೆ ಮೂಡಿ ಬಂದಿತ್ತು. ಇದಕ್ಕೊಂದು ಫ್ಯಾಮಿಲಿ ತರನೇ ಅಂತೇಳಿ. ಅಂದ್ರೆ ನಾನು ಅಲ್ಲಿಂದ ಬಂದದ್ದು ತುಂಬಾ ಸ್ಟ್ರಿಕ್ಟ್ ಏರಿಯಾದಿಂದ. ಅಲ್ಲಿ ಆ ವಿದ್ಯಾಸಂಸ್ಥೆಯಲ್ಲಿ ಸೆಕ್ರೆಟರಿ ಹತ್ರ ಆಗ್ಲಿ ಪ್ರೆಸಿಡೆಂಟ್ ಹತ್ರ ಆದ್ರೂ ಮಾತಾಡ್ಬೇಕಾದ್ರೆ ಟೀಚರ್ಸ್ನವರು ಲೈನ್ ಕಟ್ಟಿ ಸಂಜೆ 6 ಗಂಟೆವರೆಗೆ ನಿಲ್ಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ಇವರು ತಮ್ಮ ಫ್ಯಾಮಿಲಿಯವರನ್ನು ಹೇಗೆ, ತಮ್ಮ ಸಂಬಂಧಿಕರನ್ನು ಹೇಗೆ ಟ್ರೀಟ್ ಮಾಡ್ತಾರಲ್ಲ ಆ ರೀತಿ ನಮ್ಮ ಸ್ಟಾಫಿನವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇದು ಮುಖ್ಯವಾದ ಡಿಫರೆನ್ಸ್. ನಾನು ಬಹಳಷ್ಟು ಡಿಫರೆನ್ಸ್ ಕಂಡಿದ್ದೇನೆ. ಇಲ್ಲಿ ಒಂದು ಮನೆಯ ಒಂದು ಅನಿಸ್ತಾ ಉಂಟು. ಒಂದು ಮನೆ ತರ, ಒಂದು ಮನೆಯಲ್ಲಿ ಹೇಗೆ ಪ್ರೀತಿಯಿಂದ ತುಂಬಿಕೊಂಡು ಮನೆಯ ಒಡೆಯನ ಎಲ್ಲ ಮನೆಯನ್ನು ನಡೆಸ್ಕೊಂಡು ಹೋಗ್ತಾನಲ್ಲ, ಅದೇ ರೀತಿ ಇಲ್ಲಿ ಒಡೆಯ ಮತ್ತೆ ಒಡೆತಿ ನಿಂತದ್ದು ಸ್ಥಳ ಸರ್ ಮತ್ತೆ ಮೇಡಮ್ ನವರದು. ಅವರು ಪ್ರತಿಯೊಬ್ಬರನ್ನು, ನನ್ನನ್ನು ಹೇಳಿ ಅಲ್ಲ, ಪ್ರತಿಯೊಂದು ಸ್ಟಾಫ್ನವರ ನೋವು ನಲಿವು ಪ್ರತಿಯೊಂದು ಅದನ್ನು ಅರ್ಥ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾರಲ್ಲ, ಅದು ನಿಜವಾದ ಗುಣ. ಇದು ಬಹಳಷ್ಟು ಉತ್ತಮ ಅನಿಸಿತು. ಈಗ ನಿಮ್ಗೆಲ್ಲರಿಗೂ ಗೊತ್ತುಂಟು ಸರ್ರಿನ ಅತ್ಯುತ್ತಮವಾದ ಗುಣ ಯಾವುದು? ಅತ್ಯುತ್ತಮವಾದ ಗುಣ ಎಲ್ಲರೂ ಇಷ್ಟು ಮಾತಾಡಿದ್ದೀರಿ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಇದನ್ನು ಬಹಳಷ್ಟು ನಾನು ಗೌರವಿಸ್ತೇನೆ, ಬಹಳಷ್ಟು. ನಾನು ಅದೇ ಇದರಲ್ಲಿ ನಡೆದುಕೊಂಡು ಬಂದವಳು. ನನಗೆ ಸಿಕ್ಕಿದ ಸರ್ ಕೂಡ ಅದೇ ರೀತಿಯವರು, ಬಹಳ ವಿಚಿತ್ರ.
ನಾನು ಯಾವತ್ತೂ ಎಣಿಸಿದೆ ಇವರದು ಸರ್ ಏನೋ ಒಂದು ಬಿಹೇವಿಯರ್, ಬಡವರು ಶ್ರೀಮಂತರಂತ ಭೇದ ಇಲ್ಲ, ಚಿಕ್ಕ ಮಕ್ಕಳಾಗ್ಲಿ ದೊಡ್ಡ ಮಕ್ಕಳಾಗಿ ಒಂದು ಮಾತಾಡೋ ಒಂದು ಪ್ರೀತಿ. ನನ್ಗೆ ಸಹ ಹೀಗೆ ಒಂದು ಅಣ್ಣ ಇರ್ಬೇಕಿತ್ತು, ತಮ್ಮ ಇರ್ಬೇಕಂತ ರಿಯಲಿ ಯಾಲ ಮುಜೆ ಬಿ ಐಸಾ ಈಗ ಬಾಯಿ ಚಾಯಿಯತ ನಾನು ಎಣಿಸಿದೆ ಒಂದು ದಿವಸ, ಮೇರೆಗೂ ಬಿ ಐಸಾ ಈಗ ಬಾಯಿ ಚಾಯಿಯತ. ಅದಾಗಿ ಒಂದು ವಾರ ಸಹ ಹೋಗ್ಲಿಲ್ಲ, ಸರ್ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ರು, ಪ್ರಮೀಳಾ ಮತ್ತೆ HM ನನ್ನ ಸಹೋದರಿಯರಂತೆ. ವಾ, ನನ್ನ ಖುಷಿಗೆ ಏನು ಅಂತ್ಯವೇ ಇರ್ಲಿಲ್ಲ. ಅಂದ್ರೆ ಅಷ್ಟೊಂದು ಪ್ರೀತಿ ಮನೋಭಾವ ಉಂಟಲ್ಲ ಇಲ್ಲಿ ನಾವು ಕಂಡದ್ದು. ನಾವು ಇವರನ್ನು ಹಣದಿಂದ ಇದಲ್ಲ, ಹಣ ಇರ್ಲಿ ಇಲ್ಲದಿರ್ಲಿ ಯಾವ ನೋವನ್ನು ಯಾರಿಗೂ ತೋರಿಸ್ಕೊಂಡವರಲ್ಲ. ಆ ದೇವರ ಇವರನ್ನು ಮೆಚ್ಚಿ ಎಲ್ಲಿಂದಲೂ ಹಣದ ವ್ಯವಸ್ಥೆ ಮಾಡಿ ಎಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾಗುವಾಗೆ ಮಾಡ್ತಿದ್ದ. ಇದು ನಾನು ನೋಡಿದಂತಹ ವಿಷಯ, ನಿಮಗೂ ಗೊತ್ತಿದ್ದಂತಹ ವಿಷಯ. ಈ ಸ್ಟಾಫಿನ ಯಾವುದೇ ಒಬ್ರು ಟೀಚರ್ಸ್ ಯಾವುದೇ ಒಂದು ಕಷ್ಟದಲ್ಲಿ ಇದ್ರೂ ಕೂಡ ಅವರಿಗೆ ಸಹಕರಿಸುವಂತೆ ಮುಂದಾಳತ್ವವನ್ನು ವಹಿಸಿ ಅವರು ಯಾರಿಗೂ ಹೇಳಿಕೊಳ್ಳದೆ ಸಹಕಾರವನ್ನು ನೀಡುವ ವಿಷಯ ಎಲ್ಲರಿಗೂ ಗೊತ್ತುಂಟು. ಇದು ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ, ಯಾವ ಇನ್ಸ್ಟಿಟ್ಯೂಷನ್ ಕೂಡ ನೀವು ಹುಡುಕಿದ್ರು ಕೂಡ ಇಂಥ ಒಂದು ಗುಣವಿರುವ ನಮ್ಮ ಅಧ್ಯಕ್ಷರಿಗೆ ನಾವು ಕಾಣ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಐ ಡಿಡ್ ದ ಸರ್ವಿಸ್ ಇನ್ 2 schools, 2 ಶಾಲೆಯಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ಅಲ್ಲಿ ಕೂಡ ನಾನು ಮ್ಯಾನೇಜ್ಮೆಂಟ್ ಅನ್ನು ನೋಡಿದ್ದೇನೆ. ಆದ್ರೆ ಈ ಅನುಭವ ನನಗಾದದ್ದು ಈ ಶಾಲೆಯಲ್ಲಿ ಮಾತ್ರ. ಎಲ್ಲರೂ ಹೇಳ್ತಾರೆ ಟೀಚರ್ಸ್ನವರು, ಫೀಸ್ ಕಟ್ಟಲಿಲ್ಲ ಮಕ್ಕಳೇ, ಫೀಸ್ ಇದು ಮಾಡ್ಬೇಕು, ಕಟ್ಟಬೇಕು. ಫೀಸ್ ಕಟ್ಟಿದಾಗ ಒಂದು ನಮ್ಗೆ ಬಹಳ ಒಂದು ಖುಷಿ ಆಗುವುದುಂಟು, ಮಕ್ಕಳು ಫೀಸ್ ಕಟ್ಟಿದ್ರಲ್ಲ, ಶಾಲೆ ನಡೆಸಲಿಕ್ಕೆ ಬಹಳ ಉತ್ತಮ ಆಯ್ತು. ಆದ್ರೆ ನಾನು ಕಂಡದ್ದು ಸಂತೋಷ ಸರಿನ ಮುಖದ ಮೇಲೆ ಯಾವಾಗ ಹೇಳಿದ್ರೆ, ಯಾರು ಫೀಸ್ ಕಟ್ತಾರಲ್ಲ ಇದರಿಂದ ಅವರು ಸಂತೋಷ ಆದದ್ದಿಲ್ಲ. ಯಾರು ಫೀಸ್ ಕಟ್ಟದೆ ತನ್ನ ಕಷ್ಟವನ್ನು ಇವರ ಹತ್ರ ತೋಡಿಕೊಂಡು ಫೀಸ್ ಕಟ್ಟದೆ ಹೋಗ್ತಾರಲ್ಲ ಅದರಿಂದ ಸರ್ ಖುಷಿ ಆಗುದು. ಸರ್ ಹೇಳುದೊಂದೇ, ಪಾಪ ಇಲ್ಲ ಅವ್ರ ಹತ್ರ ಕಟ್ತಾರೆ. ಆದ್ರೆ ಇವರಿಗೆ ಅಷ್ಟು ಅಂದ್ರೆ ಮನುಷ್ಯ ಹೇಳಿ ಹೋದ ಅಲ್ಲ, ಮನುಷ್ಯನಿಗೆ ಕಷ್ಟ ಉಂಟು, ಇಷ್ಟು ಅರ್ಥ ಮಾಡಿ ನಡೆಯುವವರು ಯಾರು? ಈ ಎಲ್ಲಾ ಗುಣಗಳನ್ನು ದೇವರು ಮೆಚ್ಚಿಕೊಂಡೇ ಇವತ್ತಿನ ದಿನಕ್ಕೆ ಕರ್ನಾಟಕದ ಒಂದು ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ಮುಂಬರುವ ದಿನಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಏರುವ ಬಹಳಷ್ಟು ಚಾನ್ಸಸ್ ಇದೆ. ಆ ಸ್ಥಾನವನ್ನು ಅಲಂಕರಿಸಿ ಎಲ್ಲರಿಗೂ ಸಂತೋಷಕ್ಕೆ ಎಡೆ ಮಾಡಿ ಕೊಡ್ಲಿ. ಮತ್ತೆ ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಗ್ರೇಟ್ ಥ್ಯಾಂಕ್ಸ್ ಟು ದ ಪೇರೆಂಟ್ಸಿಗೆ. ಯಾಕಂದ್ರೆ ನಮ್ಮ ಮಾತಾಪಿತೃರು 2 ರತ್ನಗಳನ್ನು ಕೊಟ್ಟಿದ್ದಾರೆ. ಒಂದು ನಮ್ಮ ಸರ್, ಒಂದು ಮೋಹನ್ ದಾಸ್ ಶೆಟ್ರು. ರಿಯಲಿ ನನ್ಗೆ ಇತ್ತು, ನಿನ್ನೆ ನಾವು ಸ್ಟಾಫ್ನವರು ಕೂಡ ಮಾತಾಡುವಾಗ ಹೇಳ್ಕೊಳ್ತಿದ್ವಿ, ಎಲ್ಲರೂ ಬರ್ಬೇಕು, ಈ ಫ್ಯಾಮಿಲಿಯವರು ಅವರ ಕಡೆಯಿಂದಲೂ ಬರ್ಬೇಕು, ಇವರ ಕಡೆಯಿಂದಲೂ ಬರ್ಬೇಕಂತ. ನಮ್ಮ ಟೀಚರ್ಸ್ನವ್ರು ನಾವೆಲ್ಲ ಡಿಸ್ಕಸ್ ಮಾಡುವಾಗ ಹೇಳಿದ್ದ ಮಾತು. ಆದ್ರೆ ಎಲ್ಲರಿಗೂ ಸಂತೋಷ ಆಯ್ತು. ಇವರು ಮೇಡಮ್ ಬ್ರದರ್ಸ್ ಕೂಡ ಬಂದಿದ್ದಾರೆ, ಬ್ರದರ್ ಬಾಬಿ ಬಂದಿದ್ದಾರೆ, ಸರ್ ಬಾಬಿ ಬಂದಿದ್ದಾರೆ, ಬ್ರದರ್ ಬಂದಿದ್ದಾರೆ. ಎಷ್ಟು ಸಂತೋಷದ ವಿಷಯ. ಸೊ ಈಗ ನಮ್ಮ ಇದರಲ್ಲಿ ಒಂದು ವಿದ್ಯಾರತ್ನದ ಫ್ಯಾಮಿಲಿ ಫುಲ್ ಆದ ಹಾಗೆ ಕಾಣ್ತಾ ಉಂಟು. ಹೇಗೆ ನಮ್ಮ ರತ್ನಾವತಿ ಮೇಡಮ್ ಅವರು 2 ರತ್ನಗಳಿಗೆ ಜನ್ಮ ಕೊಟ್ಟಿದ್ದಾರಲ್ಲ, ಅದೇ ರೀತಿ ಸೌಮ್ಯ ಶೆಟ್ಟಿ ಅವರು 2 ರತ್ನಗಳಿಗೆ ಜನ್ಮ ಕೊಟ್ಟಿದ್ದಾರೆ. 2 ಮಕ್ಕಳಲ್ಲೂ ಕೂಡ ಅತ್ಯುತ್ತಮವಾದ ಸರ್ ಮತ್ತು ಮೇಡಮ್ನ ಗುಣಗಳನ್ನೇ ಹೊಂದಿರುವಂತಹ ಉತ್ತಮ ಗುಣಗಳ 2 ರತ್ನಗಳಿದ್ದಾರೆ. ಬಹಳ ಇದು ನಮಗೂ ಈ ಮಕ್ಕಳು ಒಂದು ಮಾಡೆಲ್ ಆಗಿ, ಇವನ್ ಯು ಶುಡ್ ಬಿ ದ ಮಾಡೆಲ್ ಟು ಅವರ್ ಪ್ರೆಸೆಂಟ್ ಚಿಲ್ಡ್ರನ್. ಯಾವೊಂದು ಅಹಂಕಾರ ಇಲ್ಲದೆ ಎಲ್ಲರೊಂದಿಗೆ ಬೆರೆತು, ಎಲ್ಲ ಮಕ್ಕಳೊಂದಿಗೆ ಬೆರೆತು ತಮ್ಮ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ರಿಯಲಿ ದ ಚಿಲ್ಡ್ರನ್ ಆಲ್ಸೋ ಗ್ರೇಟ್ ಅಂಡ್ ದೇ ಆರ್ ಮಾಡೆಲ್ ಟು ದ ಅದರ್ಸ್ ಆಲ್ಸೋ. ಸಾರಿ, ಇಲ್ಲಿ ಕನ್ನಡವೇ ಮಾತಾಡ್ಲಿಕ್ಕೆ ಹೇಳಿದ್ದು, ನನ್ಗೆ ಏನ್ ಮಾಡೋದು ಕಷ್ಟ ಆಗ್ತಾ ಉಂಟು.
ರಿಯಲಿ ಚಿಲ್ಡ್ರನ್, ಯು ಆರ್ ಗ್ರೇಟ್, ಯು ಗಾಟ್ ಸಚ್ ಎ ಪೇರೆಂಟ್ಸ್. ಇವರ ಅಭಿವೃದ್ಧಿಯನ್ನು ನೋಡಿ ಎಷ್ಟು ತಂದೆ ತಾಯಿಗೆ ಸಂತೋಷ ಆಗ್ತದೆ, ಅದಕ್ಕೆ ಲೆಕ್ಕವೇ ಇಲ್ಲ. ಅದರ ಹಾಗೆ ವಿದ್ಯಾರತ್ನದ ಎಲ್ಲಾ ಅಧ್ಯಾಪಕ ವೃಂದದವರು ಬಹಳ ಸಂತೋಷದಿಂದ ಈ ದಿನದಲ್ಲಿ ಬಹಳ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹಾಜರಾಗುತ್ತಾ. ನಾನು 2 ದಿವಸದ ಮೊದಲು ಸರ್ ಈವ್ನಿಂಗ್ ಒಂದು ಕಾಲ್ ಮಾಡಿದ್ರು, ನಾನು ಸ್ಯಾಟರ್ಡೆ ಶಾಲೆಗೆ ವಿಸಿಟ್ ಕೊಡ್ತೇನೆ. ರಿಯಲಿ ಎಷ್ಟು ಸಂತೋಷ ಗೊತ್ತಾ, ದಟ್ ಪ್ರೈಮ್ ಮಿನಿಸ್ಟರ್ ಶಾಲೆಗೆ ಬಂದಾಗೆ. ಅವರು ರಿಯಲಿ ಶಾಲೆ ಅಧ್ಯಕ್ಷರು. ಆದ್ರೆ ನನಗೆ ಇದನ್ನು ಕೇಳುವಾಗ ಸಂತೋಷ ತಡಿಲಿಕ್ಕಾಗ್ಲಿಲ್ಲ. ಫೋನ್ ತೆಗೆದು ಹಸ್ಬೆಂಡ್ ಕೈಗೆ ಕೊಟ್ಟೆ, ನೀವು ಮಾತಾಡಿ, ಯಾಕಂದ್ರೆ ನನಗೆ ಸಂತೋಷ ತಡಿಲಿಕ್ಕಾಗ್ಲಿಲ್ಲ. ಹಸ್ಬೆಂಡ್ ಸ್ವಲ್ಪ ಮಾತಾಡಿದ್ರು, ಮತ್ತೆ ನಾನು ರಿಕವರ್ ಆದ. ಅದು ಅಷ್ಟು ಖುಷಿ. ಹಾಗೆ ಅವರು ಒಂದು ಶಾಲೆಗೆ ವಿಸಿಟ್ ಕೊಡುವಾಗ ನಮ್ಮ ಯಾವ ಭಾವನೆಗಳೆಲ್ಲ ಬೇರೆ ಇತ್ತು, ಇವತ್ತು ಯಾವ ರೀತಿ ಇತ್ತು. ನಾನು ಒಂದು ಫೋನ್ ಕಾಲಿಗೆ ರಿಯಲಿ ಎಲ್ಲ ಸ್ಟಾಫ್ನವರು ಹೋಗೊಟ್ಟು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಯಾರು ಮಾಡಲಿಕ್ಕೆ ಬಂದಿದ್ದಾರೆ. ರಿಯಲಿ ಸರ್, ದಟ್ ಈಸ್ ದ ಲವ್ ಟವರ್ಡ್ಸ್ ಯು. 1-2 ದಿನಗಳಲ್ಲಿ ಈ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಹಕರಿಸಿದಂತ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್, ರಿಯಲಿ ಯು ಆರ್ ಗ್ರೇಟ್. There are no words to explain you, because all of us, we know how you are, what you are. Even in future also, you achieve a great success in your life. Thank you one and all. ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ನಯೀಂ ಹಮೀದ್ ಇವರ ಪ್ರೇರಕ ಮಾತುಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ನಯೀಂ ಹಮೀದ್ ಅವರ ಪತಿದೇವರಾದಂಥ ಶ್ರೀಯುತ ಹಮೀದ್ ಅವರು 1-2 ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ರವೀಂದ್ರ ಶೆಟ್ಟಿ ಅವರು ಇವತ್ತು ಈ ವೇದಿಕೆ ಮೇಲೆ ಬಂದು ಅವರ ಒಂದು ಸ್ಥಾನಮಾನವನ್ನು ನಾವು ಗುರುತಿಸಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನಮ್ಗೆ ಭಾರಿ ಸಂತೋಷ ಮತ್ತು ಅಭಿಮಾನದ ಒಂದು ಸಂಕೇತ ಅಂತ ಹೇಳ್ಬೋದು. ಯಾಕಂದ್ರೆ ಅತಿ ಕಷ್ಟದಿಂದ ಒಂದು ಶಾಲೆಯನ್ನು ಬೆಳಗಿಸಿಕೊಂಡು ಬಂದು, ಅದು ಅವರ ತಾಯಿಯ ಹೆಸರಲ್ಲಿ, ಮಾತಾ ಪಿತೃರ ಹೆಸರಲ್ಲಿ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ಕೊಂಡು ಆ ತಂದೆಯ ಆಶೀರ್ವಾದ ಪಡ್ಕೊಂಡು ಅತಿ ಕಷ್ಟದಿಂದ ಒಂದು ಶಾಲೆಯನ್ನು ಬೆಳಗಿಸಿ ಈ ಮಟ್ಟಿಗೆ ತೆಗೆದುಕೊಂಡು ಬಂದು, ಅದು ಖಾಲಿ ಈ ಮಟ್ಟಕ್ಕೆ ತೆಗೆದುಕೊಂಡು ಬರೋದೇ ಅಲ್ಲದೆ ಪ್ರತಿಯೊಬ್ಬರ ಕಷ್ಟ ದುಃಖಗಳಲ್ಲಿ ಅವರು ಭಾಗಿಯಾಗಿರುವುದು ಅಂತ ಹೇಳಿದ್ರೆ ಭಾರಿ ಸಂತೋಷ. ನಾವು ಯಾವ ಶಾಲೆಯಲ್ಲೂ ಹೆಚ್ಚಂದ್ರೆ 1, 2, 3 ತಿಂಗಳು ಫೀಸ್ ಕಟ್ಟದೇ ಇದ್ರೆ ಆ ಶಾಲೆ ಮಕ್ಕಳಿಗೆ ಕ್ಲಾಸಿಂದ ಹೊರಗೆ ಹಾಕ್ತಾರೆ. 2 ವರ್ಷ ಸ್ಟೂಡೆಂಟ್ ಹಣ ಕೊಡದೇ ಇದ್ರೆ ಅವರು ಈ ಸ್ಕೂಲಲ್ಲಿ ಇದ್ದಾರೆ ಅಂದ್ರೆ ಭಾರಿ ಸಂತೋಷ ಪಡುವಂತ ವಿಷಯ. ಯಾಕಂದ್ರೆ ಹಣಕ್ಕಿಂತ ಮಿಗಿಲಾಗಿ ಅವರಲ್ಲಿ ಗುಣ ಇದೆ. ಹಾಗೆ ಅವರ ಧರ್ಮಪತ್ನಿ ಕೂಡ ಅವರಿಗೆ ಆ ರೀತಿಯಾಗಿ ಸಹಕರಿಸಿಕೊಂಡು ಇವತ್ತು ಮುಂದೆ ಬಂದಿರೋದ್ರಲ್ಲೇ ಇವತ್ತು ಈ ಶಾಲೆ ಈ ಮಟ್ಟದಲ್ಲಿ ಹೆಸರುವಾಸಿ ಮತ್ತು ಉತ್ತಮ ರಿಸಲ್ಟ್ ತಗೊಂಡು ಬರ್ಲಿಕ್ಕೆ ಕಾರಣವಾಯ್ತು. ಇದಕ್ಕೆ ಈ ನಮ್ಮ ಇಲ್ಲಿಯ ಸ್ಟಾಫ್ಗಳು ಭಾರಿ ಉತ್ತಮವಾಗಿ ಅವರ ಗುಣಕ್ಕಾಗಿ ತಮ್ಮ ಸೇವೆಯನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ, ಸಮಯಕ್ಕಿಂತಲೂ ಜಾಸ್ತಿಯಾಗಿ ವರ್ಕ್ ಮಾಡಿ ಮಕ್ಕಳ ಒಳ್ಳೆ ರಿಸಲ್ಟ್ ತರಬೇಕು, ನಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗವಂತರಾಗಬೇಕು, ಕೀರ್ತಿವಂತರಾಗಬೇಕಂತ ದುಡಿದಿದ್ದಾರೆ. ಅವರಿಗೆ ತುಂಬಾ ಅಭಿನಂದನೆ ಈ ಸಮಯದಲ್ಲಿ ನಾನು ಅರ್ಪಿಸ್ತೇನೆ. ಖಂಡಿತ. ಯಾಕಂದ್ರೆ ಇವತ್ತು ಈ ಶಾಲೆಯ ಒಂದು ಹೆಸರು ಬರಬೇಕಾಗಿದ್ರೆ, ಒಂದು ಶಾಲೆ ಅಂದ್ರೆ ಕೂಡ ಅಂದ್ರೆ ಅದಕ್ಕೆ 4 ಗೋಡೆ ಇದ್ದಾಗೆ ಅಂತ ಹೇಳಿ ಹೇಳ್ತಾರೆ. ಒಂದು ಗೋಡೆ ಮ್ಯಾನೇಜ್ಮೆಂಟು, ಇನ್ನೊಂದು ಗೋಡೆ ಸ್ಟಾಫು, ಇನ್ನೊಂದು ಪೇರೆಂಟು, ಮತ್ತೊಂದು ಸ್ಟೂಡೆಂಟ್. ಇವರ ಎಲ್ಲರ ಕೂಡುವಿಕೆಯಿಂದಲೇ ಇಂಥ ಒಂದು ಉತ್ತಮವಾದ ಶಾಲೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೂಡ ನಮ್ಮ ಈ ರವೀಂದ್ರ ಶೆಟ್ಟರು ಮತ್ತು ಅವರ ಮಿಸಸ್ನವರು ಇದು ಮಾಡಿದ್ದಾರೆ, ಕಲ್ಪಿಸಿಕೊಟ್ಟಿದ್ದಾರೆ. ಬಡವರಿಗೆ ದಾನ ಮಾಡುವುದು ಅಂದ್ರೆ ಅವರಿಗೆ ಒಂದು ಭಾರಿ ಸಂತೋಷಪ್ಪ. ನನಗೆ ಗೊತ್ತಾಗೂ ಇಲ್ಲ, ಕೈಯಲ್ಲಿ ಎಲ್ಲಿ ಇಲ್ಲಲ್ಲಿ ಕೊಟ್ಟೆ ಬಿಡೋಣ ಅಂತ ಹೇಳುವಂಥದ್ದು. ಮೊನ್ನೆ ಕೊರೋನಾ ಸಮಯದಲ್ಲಿ ಎಷ್ಟು 1300 ಜನರಿಗೆಲ್ಲ ದಾನ ಮಾಡಿದ್ದಾರೆ. ನಿಜವಾಗಿ ಅವರಿಗೆ ನಾವು ದಾನ ಮಾಡುವಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರೆ, ನಮ್ದು ಹಣ ಹೋಗಿರ್ಬೋದು,
ನಿಮಗೆ ಸಿಗುವಂಥದ್ದು, ನಿಮ್ಮ ಮಕ್ಕಳಿಗೆ ಸಿಗುವಂಥದ್ದು ಒಂದು ಆಸ್ತಿ ಇದೆ. ಅದು ಏನು ಗೊತ್ತುಂಟ? ಆಶೀರ್ವಾದ. ಯಾರು ತಮ್ಮ ಹೃದಯವನ್ನು ತುಂಬಿ ರಾಜಸ್ಥಾನೋ ನಿಮಗೆ ಬರ್ತದೆ, ನಿಮ್ಮ ಮಕ್ಕಳಿಗೆ ಬರ್ತದೆ, ಮೊಮ್ಮಕ್ಕಳಿಗೆ ಬರ್ತದೆ, ಲಡ್ಡಿಗೂ ಬರ್ತದೆ. ಅದೆಲ್ಲವನ್ನು ಪಡ್ಕೊಂಡು ಬಂದಿರುವಂಥ ಒಂದು ಜನ ನಮ್ಮ ರವೀಂದ್ರ ಶೆಟ್ಟರು. ಖಂಡಿತ ಇವತ್ತು ಅವರ ಒಂದು ಒಳ್ಳೆಯ ಗುಣಕ್ಕಾಗಿ ಅವರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಒಂದು ಗುಣಗಳನ್ನೆಲ್ಲ ಹೊಂದ್ಕೊಂಡು ಬಂದ್ರಿಂದ ಇವತ್ತು ಅಷ್ಟು ಎತ್ತರದ ಮಟ್ಟದಲ್ಲಿ ಕುಳಿತುಕೊಂಡಿರುವಂತಹ ಈ ಯಡಿಯೂರಪ್ಪನವರು ಇವರನ್ನು ಗೌರವಿಸಿ ಆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಸಂಘ ನಿಗಮದ ಅಧ್ಯಕ್ಷರಾಗಿ ಮಾಡಬೇಕಾಗಿದ್ರೆ ಅದು ದೇವರ ಕರುಣೆ, ಅವರ ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮೆಲ್ಲರ ಪರಿಶ್ರಮಗಳು ಇದರಲ್ಲಿ ಸೇರ್ಕೊಂಡಿವೆ ಅಂತ ಹೇಳಿಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಖಂಡಿತ ಇದಕ್ಕಿಂತ ದೊಡ್ಡ ಅಭಿಮಾನ ನಮ್ಗೆ ನಿಮ್ಗೆಲ್ರಿಗೆ ಮತ್ತೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ನಮ್ಮ ಎದುರು ನಮ್ಮವರೇ ಅದಕ್ಕೂ ಅಧ್ಯಕ್ಷರಾಗಿ ಇರುವುದರಿಂದ ನಾವೆಲ್ಲ ಬೆಳಗಿಂದ ಹಸುಮುಖದಲ್ಲಿದ್ದೇವೆ, ಎಲ್ಲ ನಗಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೊಂದು ಸಂತೋಷ ನಮ್ಮವರ ಇಂಥ ಒಂದು ಮಟ್ಟದ. ಆದರೆ ನಮ್ಮ ಇನ್ನೂ ಮುಂದೆ ದೊಡ್ಡ ಆಶೆ ಇದೆ. ಈ ಶಾಲೆಯಲ್ಲಿ ನನ್ನ ಆಶಯವನ್ನು 2000 ಸ್ಟೂಡೆಂಟ್ ಮಿಕ್ಕಿ ಬರಬೇಕು, ದೊಡ್ಡ ಶಾಲೆ ಆಗಬೇಕು, ಹೆಸರುವಾಸಿ ಆಗಬೇಕು. ಮುಂದೊಂದು ದಿನ ಇಂಜಿನಿಯರಿಂಗೋ ಇದು ನಿಮ್ಮ ಮೆಡಿಕಲ್ ಶಾಲೆಗಳು ಕೂಡ ಇವರು ತೆರೆಯುವಂತಾಗಲಿ. ಇಷ್ಟೇ ಅಲ್ಲದೆ ಕೀರ್ತಿವಂತರಾಗಿ ಇವರು ರಾಜಕೀಯದಲ್ಲಿ ಮುಂದೆ MLA, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಮೊನ್ನೆ ಮೋದಿಯವರಾಗೆ ನಮ್ಮ ದೇಶದ ಅಧ್ಯಕ್ಷರು. ನೀವು ಅದು ತಿಳ್ಕೊಳ್ಬೇಡಿ, ಅವ್ರು ಚಾ ಮಾರಾಟ ಮಾಡಿ ಬಂದಿದ್ದಾರೆ, ಇವ್ರು ಶಾಲೆ ಮಾಡಿಕೊಂಡು ಬರಬಾರ್ದು ಅಂತ ಏನಿದೆ, ಖಂಡಿತ ಆಗ್ತಾರೆ. ನೀವು ಮಾಡಿ, ನೀವು ಹರಿಸಿ ಆಗ್ತಾರೆ. ಇಷ್ಟು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರನ್ನು ಗೌರವಿಸ್ತಾ ಒಂದೆರಡು ಮಾತುಗಳು ನಾನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್. ಇದೀಗ ಮುಂದೆ ನಮ್ಮ ಅಧ್ಯಕ್ಷರ ಧರ್ಮಪತ್ನಿಯಾದಂಥ ಶ್ರೀಮತಿ ಸೌಮ್ಯ ಶೆಟ್ಟಿ ಅವರಿಂದ ಒಂದೆರಡು ಮಾತು. ನನ್ನ ಮಾತೃ ಸಮಾನರಾದ ಅತ್ತೆಯವರು, ಮಾವ, ಬಾವ, ಅಕ್ಕ ಹಾಗೂ ನಮ್ಮ ಮುಖ್ಯೋಪಾಧ್ಯಾಯಿನಿ ಅವರ ಪತಿಯವರು ಸಾಲಿ ಅಕ್ಕ, ನಮ್ಮ ಸಹ ಶಿಕ್ಷಕರಾದ ರವಿಕುಮಾರ್ ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಇವತ್ತಿನ ಕೇಂದ್ರ ಬಿಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ನನ್ನ ಅಣ್ಣ, ಬಾಬಿ, ಮಕ್ಕಳು ಎಲ್ಲ, ಸರ್ನ PA ಅವರಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರು ಎಲ್ಲ ಇದ್ದಾರೆ, ರಾಮಕೃಷ್ಣ ಅಣ್ಣ ಎಲ್ಲ, ದಿನೇಶ್ ಎಲ್ಲ. ಏನು ಹೇಳಲಿಕ್ಕಿಲ್ಲ, ಎಲ್ಲ ವಿಷಯ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ನಮ್ಮ ಟೀಚರ್ಸ್ನ ಪ್ರೀತಿ, ಎಷ್ಟು ಆ ಅಭಿಮಾನದಿಂದ ವೆಲ್ಕಮ್ ಮಾಡಿದ್ರಿ, ತುಂಬ ಮನ ತುಂಬಿ ಬಂತು. ಇಂಥ ವಾತಾವರಣ ಎಲ್ಲೂ ಯಾರಿಗೂ ಸಿಗ್ಲಿಕ್ಕಿಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅವರ್ ಟೀಚರ್ಸ್, ಎಸ್ಪೆಷಲಿ ಟು ಅವರ್ ಹೆಡ್ ಮಿಸ್ಟ್ರೆಸ್. ರಿಯಲಿ ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ನಾನು ಹೇಳಬೇಕಾದ್ರೆ HM ಮತ್ತು ಅವ್ರ ಹಸ್ಬೆಂಡ್ ನಮ್ಮ ಮೋರ್ ದೆನ್ ಅವರ್ ಫ್ಯಾಮಿಲಿ ದೇ ಆರ್. ವಾಟ್ ಎವರ್ ನಾವು ಏನೊಂದು ಕೆಲಸ ಮಾಡುವಾಗಲೂ ಮೊದಲು ನಮಗೆ ಸಪೋರ್ಟ್ ಮಾಡೋರು ಅವರೇ. ಅವರ ತಂದೆಯವರನ್ನು ನಾನು ಈ ಕ್ಷಣ ನೆನೆಸ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕ್ಷಣ ನಾವು ಅವ್ರ ಹತ್ರ ಹೋಗಿ ಮಾತಾಡುವಾಗ ಅವ್ರು ಒಂದೇ ಹೇಳುದು, ಆಯ್ತಾ ಸ್ಥಳ ಎಲ್ಲಿ ನೋಡಿದ್ರಿ, ಬೇರೆ ಏನು ಕೇಳುದಿಲ್ಲ, ಹೇಗಿದ್ದೀರಿ ಮತ್ತೆ ಕೇಳ್ತಾರೆ. ಫಸ್ಟ್ ಕೇಳುದು ಎಲ್ಲಿ ಸ್ಥಳ ತೆಗೆದ್ರಿ, ಎಲ್ಲಿ ಸ್ಥಳ ನೋಡಿದ್ರಿ, ಸ್ಕೂಲ್ ದೊಡ್ಡದಾಗ್ಬೇಕು, ನಮ್ಮ ಕ್ಯಾಂಪಸ್ ದೊಡ್ಡದಾಗ್ಬೇಕು, ಅಷ್ಟೇ ಅವರ ಕನಸು. ತುಂಬಾ ಅವರು ನಾವು ಮಿಸ್ ಮಾಡ್ಕೊಳ್ತೇವೆ ಈ ಸಮಯದಲ್ಲಿ. ಹಾಗೆ ಅವರ ಹಸ್ಬೆಂಡ್ ಕೂಡ, ಅಣ್ಣ ಕೂಡ, ಅವ್ರು ಕೆಳಗಿದ್ದಾರೆ ಪಾಪ, ಮೇಲೆ ಬರಲಿಲ್ಲ. ಅವರ ಫ್ಯಾಮಿಲಿ ಇಟ್ ಇಸ್ ಲೈಕ್ ಅವ್ರ ಓನ್ ಫ್ಯಾಮಿಲಿ, ಅದರಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ. ಹಾಗೆ ನಮ್ಮ ಸ್ಕೂಲಿನವರು ಎಲ್ಲ ಟೀಚರ್ಸ್, ನಾವು ಅವರ ಯಾವ ಕಷ್ಟ ಸುಖದಲ್ಲೂ ಕೂಡ ನಾವು ಭಾಗಿಯಾಗ್ತೇವೆ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಹಾಗೆ ಇನ್ನಷ್ಟು ಸರ್ ಈಗ ಸ್ವಲ್ಪ ಸಮಯ ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಹಿ ವೋಂಟ್ ಬಿ ದೇರ್ ಫುಲ್ ಟೈಮ್, ಬಟ್ ಒನ್ಸ್ ಇನ್ ಅ ವೀಕ್ ಹಿಲ್ ಬಿ ಕಮಿಂಗ್ ಡೌನ್. ಮೊದಲು ಹೇಗೆ ನೀವು ಇದ್ದೀರಿ, ಏನು ಹೇಳಬೇಕಾಗಿಲ್ಲ ನಾನು. ನಮ್ಮ ಟೀಚರ್ಸ್ ಎನಿ ಟೈಮ್ ಸಪೋರ್ಟ್ ಉಂಟು, ಕೋಆಪರೇಷನ್ ಉಂಟು. ಹಾಗೆ ತುಂಬ ಖುಷಿ ಆಗ್ತದೆ. ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಜವಾಬ್ದಾರಿಯನ್ನು ಬಹಳಷ್ಟು ಹೊತ್ತಿದಂತಹ ಕಾರ್ಯದರ್ಶಿ, ಬಹಳ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇರುತ್ತದೆ ಮೇಡಮ್. ಆದ್ರೂ ಕೂಡ ಭಯವೇನಿಲ್ಲ, ಏಕೆಂದ್ರೆ ಇನ್ನೊಂದು ಅದ್ಭುತ ಶಕ್ತಿ, ಹಾದಿಮಾತೆ, ಜಗದ ಉದ್ಧಾರಕಳ ಹಾಗಾಗಿ ಯಾವುದೇ ನಮಗೆ
ಸಂದೇಹವಿಲ್ಲ. ಅಧ್ಯಕ್ಷರು ಬೆಂಗಳೂರಲ್ಲಿ ಇದ್ರೂ ಕೂಡ ಈ ಶಾಲೆಯ ಆಡಳಿತದ ಎಲ್ಲ ಜವಾಬ್ದಾರಿಗಳು ತಾವು ತಮ್ಮ ಶಕ್ತಿಯಿಂದ ಹಾಗೂ ನಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೆಸ್ತೀರಿ ಎಂದು ನಾವು ಕೂಡ ಭರವಸೆ ನೀಡುತ್ತಾ ಇದೀಗ ಮುಂದೆ ಹರಕಳ ಗ್ರಾಮ ಪಂಚಾಯತ್ ಇದರ ಮಾಜಿ ಅಧ್ಯಕ್ಷರಾದಂಥ ಶ್ವೇತಾ ಶಾಲೆ ಇವರಿಂದ ಒಂದೆರಡು ಮಾತು. ಆತ್ಮೀಯ ಸ್ನೇಹಿತರು, ಈ ಶಾಲೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಅಲೆಮಾರಿ ಹಾಗೂ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಿತ್ರರಾದಂಥ ರವೀಂದ್ರ ಶೆಟ್ಟಿ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆದ ಮೋಹನ್ ದಾಸ್ ಶೆಟ್ಟಿ ಅವರೇ ಹಾಗೂ ಇಲ್ಲಿ ಈ ಸ್ಟೇಜಿಯಲ್ಲಿ ಇರತಕ್ಕಂಥವರೆಲ್ಲ ಕುಟುಂಬಸ್ಥರೇ ಮತ್ತು ಈ ಶಾಲೆಯ ಅಧ್ಯಾಪಕ ವೃಂದದವರೇ, ನನಗೆ ಭಾರಿ ತುಂಬ ಸಂತೋಷವಾಗ್ತದೆ. ಕಾರಣ ಏನಂತ ಹೇಳಿದರೆ ಒಬ್ಬಿಬ್ಬರು ಅಲ್ಲ, ಒಂದು 2-3 ಜನರು ಹೇಳಿದರು ರವೀಂದ್ರ ಶೆಟ್ಟಿ ಅವರ ಬಗ್ಗೆ. ಯಾಕೆಂದರೆ ಬಡವರು ಬಂದು ಏನಾದರೂ ಫೀಸ್ ಕಟ್ಟಿಗೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ನೀವು ಓದಿರಿ ಅಂತ ಹೇಳಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕರಿಸ್ತಾರಂತೆ. ಕಾರಣ ಇದೆ ಅದಕ್ಕೆ. ಒಂದು ಏನಂತ ಹೇಳಿದರೆ ರವೀಂದ್ರ ಶೆಟ್ಟಿ ಅವರ ತಂದೆ ತಾಯಿಯವರು ಹಾಗೂ ರವೀಂದ್ರ ಶೆಟ್ಟಿ ಅವರು ಮೋಹನ್ ದಾಸ್ ಶೆಟ್ಟಿ ಅವರು ನಿಜವಾಗಿಯೂ ಒಂದು ಕೃಷಿಕ ಕುಟುಂಬದಲ್ಲಿ ಹುಟ್ಟಿದವರು. ಅಲ್ಲಿಯ ಆ ಬಡತನದ ಬಗ್ಗೆ ತುಂಬ ಅರಿತವರವರು. ಯಾಕೆಂತ ಹೇಳಿದರೆ ಅವರು ಒಳ್ಳೆಯ ಒಂದು ವಾತಾವರಣದಲ್ಲಿ ಹುಟ್ಟಿದರೂ ಆ ಆಸುಪಾಸಿನಲ್ಲಿರುವಂಥ ಒಂದು ಆ ಬಡತನವನ್ನು ಅರಿತವರವರು. ಆದ ಕಾರಣ ಈ ಸಂಘ ಸಂಸ್ಥೆಯಲ್ಲಿ ನಾನೊಮ್ಮೆ ಹೇಳಿದೆ, ನಾವು ಚುಟುಕಾಗಿ ಯಾಕೆಂದರೆ ಬೇಕಾದಷ್ಟು ಮಾತನಾಡಿದ್ದಾರೆ. ನಾನು 1-2 ಸಾರಿ ಈ ಕ್ಲಾಸ್ಗೆ 1-2 ಮಕ್ಕಳನ್ನು ಕಲಿಸಿದರೆ ನೀವು ಸಹಕರಿಸಬೇಕಂತ ಹೇಳಿದ ಕೂಡಲೇ ಹೇಳಿದ್ದಾರೆ, ಕಳಿಸಿ, ನೀವು ಕಳಿಸಿ, ಏನಾದರೂ ಬಡವರು ಇದ್ದ ನೀವು ಕಳಿಸಿ, ಖಂಡಿತವಾಗಿ ನಾನು ಅವರಿಗೆ ಸಹಕರಿಸ್ತೇನೆ ಅಂತ ಹೇಳಿದ್ದಾರೆ. ಅದು ಒಂದು ಒಳ್ಳೆಯ ಮಾತು. ಒಂದು ಕುಟುಂಬದಲ್ಲಿ ಏನೂ ಒಂದು ಇದಿಲ್ಲದೆ ಭಾರಿ ಒಂದು ಎಲ್ಲ ಕುಟುಂಬ, ನನಗಿಂದು ತುಂಬ ಸಂತೋಷವಾಗುವುದು. ಅವರೆಲ್ಲ ಫ್ಯಾಮಿಲಿ, ಅವರ ಭಾವ, ಅವರ ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರೂ ಫುಲ್ ಇದ್ದಾರೆ ಇಲ್ಲಿ. ಅದು ನನಗೆ ತುಂಬ ಸಂತೋಷ. ಕಾರಣ ಏನಂದರೆ ಹಾಗೆ ಎಲ್ಲರಿಗೆ ಆಗೋದಿಲ್ಲ, ಅದರಲ್ಲಿಯೂ ಸ್ವಲ್ಪ ದೇವರ ದಯ ಬೇಕು. ಆಗಿರುವಾಗ ನಾನು ಹೇಳೋದು, ಅವರಿಗೆ ದೇವರ ದಯ ಇದೆ, ಇನ್ನು ಮುಂದಕ್ಕೆ ಸಹ ರಾಜಕೀಯದಲ್ಲಿ ಮುಂದಕ್ಕೆ ಹೋಗಲಿ, ಈ ಶಾಲೆ ಕೂಡ ಇನ್ನೊಂದು ದೊಡ್ಡ ಕಾಲೇಜ್ ಆಗಿ ಪರಿವರ್ತನೆ ಆಗಲಿ ಅಂತ ದೇವರೆಲ್ಲ ಬೇಡಿಕೊಂಡು ನನಗೆ 1-2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ವೇತಾ ರವೀಂದ್ರವರ ಬಹಳ ಪಯಣದಲ್ಲಿ ಸೌಮ್ಯ ನಡವಳಿಕೆಯಿಂದ ಅರ್ಜುನನ ಕಾರ್ಯ ಪಥದಲ್ಲಿ ಅಮೋಘ ಸಾಧನೆಯನ್ನು ಮಾಡಲಿ ಎಂದು ಹಾರೈಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದೆ. ಅಧ್ಯಕ್ಷೀಯ ಭಾಷಣ. ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ, ನಾನು ನಂಬುವಂಥ ಎಲ್ಲ ದೇವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನೆಲ್ಲ ಗುರು ಹಿರಿಯರನ್ನು ಸ್ಮರಿಸುತ್ತಾ, ಬಹಳ ಒಂದು ಸಂತೋಷದ ಸಂಭ್ರಮದ ದಿನ ಗಳಿಗೆ ವಿದ್ಯಾರತ್ನ ವಿದ್ಯಾಸಂಸ್ಥೆ ಯಾವ ರೀತಿ ಬೆಳೆಯಿತು, ಯಾವ ರೀತಿ ಬೆಳೆದು ಬಂದಿದೆ ಎಲ್ಲದನ್ನು ಕೂಡ ನನ್ನ ಸಹೋದರ ಸಮಾನರಾಗಿರತಕ್ಕಂಥ ರವಿಕುಮಾರ್ ಕೋಡಿ ಅವರು ಹೇಳಿದ್ರು. ನಾನು ಯಾವತ್ತೂ ಹೇಳಲಿಕ್ಕಿದೆ, ನನ್ನ ಸ್ವಂತ ಅಣ್ಣ ಇದ್ದಾರೆ ಮೋಹನ್ ದಾಸ್ ಅಣ್ಣ, ಅವರು ನನ್ನ ಸ್ವಂತ ಅಣ್ಣ ಆಗಿದ್ರೆ ಅವರು ಕೂಡ ನನ್ನ ಒಬ್ರು ದೊಡ್ಡ ಅಣ್ಣ ಅಂತ ರವಿಕುಮಾರ್ ಯಾವತ್ತು ಸಭೆಯಲ್ಲಿ ಹೇಳಲಿಕ್ಕಿದೆ. ಇನ್ನೊಬ್ರು ಇದ್ರು ರವೀಂದ್ರ ಮಾಸ್ಟರ್, ಅವರ ದೈವಾಧೀನರಾಗಿರುವಂಥದ್ದು ಒಂದು ದುಃಖದ ಸಂದರ್ಭದಲ್ಲಿ ಕೂಡ ನಾವಿದ್ದೇವೆ. ಒಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ನನಗೆ ಗೇಟ್ ಹತ್ರ ಬರುವಾಗಲೇ ಗೊತ್ತು, ಅಂತೂ ವೆಲ್ಕಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ರೀತಿಯಾಗಿ ಒಂದು ಭಾವನಾತ್ಮಕವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತಾದ್ರೆ ಅವರು ಕೂಡ ನಮ್ಮಲ್ಲಿ ಏನೋ ಒಂದು ವಿಶೇಷತೆಯನ್ನ ಕಂಡದ್ರಿಂದ ಮಾತ್ರ ಅದು ಸಾಧ್ಯ. ಇವತ್ತು ನಮ್ಮ ವೇದಿಕೆಯಲ್ಲಿ ನನ್ನ ತಂದೆ ತಾಯಿಯವರಿದ್ದಾರೆ, ನನ್ನ ಸಹೋದರ ಇದ್ದಾರೆ, ನನ್ನ ಧರ್ಮಪತ್ನಿ ಇದ್ದಾರೆ, ನಮ್ಮ ದೇರಳಕಟ್ಟೆಯ ಈ ಒಂದು ಸ್ಥಳವನ್ನ ತೋರಿಸಿದಂತ ರವಿಕುಮಾರ್ ಕೋಡಿ ಅವರು ನನ್ನ ಜೊತೆ ಇದ್ದಾರೆ, ನಮ್ಮ ಶಾಲೆಯ ಅಕ್ಕ ಇದ್ದಾರೆ, ಬಹಳ ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಅವರ ಹಸ್ಬೆಂಡ್, ಅವರ ಪತಿಯವರು. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ. ನಾನು ಯಾವತ್ತೂ ಹೇಳಲಿಕ್ಕಿದೆ, ನನಗೆ ಅಣ್ಣ ಮಾತ್ರ ಇರೋದು, ಸ್ವಂತ ಅಕ್ಕ ಅಂತ ಇಲ್ಲ. ನನ್ನ ದೊಡ್ಡ ತಾಯಿಯ
ಅಕ್ಕನ ಮಗಳಿದ್ದಾರೆ, ಅಕ್ಕ, ಅವರೇ ನಮ್ಗೆ ಅಕ್ಕ ಇರುವಂಥದ್ದು ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ. ಆದರೆ ಅದಕ್ಕೊಂದು ಇನ್ನೊಂದು ಸೇರಿದ್ದು ನಮ್ಮ ಮುಖ್ಯೋಪಾಧ್ಯಾಯರು ಅಂತ. ಯಾಕೆ ಅಂತ ಹೇಳಿದ್ರೆ ಅದರ ಜೊತೆಗೆ ಅವರ ಪತಿಯವರು ಸದಾ ನಮ್ಮ ವಿದ್ಯಾಸಂಸ್ಥೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ, ನಮ್ಮ ಬಗ್ಗೆ ಚಿಂತನೆ, ಆ ರೀತಿಯಾಗಿ ಒಂದು ರೀತಿಯ ಮನಸ್ಸನ್ನ ಹೊಂದಿರುವಂಥದ್ದು ಅಂತಾದ್ರೆ ನಮ್ಮ ಬಗ್ಗೆಯೂ ಕೂಡ ಅವರಷ್ಟೇ ಗೌರವವನ್ನ ಇಟ್ಟಿರ್ತಾರೆ. ನಾನು ಯಾವತ್ತೂ ಹೇಳಿಕೊಂಡು ಸಭೆ ಸಮಾರಂಭ ಆಗುವಾಗ ನಮ್ಮ ವಿದ್ಯಾರತ್ನ ಕುಟುಂಬ ಅಂತ, ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ನನಗೆ ಇವತ್ತು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಎದುರುಗಡೆ ಇಲ್ಲದ್ದು. ಯಾವತ್ತೂ ಕೂಡ ನಾನು ಎಷ್ಟೇ ರೀತಿಯ ತಲೆಬಿಸಿ ಅಥವಾ ಒತ್ತಡ ಇದ್ರೂ ಕೂಡ ಒಂದು ಬಾರಿ LKG ಇಂದ 10ನೇ ತರಗತಿವರೆಗೆ ಒಂದು ತರಗತಿಗೆ ಪ್ರವೇಶ ಮಾಡಿ ಆ ಮಕ್ಕಳ ಜೊತೆ ಮಾತನಾಡಿದಾಗ ಎಲ್ಲವೂ ಕೂಡ ಮಾಯ. ಅಂದ್ರೆ ಅಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಕೂಡ ಈ ಕ್ಯಾಂಪಸ್ನ ಒಳಗಡೆ ಇದ್ದಾಗ ನಮ್ಮ ಮುಖ್ಯೋಪಾಧ್ಯಾಯರನ್ನ ಹಿಡಿದು ನಮ್ಮ ಸಹ ಶಿಕ್ಷಕರನ್ನ ಹಿಡಿದು ಅಲ್ಲಿ ಲೀಲಕ್ಕ, ರಮಾ, ಶರ್ಮಿಳ, ಎಲ್ಲ ನಮ್ಮ ವಾಚ್ಮ್ಯಾನ್ ಇದ್ದಾನೆ, ಗೋಪಾಲ್, ಎಲ್ಲರೂ ಕೂಡ ನಾವು ಒಂದು ರೀತಿಯ ಫ್ಯಾಮಿಲಿ ತರ ನಾವು ಕೆಲಸವನ್ನ ಮಾಡಿದಾಗ ಈ ಸಂಸ್ಥೆ ಈ ರೀತಿಯಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಪೋಷಕರು ಕೂಡ, ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಕೂಡ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅದಕ್ಕೆ ಪೂರ್ತಿಯಾಗಿ ಸಹಕಾರವನ್ನ ನೀಡಿ ಮಾಡಿದ್ರಿಂದ ಈ ಸಂಸ್ಥೆ ಈ ರೀತಿಯಾಗಿ ಬೆಳೆದು ಬಂದಿದೆ. ಇವತ್ತು ಬಹಳ ವಿಶೇಷವಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಜವಾಬ್ದಾರಿ ನನಗೆ ಸಿಕ್ಕಿದೆ. ಮೊನ್ನೆ ಬೆಂಗಳೂರಿನ ವಸಂತನಗರದ ದೇವರಾಜ ಅರಸು ಭವನದಲ್ಲಿ ಈ ಒಂದು ಸಮಾರಂಭವನ್ನ ಆಯೋಜನೆ ಮಾಡಿದಾಗ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸರ್ ಅಧಿಕಾರ ಸ್ವೀಕರಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಇದು ಅಧಿಕಾರ ಅಲ್ಲ, ಇದು ಜವಾಬ್ದಾರಿ ಅಂತ. ಮಾನ್ಯ ಯಡಿಯೂರಪ್ಪನವರನ್ನು ನಾನು ಬಹಳಷ್ಟು ಗೌರವದಿಂದ ಕಾಣುವವ. ಯಾಕೆ ಅಂತ ಹೇಳಿದ್ರೆ 10-15 ವರ್ಷಗಳ ಹಿಂದೆ ನಾನು ಸರ್ಕಾರಿ 15 ವರ್ಷಗಳ ಹಿಂದೆ ನಾನು ಅವರನ್ನ ಬಹಳ ಹತ್ತಿರದಿಂದ ಕಂಡವ. ಆದರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಾನು ಸೆಕೆಂಡ್ PUC ಅಲ್ಲಿ ಇರುವಾಗ ನಾನು ಯಾವತ್ತು ರಾಜಕೀಯ ಸಭೆಯಲ್ಲಿ ಕೂಡ ಹೇಳ್ತೇನೆ, ಈಗ ಈ ರೀತಿ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ಹೇಳಿದೆ ರಾಜಕೀಯ ವೇದಿಕೆಯಲ್ಲಿ. ನಾನು ಸೆಕೆಂಡ್ PUC ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರುವಾಗ ಒಂದು ದಿವಸ ಅಲ್ಲಿ ಏನೋ ಒಂದು ಸಮಾವೇಶ ಇತ್ತು ನಮ್ಮ ಕೇಂದ್ರ ಮೈದಾನದಲ್ಲಿ. ಆವಾಗ ಯಡಿಯೂರಪ್ಪನವರೊಂದು ಹಸಿರು ಶಾಲನ್ನು ಹಾಕಿ ತೆರೆದ ಜೀಪ್ನಲ್ಲಿ ಈ ರೀತಿ ಮಾಡಿ ಬರುವುದು. ಆಗ ಅಲ್ಲಿ ಆ ಯಡಿಯೂರಪ್ಪರನ್ನ ನೋಡ್ಲಿಕ್ಕೆ ಅಂದ್ರೆ ರಾಜಕೀಯ, ಆದ್ರೆ ನನಗೆ ಬಹಳಷ್ಟು ಅಭಿಮಾನ. ನಾನು 2 ವ್ಯಕ್ತಿಗಳನ್ನ ರಾಜಕೀಯದಲ್ಲಿ ಗೌರವಿಸುವಂತಹದ್ದು. ಒಂದು ನಮ್ಮ ಇದಕ್ಕೆ ಸಂಬಂಧಪಟ್ಟಂತ ಜನಾರ್ದನ ಪೂಜಾರಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು. ಮತ್ತೆ ರಾಮಕೃಷ್ಣ ಹೆಗಡೆ ಬೇಕಾದಷ್ಟು ಹಿರಿಯ ಮುತ್ಸದ್ದಿಗಳ ರಾಜಕಾರಣಿಗಳಿದ್ದಾರೆ. ಆದ್ರೆ ಅಲ್ಲಿ ಯಡಿಯೂರಪ್ಪರನ್ನ ನೋಡುವಂತ ತವಕದಿಂದ ಅಲ್ಲೊಂದು ಕಾಂಪೌಂಡ್ ಹಾಲಿಂದ ಬಿದ್ದ ನೆನಪಿದೆ ನನಗೆ, ಅವರು ಮಕ್ಕಳು ದೂಡುವ ಸಂದರ್ಭದಲ್ಲಿ. ಆದರೆ ದೇವರ ದಯದಿಂದ ಇವತ್ತು ಅಂತ ಒಂದು ಉನ್ನತ ಮೇರು ವ್ಯಕ್ತಿಯನ್ನ ಹತ್ತಿರ ನಿಂತು ಮಾತನಾಡುವಂತ ಒಂದು ಅವಕಾಶವನ್ನ ದೇವರು ನನಗೆ ಕೊಟ್ಟಂತಹದ್ದು ನನ್ನ ಪಾಲಿನ ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನನ್ನ ರಾಜಕೀಯ ಗುರುಗಳು, ಬಡವರ ಬಂಧು, ಕಲ್ಯಾಣ ಕರ್ನಾಟಕದ ಕನಸುಗಾರ, ರೈತ ನಾಯಕ, ಇಡೀ ರಾಜ್ಯದ ನಾಡಿ ಮಿಡಿತವನ್ನ ಹೊಂದಿರತಕ್ಕಂತ ಒಬ್ಬ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಅದು ಮಾನ್ಯ BS ಯಡಿಯೂರಪ್ಪನವರು. ಅವರ ಆಶೀರ್ವಾದದಿಂದ ನಾನು ಇವತ್ತು ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ, ಪ್ರಥಮ ಅಧ್ಯಕ್ಷನಾಗಿ ಈ ಒಂದು ಅಧಿಕಾರವನ್ನ ಆ ಜವಾಬ್ದಾರಿಯನ್ನು ಸ್ವೀಕಾರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ರು, ಸರ್ ಇದು 2 ವರ್ಷ ಆದದಷ್ಟೇ ಈ ಒಂದು ನಿಗಮ ಆಗಿ, ಆದ್ರೆ ಬೋರ್ಡ್ ಅಲ್ಲಿ ಫಸ್ಟ್ ನಿಮ್ಮ ಹೆಸರು ಬರ್ತದೆ, ಯಾಕೆ ನೀವು ಸ್ಥಾಪಕ ಅಧ್ಯಕ್ಷರು ನೀವು ಅಂತ. ಆದ್ರಿಂದ ಅಂತ ಒಂದು ಇನ್ನಷ್ಟು ಕೆಲಸಗಳಾಗಬೇಕಾಗಿದೆ. ಇನ್ನು 1-2 ತಿಂಗಳು ನಮಗೆ ಈ ಒಂದು ನಿಗಮದ ಆಗು ಹೋಗುಗಳನ್ನ, ಅದರ ವ್ಯವಸ್ಥೆಗಳನ್ನ, ಅದರಲ್ಲಿ ಏನೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರಗಳ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ಆ ಕೆಲಸವನ್ನ ಖಂಡಿತವಾಗಿ ನಾನು ನಿರ್ವಹಿಸ್ತೇನೆ. ಅದರ ಅಡಿಯಲ್ಲಿ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಇದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ. ಬಹಳ ಮುಖ್ಯವಾಗಿ ನಮ್ಗೆ ಗೊತ್ತಿದೆ, ಈ ಡೇರೆಯಲ್ಲಿ ವಾಸ ಮಾಡುತ್ತಿರುವಂತಹ ಒಂದು ಜನಾಂಗ ಇದ್ದಾರೆ, ಜಂಗಮ ಬುಡಗಟ್ಟಿನ ಜನಾಂಗ ಮತ್ತು ಬೇರೆ ಬೇರೆ ಒಟ್ಟು 46 ಜಾತಿ ಸಮುದಾಯಗಳು ಈ ಒಂದು ನಿಗಮದ ಅಡಿಯಲ್ಲಿ ಬರ್ತದೆ. ನಾನೊಂದು ಘಟನೆಯನ್ನು ನೆನಪಿಸ್ಕೊಳ್ತೇನೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಟೀಚರ್ಸ್ಗಳಿಗೆ. 2010ರಲ್ಲಿ ನೀವು ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾದ 2010ರಲ್ಲಿ ನಮ್ಮ ಮದುವೆಯ 10ನೇ ವರ್ಷ ದಶಮಾನೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಲ್ಲಿ ನಾವು ಅಲ್ಲಿ ತುಕ್ಕೋಟಿನ ಚಾವಡಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ವಿ. ಆವಾಗ ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾಗಿ ನಾನು ಏನಾದ್ರೂ ಒಂದು ರೋಟರಿ ಅಂತ ಹೇಳಿದ್ರೆ ಇರುವಂತಹದ್ದೇ ಸಮಾಜ ಸೇವೆ ಮಾಡ್ಲಿಕ್ಕೆ ಇರತಕ್ಕಂಥ ಒಂದು ವೇದಿಕೆ.
ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದಾಗ ನನಗೆ ಕಂಡದ್ದು ಮುಡಿಪಿನಲ್ಲಿ ಡೇರೆಯಲ್ಲಿ ವಾಸ ಮಾಡುವಂತ ಒಂದು ಹಕ್ಕಿಪಿಕ್ಕಿ ಜನಾಂಗ ಅಂತ ಹೇಳ್ತಾರೆ, ಕೆಲವರು ತುಳುವಿನಲ್ಲಿ ಪಕ್ಕಿಪತ್ತನಕುಲು ಅಂತ ಹೇಳ್ತಾರೆ, ಕೆಲವರು ಬುಡಕ ಜಂಗಮ ನಮ್ಮ ಜನಾಂಗಕ್ಕೆ ಸೇರಿದಂತ 24 ಕುಟುಂಬ ಅಲ್ಲಿ ವಾಸವಾಗಿತ್ತು. ಒಂದು ದಿವಸ ನನ್ನೊಬ್ಬರು ಸ್ನೇಹಿತರು ರೋಟರಿ ಲತೀಶ್ ಅಂತ ಇದ್ದಾರೆ, ನಾವಿಬ್ಬರೇ ಹೋಗಿ ಅಲ್ಲಿ ನಾವು ನೋಡಿದ್ವಿ ಅವರ ವ್ಯವಸ್ಥೆಯನ್ನ. ಬಹಳ ಚಿಂತಾಜನಕ ವ್ಯವಸ್ಥೆ, ಬಹಳ ಕಷ್ಟಕರವಾದ ಜೀವನ. ಹೊರಗಡೆ ನೋಡುವಾಗ ಬಹಳ ಕ್ಲೀನ್ ಆಗಿ ಕಾಣ್ತಾರೆ, ಆದ್ರೆ ಅವರ ವಾಸಿಸುವಂತ ರೀತಿ ನೋಡಿದ್ರೆ ಬಹಳಷ್ಟು ಕಷ್ಟಕರವಾದ ರೀತಿಯಲ್ಲಿ ಅವರು ವಾಸವನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯ ಒಂದು ನೆಲೆ ಅಥವಾ ಯಾವುದೇ ರೀತಿಯ ಸ್ವಂತ ಜಮೀನು ಅಥವಾ ಯಾವುದೇ ಮನೆ ಇಲ್ಲದೇ ರೀತಿಯಲ್ಲಿ ವಾಸ್ತವ್ಯನ ಮಾಡುವಂತ ಒಂದು ರೀತಿಯನ್ನ ನೋಡಿದಾಗ ಅಲ್ಲಿ 34 ವಿದ್ಯಾರ್ಥಿಗಳು ಬೇರೆ ಬೇರೆ ತರಗತಿಗಳಿಗೆ ಸೇರುವಂತಹದ್ದು. 1ನೇ ತರಗತಿಯಿಂದ ಹಿಡಿದು 8, 9ನೇ ತರಗತಿವರೆಗೆ ಹೋಗುವಂತ ಮಕ್ಕಳಲ್ಲಿ ಆ ಮನೆಯಲ್ಲಿ ಆ ಫ್ಯಾಮಿಲಿಯಲ್ಲಿದ್ರು. 32 ಮಕ್ಕಳನ್ನು ಕೂಡ ನಾವು ರೋಟರಿಯ ವತಿಯಿಂದ ಶೈಕ್ಷಣಿಕವಾಗಿ ನಾವು ಅವರನ್ನು ದತ್ತು ತೆಗೊಂಡ್ವಿ. ಆ ಮಕ್ಕಳ ಸಮವಸ್ತ್ರ, ಆ ಮಕ್ಕಳ ಶಾಲಾ ಶುಲ್ಕ ಮತ್ತು ಇಡೀ ಟೀಚರ್ಸ್ಗಳು ಏನು ಪುಸ್ತಕದ ಪಟ್ಟಿ ಕೊಡ್ತಾರೆ, ಎಲ್ಲ ಪುಸ್ತಕದ ಪಟ್ಟಿಯಲ್ಲಿ ಇರತಕ್ಕಂಥ ಎಲ್ಲವನ್ನು ಕೂಡ ನಾವು ಅವರಿಗೆ ಒದಗಿಸಿಕೊಟ್ಟಿದ್ದೆ 1 ವರ್ಷ ರೋಟರಿಯ ವತಿಯಿಂದ. ಈ ರೋಟರಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಧ್ಯಕ್ಷ ಪದವಿ 1 ವರ್ಷ ಮಾತ್ರ, ಮುಂದಕ್ಕೆ ಇನ್ನೊಬ್ರು ಅಧ್ಯಕ್ಷರು ಬರ್ತಾರೆ. ಆದ್ರೂ ನನ್ನ ಮನಸ್ಸು ಆ ಮಕ್ಕಳ ಮೇಲೇ ಇತ್ತು. ನಾನೇನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಅಧಿಕಾರ ಅಧ್ಯಕ್ಷ ಅವಧಿ ಮುಗಿದ್ರೂ ಕೂಡ ಈ ಮಕ್ಕಳ ಮೇಲೆ ಏನೋ ಒಂದು ರೀತಿಯ ಪ್ರೀತಿ ನನಗೆ. ನಾನೇನು ಮಾಡಿದ್ದೇನೆ ಅಂತ ಹೇಳಿದ್ರೆ ಆಮೇಲೆ ಪ್ರತಿ ವರ್ಷ 2017ರವರೆಗೆ ಸುಮಾರು 7 ವರ್ಷಗಳ ಕಾಲ ಆ ಮಕ್ಕಳ ಪೂರ್ತಿಯಾಗಿ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಮಾಡಿದೆ. ನಾನು ಹೇಳುವಂತಹದ್ದು, ಆವಾಗ ಒಬ್ರು ಅಜ್ಜಮ್ಮ ಅಲ್ಲಿದ್ರು. 2012ನೇ ಇಸವಿಯಲ್ಲಿ ನಾವು ಅಲ್ಲಿಗೆ ಹೋದಾಗ ಒಂದು ಅಜ್ಜಮ್ಮ ನನಗೆ ತಲೆಗೆ ಕೈ ಇಟ್ಟು, ನಿನ್ನನ್ನು ದೇವರು ಒಳ್ಳೇದು ಮಾಡ್ಲಿ ಮಗ ಅಂತ. ನಾನು ಹೇಳುವಂಥದ್ದು, ಮೊನ್ನೆ ಒಂದು ಜವಾಬ್ದಾರಿಯನ್ನು ಸ್ವೀಕರಿಸುವಾಗ ಅಲ್ಲೂ ಕೂಡ ಹೇಳಿದೆ, ಆ ಚೈರಲ್ಲಿ ಕೂತ್ಕೊಳ್ಳುವಾಗ ನನಗೆ ಅದು ನೆನಪಾಯ್ತು. ಅವರು ಆ ರೀತಿಯಾಗಿ ಒಂದು ಆಶೀರ್ವಾದ ಮಾಡಿದ್ರಿಂದ ಆ ಪುಣ್ಯದ ಫಲದ ಏನೋ ಒಂದು ವ್ಯವಸ್ಥೆಯ ದೇವರ ಆಶೀರ್ವಾದದಿಂದ ಯಡಿಯೂರಪ್ಪನವರು ನನಗೆ ನಿಗಮದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ನಿಗಮಕ್ಕೆ ಆ ಜನಾಂಗವು ಕೂಡ ಸೇರ್ತದೆ. ಇವತ್ತು ಆ ಒಂದು ಎಲ್ಲ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಇವಾಗ ಅಲ್ಲಿ ರಸ್ತೆ ಅಗಲೀಕರಣ ಆಗಿ ಅವರೆಲ್ಲ ಬೇರೆ ಬೇರೆ ಕಡೆ ಹೋದಂತಹ ಪರಿಸ್ಥಿತಿ ಆಗಿದೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಬಾಡಿಗೆ ಮನೆಯನ್ನು ಮಾಡಿ ಈಗಲೂ ಕೂಡ ಅವರು 1-2-3 ಜನ ಬರ್ತಾ ಇದ್ದಾರೆ ನನ್ನಲ್ಲಿಗೆ ಯಾವುದಕ್ಕಾದ್ರೂ ವ್ಯವಸ್ಥೆ ಬೇಕಾದಾಗ. ಒಟ್ಟಿನಲ್ಲಿ ನಾನು ಆ ಒಂದು ಜವಾಬ್ದಾರಿಯನ್ನು ಸ್ವೀಕಾರ ಒಂದು ಮಾತು ಹೇಳಿದೆ. 46 ಜನಾಂಗಗಳು ಸೇರಿರತಕ್ಕಂಥ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ಬರತಕ್ಕಂಥ ಎಲ್ಲ ಜನರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸವನ್ನ ಸರ್ಕಾರದ ಏನು ಯೋಜನೆಗಳಿವೆ ಅದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ನಮ್ಮ ಅಧಿಕಾರಿಗಳ ಜೊತೆ ಚರ್ಚಿಸಿ ಆ ಎಲ್ಲ ಫೆಸಿಲಿಟಿಗಳನ್ನ ವ್ಯವಸ್ಥೆಗಳನ್ನ ಎಲ್ಲ ಸಮುದಾಯಕ್ಕೆ ಒದಗಿಸುವಂತ ಕೆಲಸವನ್ನ ಖಂಡಿತವಾಗಿಯೂ ನಾನು ಮಾಡ್ತೇನೆ ಅಂತೇಳಿ ಆ ಜವಾಬ್ದಾರಿಯನ್ನು ತೆಕ್ಕೊಂಡು ನಾನು ಹೇಳಿದ್ದೇನೆ. ಅದೇ ರೀತಿ ನಾನು ಆ ಜವಾಬ್ದಾರಿಗೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸವನ್ನ ಮಾಡ್ತೇನೆ ಅಂತ ಹೇಳುತ್ತಾ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಲ್ಲಿ ಆಶೀರ್ವಾದವನ್ನ ತೆಕ್ಕೊಳ್ಳಿಕ್ಕೆ ಹೋಗಿದ್ದೆ. ಆ ದಿವಸ ಬೆಳಿಗ್ಗೆ ನನ್ನ ಸೌಮ್ಯ ಕೂಡ ಒಟ್ಟಿಗೆ ನನ್ನಜಿದ್ರು. ಬಹಳ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇಂದಿನ ಕೆಲಸವನ್ನ ಮಾಡು, ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸು, ನಾನಿದ್ದೇನೆ ಅಂತ ಹೇಳಿದ್ದಾರೆ. ಆ ಮುಖ್ಯಮಂತ್ರಿಗಳ ಸಲಹೆ ಸೂಚನೆಗಳನ್ನ ತೆಕೊಂಡು ಅವರಿಗೆ ಏನೆಲ್ಲ ನನ್ನ ಅವಧಿಯಲ್ಲಿ ಎಷ್ಟೆಲ್ಲ ಅವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲವನ್ನು ಕೂಡ ಮಾಡ್ತೇನೆ ಅಂತ ಹೇಳುತ್ತಾ ಅಲ್ಲಿ ನಾನು ಆವಾಗ ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನ್ನನ್ನು ಅಭಿನಂದನೆ ಮಾಡಿದ್ರು. ಆಗ ಒಬ್ರು ಹೇಳಿದ್ರು, ಅವರಲ್ಲಿ ಆ ಕುರುಕುರು ಮಾಮ ಅಂತ ಒಂದು ಪಂಗಡ ಇದೆ, ಕುರುಕುರು ಮಾಮ ಅಂತವರು ಅಂತ ಇದ್ದಾರೆ. ಅವರಿಗೆ ಜ್ಯೋತಿಷಗಳಾಗಿ ಮಾಡ್ತಾರೆ. ಅವರು ಕೂಡ ಅಷ್ಟೇ ನನ್ನ ಮಾತನಾಡುವಾಗ ಅವರು ಹೇಳಿದಂತ ಮಾತನ್ನ ಉಲ್ಲೇಖ ಮಾಡಿದ್ರು. ಅವರು ಹೇಳಿದಂತ ಮಾತು ಕೂಡ ಬಹಳ ಸ್ಪಷ್ಟವಾಗಿ, ನಾವೀಗ ಜ್ಯೋತಿಷಕ್ಕೆ ಎಲ್ಲಿಗೆ ಹೋಗ್ತೀವಿ, ಆದ್ರೆ ಅವರಿಂದ ಬರತಕ್ಕಂಥ ಮಾತುಗಳು ಕೂಡ ಅಷ್ಟೇ ಸತ್ಯವಾಗಿ ಬರುವಂತದ್ದು. ಮೊನ್ನೆ ಒಬ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಮುಖದಲ್ಲಿ ಬಹಳ ಒಳ್ಳೆಯ ಲಕ್ಷಣ ಇದೆ, ಮುಂದಿನ ದಿನ ನಿಮ್ಮ ಸ್ವರದಲ್ಲಿ ಬಹಳ ಒಳ್ಳೆಯ ಒಂದು ಇದೇ ಬರ್ತಾ ಇದೆ, ನಮಗೆ ಪ್ರೀತಿ ಎಲ್ಲ ಬರ್ತಾ ಇದೆ, ಆದ್ರಿಂದ ನಮ್ಮ ಜನಾಂಗದ ಈ ಒಂದು ನಿಗಮಕ್ಕೆ ಅಧ್ಯಕ್ಷರಾಗ್ಲಿ ನೀವು ಸೂಕ್ತ ವ್ಯಕ್ತಿ ಅಂತ ಕೇಳಿದೆ. ಅದಕ್ಕೆ ನಾನು ಕೇಳಿದೆ, ಏನ್ರಿ ನೀವು ಲಕ್ಷಣ ಹೇಳ್ತೀರಾ ಅಂತ. ಅದಕ್ಕೆ ಹೇಳಿ, ಹೌದು ಸರ್, ನಾವು ಲಕ್ಷಣ ಹೇಳುವವರು, ನಾವು ಮನೆಗೆ ಹೋಗಿ ನಾವು ಲಕ್ಷಣ ಹೇಳುವವರು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮೇಲೆ ಬಂದು ಈಗ ಕಂಪ್ಯೂಟರ್ ಯುಗ, ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ನಾವು ಒಳ್ಳೆಯ ಜ್ಯೋತಿಷಾಲಯ, ಬಹಳ ಒಳ್ಳೆಯ ನಂದು ಜ್ಯೋತಿಷಾಲಯ ಇದೆ, ನೀವು ಒಂದ್ಸಲ ಭೇಟಿ ಕೊಡಿ ಅಂತ ಹೇಳಿದೆ. ನೋಡಿ, ಆ ರೀತಿಯಾದ ಜೀವನವನ್ನ ಮಾಡಿ ಇವರೊಂದು ಹಂತಕ್ಕೆ ಬಂದು ನಿಂತ ಒಂದು ಜನಾಂಗ ಅಲ್ಲಿ ಇನ್ನೂ ಕೂಡ ನಾವು ನೋಡ್ತೀವಿ. ಅಲ್ಲಿ ನಾನು ಮೊನ್ನೆ ಒಂದು ಕಡೆ ಹೋದಾಗ ಒಂದು ದೊಡ್ಡ ಪೈಪನ್ನ ರೋಡಿಗೆ, ಅದು ಹೆಚ್ಚಿನಂಶ ಎತ್ತಿನವಳಿಗೆ ಹಾಕಿದ ಪೈಪೇನ, ಆ ಪೈಪಿನಲ್ಲಿ ಆ ಕಡೆ ಈ ಕಡೆ ಕವರ್ ಮಾಡೋದ್ರ ಒಳಗಡೆ ಅಡಿಗೆ ಮಾಡಿ ಜೀವನ ಸಾಗಿಸ್ತಾರೆ. ಆ ರೀತಿಯ ಜನಗಳು ಇದ್ದಾರೆ. ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ನಾನು ಈಗ ನಾಳೆ ಆದಿತ್ಯವಾರ
ಬೆಂಗಳೂರಿಗೆ ಹೋಗುವನಿದ್ದೇನೆ. ನಾವು ಈಗಾಗಲೇ ಮಾತುಕತೆ ಮಾಡಿದ್ದೇವೆ ನಮ್ಮ PSಗಳ ಹತ್ರ. ನಾವು ಎಲ್ಲ ಜಿಲ್ಲೆಗಳಿಗೆ ಇವತ್ತು ನಾವು 23 ಜಿಲ್ಲೆಗಳಲ್ಲಿ ನನಗೆ ಪ್ರವಾಸ ಮಾಡಲಿಕ್ಕಿದೆ. ಇಲ್ಲೂ ಕೂಡ ಇದ್ದಾರೆ. ಇಲ್ಲಿ ನಾವು ಜಿಲ್ಲಾಧಿಕಾರಿಗಳು ಇಲ್ಲಿ ಬೇರೆ ಪ್ರತ್ಯೇಕ ಕಚೇರಿ ಅಂತ ಇಲ್ಲ, ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಇಲ್ಲಿ ಆ ಜನಾಂಗಕ್ಕೆ ಸಂಬಂಧಪಟ್ಟವರು ಯಾರೆಲ್ಲ ಇದ್ದಾರೆ ಅಂತ ನೋಡಿಕೊಂಡು ಅವರಿಗೂ ಕೂಡ ಬೇಕಾದ ಸವಲತ್ತನ್ನು ಒದಗಿಸುವಂತ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಲಿಕ್ಕಿದ್ದೇನೆ. ನಾವು ಜಿಲ್ಲಾ ಪ್ರವಾಸ ಮಾಡಲಿಕ್ಕೆ ಇದೆ. ಒಟ್ಟಿನಲ್ಲಿ ಈ ಒಂದು ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ. ಇದು 2019-20 ಇವರು ಕುಮಾರಸ್ವಾಮಿ ಮತ್ತು ಮಾನ್ಯ ಯಡಿಯೂರಪ್ಪನವರ ಆ ಸಂದರ್ಭದಲ್ಲಿ ನಡೆದಂತ ಸಮ್ಮಿಶ್ರ ಸರ್ಕಾರದಂತ ಯೋಜನೆ ಕುಮಾರಸ್ವಾಮಿ ಅವರಿಬ್ಬರು ಸೇರಿ. ಆದ್ರೆ ಇದು ಬಂದದ್ದು 19-20 ಇದಕ್ಕೆ ಯಾವುದೇ ಅಧ್ಯಕ್ಷರು ಇರಲಿಲ್ಲ, ಅಧಿಕಾರಿಗಳೇ ಇದನ್ನ ನಿರ್ವಹಿಸಿದರು. ಈಗ ಹೊಸದಾಗಿ ನಿಗಮವನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಹೇಳಿಕೊಂಡು ವಿದ್ಯಾರತ್ನ ವಿದ್ಯಾಸಂಸ್ಥೆಯವರೆಲ್ಲರೂ ಕೂಡ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಕುಟುಂಬ ಸದಸ್ಯರು ಅಂತೇಳಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಬಹಳ ಖುಷಿಯಾಯಿತು. ಆ ಗೇಟಿನ ಒಳಗಡೆ ಬಂದಾಗ ನೀವು ನಮ್ಮನ್ನ ಸ್ವಾಗತ ಮಾಡುವಂತ, ನಮ್ಮ ವಿದ್ಯಾಸಂಸ್ಥೆಗೆ ನಮ್ಮನ್ನ ಸ್ವಾಗತ ಮಾಡುವಂತ ರೀತಿ ಒಂದು ಅಣ್ಣನನ್ನ ಒಳಗಡೆ ಬರ್ಕೊಂಡು ಒಂದು ಅಣ್ಣನಿಗೆ ಸಿಕ್ಕಿದ ಸ್ಥಾನಮಾನ ಅಂತ ಎನಿಸಿಕೊಂಡು ನೀವು ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನ ಮಾಡಲಿ. ನಮ್ಮೆಲ್ಲರಿಂದಲೂ ಕೂಡ ದೇವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂತ ಒಂದು ಆಶೀರ್ವಾದವನ್ನ ಕೊಡ್ಲಿ. ನಾನು ಈ ಸಂದರ್ಭದಲ್ಲಿ ನನ್ನ ಗ್ರಾಮದ ತ್ರಿಶಕ್ತಿಗಳನ್ನ ಮನಸ್ಸು ಸ್ಮರಿಸುತ್ತೇನೆ. ನಮ್ಮ ಅರ್ಧನಾರೀಶ್ವರ ದೇವರನ್ನ ಮನಸ್ಸು ಸ್ಮರಿಸುತ್ತೇನೆ. ನನ್ನ ತರವಾಡು ಮನೆಯ ದೇವರನ್ನ ದೇವರುಗಳನ್ನ ಸ್ಮರಿಸ್ತೇನೆ. ನನ್ನ ತಂದೆಯ ತರವಾಡು ಮನೆಯ ದೇವರನ್ನ ಸ್ಮರಿಸ್ತೇನೆ. ನಾನೆಲ್ಲ ಗುರಿಯರುಗಳನ್ನ ಸ್ಮರಿಸ್ತೇನೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಗಳನ್ನ ಮಾಡುವಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲಿ ಅಂತ ಆಶಿಸುತ್ತಾ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ ನಮ್ಮ ಮುಖ್ಯೋಪಾಧ್ಯಾಯರು ಸಹಿತ ಎಲ್ಲ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ, ನೀವೆಲ್ಲರೂ ಕೂಡ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಪ್ರೀತಿಗೆ ಚಿರಋಣಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಿದ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಯಾವುದೇ ಸಾಧನೆಯಲ್ಲಿ ತೊಡಗಬೇಕಾದ್ರೂ ಆತನಲ್ಲಿ ಉನ್ನತವಾದಂತಹ ಛಲ ಇರಬೇಕು. ಮುಖ್ಯವಾಗಿ ಮುಕ್ಕೋಟಿ ದೇವತೆಗಳನ್ನು ಕಾಣುವ ಭಾಗ್ಯ ನಮಗಿಲ್ಲದಿದ್ದರೂ ಆ ಮುಕ್ಕೋಟಿ ದೇವತೆಗಳನ್ನು ಕೇವಲ ನಮ್ಮ ಜನ್ಮವಿತ್ತ ತಂದೆ ತಾಯಿಗಳಲ್ಲಿ ಕಾಣಬಹುದು ಎಂಬುದು ಹಿರಿಯರ ಮಾತು. ಅದರಂತೆ ತಾವು ಕೂಡ ನಡೆದಿದ್ದೀರಿ. ಆ ಶ್ರಮದಿಂದಲೂ ಅಥವಾ ಆ ಪುಣ್ಯದಿಂದಲೂ ಏನೋ ಇಂದಿಗೆ ನೀವು ಈ ಉನ್ನತವಾದಂತಹ ಹುದ್ದೆಗೆ ಅಲಂಕೃತರಾಗಿದ್ದೀರಿ. ಕಷ್ಟಪಡಬೇಕು, ಇಷ್ಟಪಟ್ಟಿದ್ದು ಸಿಗುವವರೆಗೂ, ಕಾಪಾಡಿಕೊಂಡು ಹೋಗಬೇಕು ಸಿಕ್ಕಿದ್ದನ ಕೊನೆಯವರೆಗೂ. ಖಂಡಿತವಾಗಿ ಸರ್, ಏನು ನೀವು ಕಷ್ಟಪಟ್ಟಿದ್ದು ಈ ಒಂದು ಹುದ್ದೆ ಬರಬೇಕು ಸ್ಥಾನಕ್ಕೆ ಎಂಬುದು ಖಂಡಿತವಾಗಿ ಅದು ನಿಮಗೆ ದೊರೆತಿದೆ. ಇನ್ನು ಕೂಡ ಇದನ್ನು ನೀವು ಮುಂದುವರಿಸ್ತಾ ಹೋಗ್ತೀರಿ ಎಂದು ನಮಗೆ ಭರವಸೆಯನ್ನು ಕೂಡ ನಾವು ಕಲ್ಪಿಸಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಶಿಕ್ಷಕರಲ್ಲಿ ಒಂದು ವಿನಂತಿ, ತಮ್ಮ ಅದೆಂದಿಗೂ ಶಾಶ್ವತವಾಗಿರಲಿ. ಅಲ್ಲದೆ ತಮಗೆ ಸಿಕ್ಕಿದಂತಹ ಈ ಹುದ್ದೆಯಲ್ಲಿ ಯಾವುದೇ ಕಾರ್ಯಕ್ಕೆ ಚ್ಯುತಿ ಬರದೆ ಅದು ಇನ್ನು ಕೂಡ ಬಾನೆತ್ತರಕ್ಕೆ ಮುಂದುವರಿದು ಸರ್ಕಾರದಲ್ಲಿ ಪಡೆಯುವಂತಹ ವಿಶೇಷ ಹುದ್ದೆಗೆ ಮುಂಬತ್ತಿಯನ್ನು ಪಡೆಯಲಿ ಎಂದು ಎಲ್ಲ ಶಿಕ್ಷಕರಿಗೆ ಒಮ್ಮೆ ಎದ್ದು ನಿಂತು ಅವರಿಗೆ ಅಭಿನಂದನಾ ಚಪ್ಪಾಳೆಯನ್ನು ಹಾಗೂ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಒಂದು ಶುಭ ಹಾರೈಕೆ ನಮ್ಮ ಅಧ್ಯಕ್ಷರಿಗೆ ಮುಂಬತ್ತಿ ಪಡೆಯಲಿಕ್ಕೆ ಪ್ರೇರಕವಾಗಲಿ ಎಂದು ಆಶಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಬಂದಂತ ಅತಿಥಿ ಗಣ್ಯ ಧನ್ಯವಾದಗಳು. ಧನ್ಯವಾದ ಕಾರ್ಯಕ್ರಮವನ್ನು ಮಾಡಲು ನಮ್ಮ ಸಹ ಶಿಕ್ಷಕಿಯಾದಂಥ ಶ್ರೀಮತಿ ಭಾರತಿ ಇವರನ್ನು ವೇದಿಕೆಗೆ ಕರೆಯುತ್ತಿದ್ದೇನೆ. ಕೂತ್ಕೊಂಡ ಜಾಗದಲ್ಲಿ ಕೂತ್ಕೊಳ್ಳುವವರೇ ಅಲ್ಲ. ಏನ್ ಮಾಡ್ತಾರೆ ಟೀಚರ್ಸ್, ಏನ್ ಮಾಡ್ತಾರೆ ಶಿಕ್ಷಕರು, ಏನ್ ಮಾಡ್ತಾರೆ ಅದನ್ನ ಟೀಚರ್ಸೇ, ಮತ್ತೆ ಶರ್ಮಿಳಕ್ಕ, ರಮಕ್ಕ ಇವರೆಲ್ಲ ಏನ್ ಮಾಡ್ತಾರೆ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಂದ್ರೆ ನೆನಪಿಸ್ತಾ ಇರ್ತಾರೆ. ಅವರ ಕಠಿಣ ಪರಿಶ್ರಮಕ್ಕೆ ನಿಜವಾಗ್ಲು ಮತ್ತೆ ಸರಳತೆ, ತೀರಾ ಸಿಂಪಲ್ ವ್ಯಕ್ತಿ, ಸರಳ ವ್ಯಕ್ತಿ ಅವರು. ಅಲ್ಲಿ ಅವ್ರ ಕೆಲಸದವರು, ಇವರು ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಇದು ಯಾವುದೂ ಇಲ್ಲ, ನೇರವಾಗಿ ನುಡಿತಾರೆ. ಸರಳ ವ್ಯಕ್ತಿ ಹಾಗೂ ಕಠಿಣ ಶ್ರಮದಿಂದ ಇವತ್ತು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುತ್ತಿರುವ ಇವರದು ಬಹುಮುಖ ಪ್ರತಿಭೆ. ಇವರ ಸೇವೆಯನ್ನ ಗುರುತಿಸಿ ಸರ್ಕಾರವು ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನ ನೀಡಿದೆ. ನಮ್ಮ ಶಾಲೆಯ ಆಡಳಿತ ನಿರ್ದೇಶಕರು ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರನ್ನ. ಯಾಕಂತ ಹೇಳಿದ್ರೆ ನಮಗೆ ಅವರು ಸರೇ,
ನಾವು ಅವ್ರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಮಗೆ ಅವರು ಸರಿಗಿಂತ ಮಿಗಿಲಾಗಿ ಅಂದ್ರೆ ಒಂಥರ ಅಣ್ಣನ ತರ ಪ್ರೀತಿಯಲ್ಲಿ ಇರ್ತಾರೆ ಅವರು ಎಲ್ಲರ ಹತ್ರ. ಹಾಗಾಗಿ ಸರ್, ನಮ್ಮ ಶಾಲಾ ನಿರ್ದೇಶಕರಾಗಿರುವ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಹೆಸರೇಳಿಗೆ ಕೂಡ ಈಗ ಭಯ ಆಗ್ತದೆ ಯಾಕಂದ್ರೆ ಸರ್ ಅಲ್ಲ, ಅದಕ್ಕೆ ಆದ್ರೂ ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಸರ್. ನಮ್ಮ ಶಾಲಾ ನಿರ್ದೇಶಕರಾಗಿರುವ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸರ್. ಶ್ರೀಮತಿ ರತ್ನಾವತಿ ಶೆಟ್ಟಿ ಅಮ್ಮ ಮತ್ತೆ ತಂದೆ ಕೊರಗಪ್ಪ ಶೆಟ್ಟಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಇವರ ಧರ್ಮಪತ್ನಿ ಆಗಿರುವಂತಹ ನಮ್ಮ ಶಾಲಾ ಕಾರ್ಯದರ್ಶಿ ಆಗಿರುವ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಸದಾ ಹಸನ್ಮುಖಿ, ನಗ್ತಾ ಇರ್ತಾರೆ, ಯಾವಾಗ್ಲೂ ಸಿಟ್ಟೆ ಮಾಡೋದಿಲ್ಲ. ಎಲ್ಲಾದ್ರೂ ಬಂದ್ರು ಕೂಡ ಅದನ್ನ ತೋರಿಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ HM ಜೊತೆ ಯಾವಾಗ್ಲೂ ಇರ್ತಾರೆ. ಹಾಗಾಗಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳೋದಿಲ್ಲ, ಇದ್ರು ಕೂಡ HM ಕರೆದು ಹೇಳ್ತಾರೆ, ನೋಡಿ ಹೀಗೆ ಅಂತ ಹೇಳ್ತಾರೆ. ಹಾಗಾಗಿ ಅವರನ್ನ ಸದಾ ಹಸನ್ಮುಖಿ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಸದಾ ಹಸನ್ಮುಖಿ ಆಗಿರುವ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಇವರಿಗೆ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್. ಆಂಗ್ಲ ಮಾಧ್ಯಮ ಶಾಲೆ ಮದಕ, ಇಲ್ಲಿಯ ಶಾಲೆಯ ಸಂಸ್ಥಾಪಕರಾಗಿರುವ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಆಗಿರುವ ಶ್ರೀಮತಿ ಹೇಮಲತಾ ಶೆಟ್ಟಿ ಹಾಗೂ ಅವರ ಮಗಳಾಗಿರುವ ಮೇಘನಾ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಿಯಾಗಿರುವ ನಹೀಂ ಅಮೀರ್ ಅವರ ಧರ್ಮ ಪತಿ, ಹೇಗೆ ಹೇಳಿದ್ರು ತಪ್ಪಾಗ್ಲಾರ್ದು, ನಿಜವಾಗ್ಲೂ ಅವರಿಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಅಬ್ದುಲ್ ಹಮೀದ್ ಸರ್, ತುಂಬಾ ಸಂತೋಷವಾಯ್ತು ಈ ಸಭೆಗೆ ಆಗಮಿಸಿದ್ದು. ನಾನು ನಿಮ್ಮನ್ನ ನೋಡ್ಲೇ ಇಲ್ಲ, ಫಸ್ಟ್ ನೋಡೋದು ಅಂದ್ರೆ ಪ್ರೋಗ್ರಾಮ್ ಅಲ್ಲೇ ನೋಡಿದೆ, ಇಷ್ಟು ಹತ್ತಿರದಲ್ಲಿ ನೋಡ್ಲಿಲ್ಲ. ನಿಮಗೂ ತುಂಬು ಹೃದಯದ ವಂದನೆಗಳು. ಹರೇಕಳ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶಾಹಿಲ್ ಸರ್, ನಿಮಗೂ ಧನ್ಯವಾದಗಳು. ನಮ್ಮ ಶಾಲಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀಮತಿ ಸೌಮ್ಯಾರ್ ಶೆಟ್ಟಿ ಅವರ ಅಣ್ಣ ಗುರುರಾಜ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಹಾಗೂ ಅವರ ಮಗಳಿಗೂ ಧನ್ಯವಾದಗಳು ಸರ್. ನಮ್ಮ ಸಹ ಮುಖ್ಯೋಪಾಧ್ಯಾಯಕರು ನಮ್ಮ ರವಿ ಶೆಟ್ಟಿ ಅವರು, ರವಿ ಕೋಡಿ ಅವರು, ಸಾರಿ ಎಲ್ಲ ಹೆಸರು ಒಂದೇ ಇರುತ್ತಿದೆ, ರವಿ ಕೋಡಿ ಅವರು, ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮಾಧ್ಯಮ ಮಿತ್ರರಿಗೂ, ಶಿಕ್ಷಕರಿಗೂ, ಸಹ ಶಿಕ್ಷಕರಿಗೂ, ಎಲ್ಲರಿಗೂ, ಶಿಕ್ಷಕೇತರ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳು.